ಬೆಳ್ಳಿಯ ಉಡಿಗೆಜ್ಜೆಗಳ ಕಟ್ಟಿ
ಬಹಳವಾದಂತಹ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಎದುರಿಸಬೇಕಾಯಿತು. ಮೊದಲಾಗಿ ಯುವರಾಜನಾಗಿ
ಪಟ್ಟಾಭಿಷೇಕವನ್ನು ಹೊಂದಿದ್ದರೂ ಕೂಡ ಆಮೇಲೆ ದಾಯಾದಿ ಮಾಸ್ತರದ ಪರಿಣಾಮವಾಗಿ ಅರಗಿನ ಅನೆಮನೆಯನ್ನು ಆಮೇಲೆ ಏಕಚಕ್ರಾನಗರದಲ್ಲಿ ಭಿಕ್ಷೆಯನ್ನು ಬೇಡುವಂತಹ ಸ್ಥಿತಿ ಕ್ಷಾತ್ರಿಯರಾದಂತಹ ನಮಗೆ ಬಂತು. ಅಷ್ಟು ಮಾತ್ರವಲ್ಲ, ದ್ರೌಪದಿ ಸ್ವಯಂವರದಲ್ಲಿ ನಮಗೆ ಒಂದು ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಡನಾಟ ಅಥವಾ ಆತನ ಕೃಪಾ ಆಶೀರ್ವಾದ ದೊರಕಿದ್ದು ಹೌದು ಎಂದಾದರೂ ಕೂಡ ಧೃತರಾಷ್ಟ್ರನು ತಾನು ಮಾಡಿದಂತಹ ತಪ್ಪಿಗೆ ಒಂದು ರೀತಿಯಲ್ಲಿ ಪ್ರಾಯಶ್ಚಿತ್ತವೋ ಎಂಬಂತೆ ಹಸ್ತಿನಾವತಿಗೆ ನಮ್ಮನ್ನು ಬರಮಾಡಿಕೊಂಡದ್ದು ಮಾತ್ರವಲ್ಲ, ಅಲ್ಲಿ ಒಂದು ರೀತಿಯಲ್ಲಿ ಈ ರಾಜ್ಯವನ್ನು ವಿಭಾಗ ಮಾಡಿ ಇಂದ್ರಪ್ರಸ್ಥ ಅಂತ ಕೊಟ್ಟ. ಇಂದ್ರಪ್ರಸ್ಥಕ್ಕೆ ಬಂದ ಮೇಲೆ ಇದಕ್ಕೆ ಒಂದು ಇಂದ್ರಪ್ರಸ್ಥ ಅಂತ ಹೆಸರಿಟ್ಟಿದ್ದ ಕಾರಣ ಏನು ಅಂತ ಕೇಳಿದ್ರೆ ಆ ಇಂದ್ರನ ದಯೆ ಅಷ್ಟು ಮಾತ್ರ. ಅಸುರ ಶಿಲ್ಪಿ ಎಣಿಸಿಕೊಂಡಂತಹ ಮಯನದ್ದಾದಂತಹ ದಯೆ, ಈ ಉಭಯ ಕಾರುಣ್ಯಗಳು ನಮ್ಮ ಮೇಲೆ ಬಿದ್ದಾವಾಗ ನಾವೊಂದು ಸ್ವಸ್ಥ ಸಮಾಜದ ನಿರ್ಮಾಣವನ್ನು, ಸ್ವಸ್ಥ ರಾಜ್ಯದ ನಿರ್ಮಾಣವನ್ನು ಮಾಡುವಂತಹಾಯ್ತು. ಹೇಳಿ ಕೇಳಿ ಆ ಕಾಂಡವನ ಪ್ರಸಂಗದಲ್ಲಿ ಬಂದಂತಹ ಮಯನು ಒಂದು ರೀತಿಯಲ್ಲಿ ತನ್ನ ಇನ್ನು ಜೀವನ ಕೊಟ್ಟುದರ ಪರಿಣಾಮವಾಗಿ ಆತನು ನಮಗೆ ಒಂದು ಬಹುದೊಡ್ಡದಾದಂತಹ ಒಂದು ಮಂಟಪವನ್ನು ನಿರ್ಮಿಸಿಕೊಟ್ಟಿದ್ದಾನೆ. ಅನೇಕ ಮಂಟಪಗಳನ್ನೆಲ್ಲ ಒಂದು ರೀತಿಯಲ್ಲಿ ವಿಶ್ಲೇಷಿಸಿ ಆಮೇಲೆ ನೂತನವಾದಂತಹ ವರ್ತಮಾನದಲ್ಲಿ ಈ ಭೂಲೋಕದಲ್ಲಿ ಇರದೇ ಇದ್ದಂತಹ ಅತಿನೂತನವಾದಂತಹ ಮಂಟಪ, ಅಲ್ಲಲ್ಲಿ ಭಿತ್ತಿಗಳು, ಅಲ್ಲಲ್ಲಿ ಚಿತ್ರಗಳು ಮೊದಲಾದ ನೆಲದ ಬಾಡಿನಲ್ಲಿ ನೆಲವು ಹೀಗೆ ಒಂದು ರೀತಿಯಲ್ಲಿ ಗೊಂದಲವನ್ನೇ ಉಂಟು ಮಾಡುವಂತಹ ಆ ನಮ್ಮ ಮಯಮಂಟಪವನ್ನು ವೀಕ್ಷಿಸಿದರೆ ಒಂದು ರೀತಿಯಲ್ಲಿ ಸಂತೋಷವೇ ಆಯಿತು. ಹೀಗೆಂದುಕೊಂಡು ನಾನು ಇರುತ್ತಿರುವಂತಹ ಕಾಲದಲ್ಲಿ ನಾರದರ ಆಗಮನವೂ ಆಯಿತು. ಉಭಯ ಕುಶಲೋಪರಿಯನ್ನು ಮಾಡಿದಂತಹ ನಾನು ಒಂದು ರೀತಿಯಲ್ಲಿ ಅವರನ್ನು ಸರ್ಕಾರದಿಂದ ಯೋಗ್ಯ ರೀತಿಯಲ್ಲಿ ಪೂಜಿಸುತ್ತಾ ಅವರಲ್ಲಿ ಈ ತೆರನಾದಂತಹ ಮಂಟಪ ಇನ್ನೆಲ್ಲಿಯಾದರೂ ಉಂಟೆ ಎಂದು ಒಂದು ಪ್ರಶ್ನೆಯನ್ನು ನಾನು ಕೇಳಿದೆ. ಯಾಜಮಾನ್ಯನಾದವರಿಗೆ ಒಂದು ಹೆಗ್ಗಳಿಕೆಯ ಭಿನ್ನಾಣವೆಂಬಂತೆ ನಾನು ಅವರ ಕೇಳಿದ ಪ್ರಶ್ನೆಗೆ ಅವರು ಯಮಲೋಕದ, ಇಂದ್ರಲೋಕದ, ವರ್ಣಲೋಕದ ಇತ್ಯಾದಿ ಅನೇಕ ಲೋಕಗಳ ಮಂಟಪಗಳನ್ನೆಲ್ಲ ವಿವರಿಸುತ್ತಾ ಕೊನೆಗೆ ಒಂದು ರೀತಿಯಲ್ಲಿ ಈ ಮಂಟಪದ ಬಗ್ಗೆ ಹೇಳಿದ್ದುಂಟು. ಅಷ್ಟು ಮಾತ್ರವಲ್ಲ, ಒಂದು ಗಹನವಾದಂತಹ ವಿಚಾರವನ್ನು ನಮಗೆ ಅವರಿಗೆ ಹೇಳಿದರು. ಇಂದ್ರ ಸಭೆಗೆ ಹೋದಾಗ ಹರಿಶ್ಚಂದ್ರನವರನ್ನ ಹೊರತುಪಡಿಸಿ ಅಲ್ಲಿ ಯಾವ ರಾಜನೂ ಇರಲಿಲ್ಲ. ಹಾಗಾದ್ರೆ ನನ್ನಪ್ಪ ಎಲ್ಲಿದ್ದಾನೆ ಅಂತ ಕೇಳಿದ್ದಾನೆ. ಆವಾಗ ಯಮಲೋಕದಲ್ಲಿಯೇ ಇದ್ದ ಅಂತ ಕೇಳಿದೆ. ಅಷ್ಟು ಮಾತ್ರವಲ್ಲ, ಅವನದ್ದಾದಂತಹ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾನೆ. ನಳನಹುಷ ನೃಪಾದಿಗಳ ಸಾಲಿನಲ್ಲಿ ಭಕ್ತಿಯಲ್ಲಿ ನನಗೆ ಕುಳಿತುಕೊಳ್ಳಬೇಕೆಂದು ಎಂದಾದರೆ ನಾನು ಮಾಡಿದ ಪುಣ್ಯ ಸಾಕಾಗುವುದಿಲ್ಲ. ಅದಕ್ಕೆ ಈ ಮಕ್ಕಳದ್ದಾದಂತಹ ನನ್ನ ವರ್ತಮಾನದಲ್ಲಿ ನನ್ನ ವೀರ ಮಕ್ಕಳಿಂದ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೀರಿ ಎಂದಾದರೆ, ಓ ನಾರದರೆ, ನಾನು ಕೂಡ ಆ ಇಂದ್ರ ಸಭೆಯಲ್ಲಿ ರಾರಾಜಿಸಬಹುದು ಎಂಬಂತಹ ಸಂದೇಶವನ್ನು ನಮಗೆ ಕಳಿಸಿದ್ದಾರಂತೆ. ಇದನ್ನು ಕೇಳಿ ಒಂದು ರೀತಿಯಲ್ಲಿ ನಾನು ತಲೆಯನ್ನು ಆಡಿಸಿದ್ದೆ. ಯಾಕೆಂತ ಕೇಳಿದ್ರೆ, ಅಪ್ಪನಾದವರೇ ಪುತ್ರರನ್ನು ಸಂಗತಿಯನ್ನು ಮಾಡದೆ ಹೋದರು ಎಂದಾದರೆ ಅವರ ಪುತ್ರರು ಎಂಬಂತಹ ತೆರದಲ್ಲಿ ಹೇಳಿಕೊಳ್ಳುವುದಾದರೂ ಹೇಗೆ? ಹಾಗೆಂದುಕೊಂಡು ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ತೀರ್ಮಾನಕ್ಕೆ ಬಂದದ್ದೇನೋ ಸರಿ, ಆದರೆ ಇದನ್ನು ಅನುಷ್ಠಾನಗೊಳಿಸುವುದು ಹೇಗೆ? ಅದಕ್ಕಾಗಿ ನನ್ನ ತಮ್ಮಂದಿರೇ ಇದ್ದಾರಲ್ಲ, ಅವರಲ್ಲಿ ಒಂದು ಮಾತನ್ನು ಕೇಳ್ತೇನೆ. ಮಾತಾ
ನಿಮ್ಮೆಲ್ಲರನ್ನು ಕರೆಸಿಕೊಳ್ಳುವಂತಹ ಪ್ರಮೇಯ ನನಗೆ ಒದಗಿವಂತ. ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರಬಹುದು, ಮಹರ್ಷಿಗಳೆನಿಸಿಕೊಂಡಂತಹ ನಾರದರು ನಮ್ಮ ಆಸ್ಥಾನಕ್ಕೆ ಬಂದ ವಿಷಯ. ಅಷ್ಟು ಮಾತ್ರವಲ್ಲ, ಅನೇಕ ವಿಚಾರಣೆಗಳೆಲ್ಲ ಹೇಳುತ್ತಾ ಅವರು ಒಂದು ಮಾತನ್ನು ಹೇಳಿದರು. ನಮ್ಮಯ್ಯನಾದಂತಹ ಪಾಂಡು ಚಕ್ರವರ್ತಿಗೆ ಇದುವರೆಗೆ ಒಂದು ಪೂರ್ಣ ಪ್ರಮಾಣದ ಸದ್ಗತಿ ಆಗಲಿಲ್ಲ. ಸದ್ಗತಿ ಆಗಲಿಲ್ಲ ಅಂತ ಹೇಳಿದ್ರೆ ಯಾವುದನ್ನು ನಾವು ಪಿಂಡ ಪ್ರದಾನ ಮೂಲಕ ಮಾಡುತ್ತೇವೆ ಅದನ್ನೆಲ್ಲ ಮಾಡಿ ಮುಗಿಸಿ ಆಗಿದೆ ಹಾಗೆಂದುಕೊಂಡು ಅವನನ್ನು ಕಲಿಸಿದಂತಹ ಪುಣ್ಯ ಸಂಪಾದನೆಯಿಂದಾಗಿ ಅವನಿಗೆ ಆ ಸಂಪಾದನೆ ಸಾಲದೇ ಇದ್ದುದರಿಂದ ಇಂದ್ರಲೋಕದಲ್ಲಿ ಸರಿಯಾದ ಸ್ಥಾನಮಾನ ದೊರಕಿಲ್ಲ ಎಂಬಂತಹ ಒಂದು ಮೊದಲ ಪಂಕ್ತಿಯಲ್ಲಿ ಇಲ್ಲ, ಹಿಂದೆ ಇದ್ದಾರೆ. ಹೌದಪ್ಪ. ಹಾಗೆಂದುಕೊಂಡು ಈ ರೀತಿಯಾದಂತಹ ಒಂದು ದುಗುಡವನ್ನು ನಮ್ಮಯ್ಯನು ನಾರದರ ಮೂಲಕ ತೋಡಿಕೊಂಡು ಆ ಸಂದೇಶವನ್ನು ನನಗೆ ಮುಟ್ಟಿಸಿದ್ದಾರೆ. ಹೀಗಿರುವಾಗ ಅದಕ್ಕೆ ಏನು ಉಪಾಯ ಅಂತ ನಾವು ಕೇಳಿದಾಗ ರಾಜಸೂಯಾಧ್ವರವನ್ನು ಮಾಡುವ ಮೂಲಕ ನೀವು ಆತನಿಗೆ ಸರಿಯಾದ ಸ್ಥಾನಮಾನವನ್ನು ಒದಗಿಸಿಕೊಡಬಲ್ಲಿರಿ ಎಂಬಂತೆ ನುಡಿದು, ನೀವು ವೀರಪುತ್ರರಾಗಿದ್ದು ಇದನ್ನು ಮಾಡುವಲ್ಲಿ ನೀವು ಸಾಫಲ್ಯವನ್ನು ಖಂಡಿತವಾಗಿ ಹೊಂದುವಿರಿ ಎಂಬಂತ ಪ್ರೇರಣೆಯ ಮಾತನ್ನು ಹೇಳಿ ಹೋದರು. ಅದಕ್ಕೆ ನೀನೇನಂದ್ರೆ? ಅದಕ್ಕೆ ನಾನು ಮೌನಧಾರಣೆಯನ್ನು ಮಾಡಿ ಕುಳಿತಿದ್ದರೂ ಕೂಡ ಕೊನೆಗೆ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಮ್ಮಯ್ಯನಿಗೆ ಆ ಒಂದು ಸ್ಥಾನಮಾನ ದೊರಕುವುದಿದ್ದರೆ ಏನಂತೆ ನಾವು ಯಾಕೆ ಇದಕ್ಕೆ ಉದ್ಯುಕ್ತರಾಗಬಾರದು ಎಂದು. ಅದಕ್ಕಾಗಿ ನಿಮ್ಮಲ್ಲಿ, ನಮ್ಮ ಅನುಜಾತಿಗಳಾದಂತಹ ನಿಮ್ಮಲ್ಲಿ, ನಮ್ಮ ವರ್ತಮಾನದಲ್ಲಿ ಮಹರ್ಷಿಗಳಿಂದಂತಹ ಕುಲಪುರೋಹಿತರಾದಂತಹ ದೌಮ್ಯರಲ್ಲಿ ವಿಚಾರ ವಿನಿಮಯವನ್ನು ಮಾಡಿ ಮತ್ತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ನಾನು ನಿರ್ಧರಿಸಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ವಿಧಿವಿಧಾನಗಳೇನಂತೆ? ರಾಜಸೂಯಾಧ್ವರ. ಹೌದೇ? ಈ ಯಾಗವನ್ನು ಹೇಗೆ ಮುಂದುವರಿಸುವುದು ಎಂಬುದಾಗಿ ಆಲೋಚಿಸಬೇಡ. ಅನುಮಾನ ಯಾಕೆ ಜೀಯ? ಈ ಯಾಗ ಸರಾಗವಾಗಿ ನಡೆಯಬೇಕು ಅಂತ ಇದ್ದರೆ ಇದಕ್ಕೆ ಯಾವುದೆಲ್ಲ ಸಾಹಿತ್ಯಗಳೆಲ್ಲ ಬೇಕು, ಏನೆಲ್ಲ ಆಗಬೇಕು ಅದೆಲ್ಲವನ್ನು ಕ್ರೋಢೀಕರಿಸುವ ರೀತಿಯಲ್ಲಿ ನಾನು ಸಿದ್ಧರಾಗಿದ್ದೇನೆ. ಅಷ್ಟು ಮಾತ್ರವೇ ಅಲ್ಲ ಈಗ ಇದಕ್ಕಿಂತ ಮೊದಲು ಯಾರು ಯಾಗವನ್ನು ಮಾಡಿದ್ದಾರೆ ಏನು ಎಂಬುದಾಗಿ ನನಗೆ ವಿಚಾರ ಗೊತ್ತಿಲ್ಲ. ಆದ್ರೆ ಯಾಗದಲ್ಲಿ ಏನು ರಾಜಸೂಯವಾದಂತ ಯಾಗ, ರಾಜರನ್ನು ಅಸೂಯೆಗೊಳಿಸುವಂತ ಯಾಗ, ಅಸೂಯೆಗೊಳಿಸಿದವರಲ್ಲಿ ಕೂಡ ನಮ್ಮಯ್ಯನಿಗೆ ತೃಪ್ತಿ ಆಗಬೇಕು ಎಂಬುದಾಗಲ್ವೇ? ಅದಕ್ಕಾಗಿ ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ, ಬದ್ಧರಾಗಿದ್ದೇನೆ. ಅರ್ಜುನ ಏನೋ ಹೇಳ್ತಾ ಇದ್ದಾನೆ. ಭೀಮಸೇನ, ನಿನ್ನ ವ್ಯಾಖ್ಯಾನ ನೋಡಿ ಬಹಳ ಸಂತೋಷವಾಯಿತು. ರಾಜರಿಗೆ ಅಸೂಯಾಗುವ ಹಾಗೆ ಮಾಡುವಂತ ಯಾಗ ಅದು ಯಾಗ ಆಗುವುದಿಲ್ಲ. ಅಯ್ಯ ಮತ್ತೆ ಹೇಗೆ? ರಾಜ ಯಸ್ಮಿನ್ ಸೂಯಂತೆ ಇದು ರಾಜಸೂಯ ಅಂತ ಒಂದು ಮಾತು. ಎಲ್ಲಿ ರಾಜರ ಶಿರಸ್ಸುಗಳು ಕತ್ತರಿಸಲ್ಪಡುತ್ತವೆ ಅದು ರಾಜಸೂಯ. ಅರ್ಥಾತ್ ಒಂದು ಚಕ್ರಾಧಿಪತ್ಯ ಅಥವಾ ಒಬ್ಬ ಚಕ್ರೇಶ್ವರ ಉದಯಕ್ಕೆ ಕಾರಣೀಭೂತವಾದಂತಹ ರಾಜ ಏನೇ ಇರಲಿ, ನೀನು ನಿನ್ನದ್ದಾದಂತಹ ತಿಳುವಳಿಕೆಯ ಮಟ್ಟಕ್ಕೆ ನೀನು ಮಾತನಾಡಿದ್ದೀರಿ. ರಾಜರಿಂದ ಯಾವುದೇ ಸಿಗುವಂತ ಬಂಡವಾಳ ನಾವು
ಸ್ವೀಕರಿಸ್ತೇವೆ ಎಂಬಾಗ ಹಾ. ರಾಜರನ್ನು ಸೂಯಗೊಳಿಸಿದಾಗೆ ಅಲ್ವೇ? ಹೌದಪ್ಪ, ಒಳ್ಳೆ ವ್ಯಾಖ್ಯಾನ ಅದು, ತೊಂದರೆ ಇಲ್ಲ. ಹಾ. ಯಾಕೆ ಗೊತ್ತುಂಟಾ, ಹಾ. ನಿನ್ನಲ್ಲಿ ವಾದ ಮಾಡುವುದಿಲ್ಲ ನಾನು. ಹಾ. ಯಾಕೆಂದ್ರೆ ಸ್ವಲ್ಪ ಉಪ್ಪು ಹೆಚ್ಚು ನಿನಗೆ. ಹಾ. ಸಮತೋಲನವಾದಂತಹ ಅನೇಕ ದ್ರವ್ಯಗಳನ್ನು ಮಾಡಿ ಹಾ. ಅಡುಗೆಯನ್ನು ಮಾಡುವಂತಹ ಅರ್ಜುನನ ಮಾತನ್ನು ಸ್ವಲ್ಪ ಕೇಳೋಣ. ಹಾಗೆ ಆಗಲಿ. ಲಾಲಿಸಿ ಕೇಳುವ ರಕ್ಷಿಪ ಒಲಮಾಲಿಯುಳಿದ ನೆಲ್ಲವಾಗ ಲಾಲಿಸಿ ಕೇಳುವ ರಕ್ಷಿಪ ಒಲಮಾಲಿಯುಳಿದ ನೆಲ್ಲವಾಗ ಆಲೋಚನೆಯಲ್ಲಿ ಸಗುವನಾದನಪ್ಪಣೆ ಕೇಳಿ ವಿಜಯುತ್ತಿರಲೆದ್ದಯ್ಯ ಮಗನು ಲಾಲಿಸಿ ಕೇಳುವ ರಕ್ಷಿಪವ ಮಾಲಿ ಉಳಿದನೆಲ್ಲವ ವರ ಮಾಲಿಯುಳ್ ಇದನೆಲ್ಲವಾದ ಅಗ್ರಜ, ಅರ್ಜುನ, ನೀನು ಯಾವ ಕಾರ್ಯಕ್ಕಾಗಿ ಈಗ ತೊಡಗಿಕೊಂಡಿದ್ದಿ ಹಾ, ಅದು ಸಮಯೋಚಿತವೇ ಎನ್ನುವುದು ಸರಿ. ಹಾ, ಆದರೆ ಅದನ್ನು ಮುನ್ನಡೆಸುತ್ತಾ ಸಾಗುವುದಕ್ಕೆ ಹಾ, ಯಾರಾದರೂ ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಮೊದಲು ಹಾ, ದೇವರನ್ನು ಪ್ರಾರ್ಥಿಸುವುದಿಲ್ಲ. ಹೌದು. ತನ್ನ ಕುಲದೈವವನ್ನು ದೈವವನ್ನು ಪ್ರಾರ್ಥಿಸುವುದಿದೆ. ಹ್ಮ್, ಆ ಮೂಲಕವಾಗಿ ಮುನ್ನಡೆಯುತ್ತಾರೆ. ಹಾ, ಪ್ರಶಸ್ತದಲ್ಲಿ ಹಾ, ಪ್ರಸಕ್ತವಾಗಿ ಹಾ. ದೇವರೇ ಭೂಮಿಗಿಳಿದಿದ್ದಾನೆ ಅಂತ ಹೇಳಿದವರಿದ್ದಾರೆ. ಹೌದು. ಹಾಗಂತಲೇ ಕೃಷ್ಣನನ್ನು ಪೂಜಿಸುವವರು ಇದ್ದಾರೆ. ಹಾ, ಹೇಳಿಕೊಳ್ಳುವುದಕ್ಕೆ ನಮಗೆ ಅತಿಯಾದ ಹತ್ತಿರದ ನಂಟು. ಹೌದಪ್ಪ. ಅಂತಹ ದೇವನೇ ನಮಗೆ ಭಾವನಾಗಿ ಬಂದಿರುವಂತಹ ಸಮಯದಲ್ಲಿ ಹ್ಮ್. ಅವನಲ್ಲಿಯೇ ಕೇಳಿ ಹಾ. ಆ ಮೂಲಕ ಮುನ್ನಡೆದ್ರೆ ಒಳ್ಳಿತು. ಇದಕ್ಕೆ- ದೇವನ ಅಭಯ ಇದ್ರೆ ಮತ್ತೇನು ಬೇಕು ದೇವರಲ್ಲಿ. ನಾನು ಕೆಲವೊಮ್ಮೆ ತಪ್ಪಿ ಅವನನ್ನು ಪ್ರೀತಿಯ ತಮ್ಮ ಅಂತ ಹೇಳುವುದುಂಟು. ಹ್ಮ್. ನಿಜವಾಗಿ ನೋಡಿದ್ರೆ ಆ. ಸೌಮ ನಸ್ಕಣಿ ನಿಷ್ಪ್ರಕಂಪ ಸಮಾನ ಅರ್ಜುನ ದೇವನಿಗೆ ಸರಿಯಾದಂತಹ ತಿಳುವಳಿಕೆ ಅವರು ಯಾರು ಇಲ್ಲ ಅಂತ ನಾನು ನಿರ್ಣಯ ಮಾಡಿದ್ದೇನೆ. ಹ್ಮ್. ಹೇಳಿದ್ದೆಲ್ಲ ಒಂದು ರೀತಿಯಲ್ಲಿ ಏನು ಗೊತ್ತುಂಟಾ, ಆ. ವನಮಾಲಿಯನ್ನು ನೆನೆದು ಆ. ಆ ಮೂಲಕವಾಗಿ ಅವನದ್ದಾದಂತಹ ಸಲಹೆ ಸೂಚನೆಗಳನ್ನು ಕೇಳಿ ಹ್ಮ್. ನಾವು ಒಂದು ನಿರ್ಧಾರಕ್ಕೆ ಕೈಗೊಳ್ಳೋಣ. ಹೌದು. ಯಾವಾಗಲೂ ದೇವರಲ್ಲಿ ದೇವ ಸಮಾನ ವರ್ತಮಾನದಲ್ಲಿ ಭಗವಂತನೇ ಧರೆಗಳಿಗೆ ಬಂದಂತಹ ಭಗವಂತ. ಹೌದು. ನಮ್ಮ ಅನೇಕ ಸಂದರ್ಭಗಳಲ್ಲಿ ನಮ್ಮ ಆಪತ್ತಿಗೆ ಒದಗಿ ಬಂದಂತವನು. ಹ್ಮ್. ಇಂದ್ರಪ್ರಸ್ಥರನ್ನು ಪಾಲು ಮಾಡ್ಲಿಕ್ಕೆ ಕೂಡ ಅವನೆಲ್ಲ ಹೋದದ್ದು ಅಲ್ಲಿಗೆ ಪಂಚಾಯತಿಗೆ. ಅಲ್ರಿ. ಆಗಿರುವಾಗ ಹಾ. ಅವನಲ್ಲಿಯೇ ಒಂದು ಮಾತು ಕೇಳಿ ಹಾ. ಆಮೇಲೆ ನಾವು ಮುಂದುವರಿಯೋಣ. ಆಯ್ತು. ಅದಕ್ಕಾಗಿ ನಾವು ತಡ ಮಾಡುವುದು ಸರಿಯಲ್ಲ. ಹಾ. ಯಾರನ್ನು ಕಳಿಸುವುದು ಅಂತ ಒಮ್ಮೆ ಆಲೋಚನೆಯನ್ನು ಮಾಡುವಾಗ ಹ್ಮ್. ನಮ್ಮ ಸಾರಥಿಯೇ ಇದ್ದಾನಲ್ಲ, ಹಾ. ಇಂದ್ರಸೇನ. ಅವನು ಒಂದು ಇಂದ್ರಪ್ರಸ್ಥದಿಂದ ಹೋಗುವವನು ಇಂದ್ರಸೇನನೇ ಆಗಬೇಕು. ಹಾ. ಆದ್ದರಿಂದ ಇಂದ್ರಸೇನನಿಗೆ ಹಾ. ಇದ್ದಾನ ಇಂದ್ರಸೇನ? ಇಲ್ಲಲ್ಲ. ಹಾ, ಹಾ. ಇದ್ದಾರೆ, ಬಂದ ಬಂದ ಬಂದ. ಬಂದ. ಆಯ್ತು ಇಂದ್ರಸೇನ, ಹಾ. ನೀನು ಹಾ. ನೇರವಾಗಿ ದ್ವಾರಕೆಗೆ ಹೋಗ್ಬೇಕು. ಹಾ. ದ್ವಾರಕೆ ಅಂತ ಹೇಳಿದ್ರೆ ಅಲ್ಲಿ ದ್ವಾರ ಇಲ್ಲ, ಹಾ. ಆದ್ರೂ ಅಲ್ಲಿ ಹೋಗ್ಬೇಕು ನೀನು. ಹಾ. ಸ್ವಲ್ಪ ಪ್ರಯಾಣ ದೀರ್ಘ. ಹಾ. ಹಾಗೆಂದುಕೊಂಡು ನೀನು ಹಿಂಜರಿಬೇಡ. ಯಾರನ್ನು ಕಂಡು ಬರಬೇಕು ಅಂತ ಕೇಳ್ತಾರೆ. ದೇವರನ್ನೇ ಕಾಣಬೇಕು. ಹಾ. ನನ್ನಿಂದಾಗಿ ನಿನಗೆ ದೇವರನ್ನು ಕಾಣುವಂತಹ ಒಂದು ಸುಯೋಗ ಹಾ. ಒದಗುವುದಿದ್ರೆ ಹಾ. ಮತ್ತೆ ಆ ಪುಣ್ಯದಲ್ಲಿ ಸ್ವಲ್ಪ ಭಾಗ ಮತ್ತೆ ನನಗೆ ಕೊಟ್ಟರೆ ಸಾಕು. ನೀನು ಹಾ. ಹೋಗುವಾಗ ಬರಿ ಕೈಯಲ್ಲಿ ಹೋಗಬಾರ್ದು. ಹಾ. ದೇವರನ್ನು ಹೋಗುವಾಗ ಹಾ. ಮತ್ತೆ ಎಲ್ಲ ಅದಕ್ಕೆ ಬೇಕಾದಂತಹ ಹ್ಮ್. ಕೆಲವು ಮುತ್ತು ರತ್ನಾದಿಗಳನ್ನೆಲ್ಲ ಹಾ. ಅವನ ದೇವರ ಯೋಗ್ಯತೆಗೆ ಸಮಾನವಾಗಿ ಹಾ. ಇರುವಂತಹ ದ್ರವ್ಯಗಳನ್ನು ಹಿಡಿದುಕೊಂಡು ರಥಾರೂಢನಾಗಿ ರಥದಲ್ಲಿಯೇ ನೀನು ಹೋಗಬೇಕು. ಹಾ. ಒಂದು ವೇಳೆ ದೇವರು ಆ ರಥದಲ್ಲಿ ಬರುವುದಿದ್ದರೆ ಅವರನ್ನು ಅದರಲ್ಲಿಯೇ ಕರ್ಕೊಂಡು ಬರಬೇಕು. ಹಾ. ಆದರೆ ಕೆಲಸ ಅತಿ ಶೀಘ್ರವಾಗಿ ಇದು ಆಗತಕ್ಕದ್ದು. ಯಾಕೆಂತ ಕೇಳಿದ್ರೆ ರಾಜಸೂಯದ ಯಾಗದ ಸಂಕಲ್ಪವನ್ನು ಧರ್ಮರಾಯ ಮಾಡಿದ್ದಾನೆ. ಈ ಮಾನಸದಲ್ಲಿ ಸಂಕಲ್ಪ ಮಾಡಿದ್ದು ಸಂಕಲ್ಪವೇ. ಹಾ. ಹಾಗಿರುವಾಗ ಅದನ್ನು ನಾರದರು ಇಲ್ಲಿಂದ ಮತ್ತೊಂದು ಅಲ್ಲಿಂದ ಬೇರೊಂದು ಜಾಗಕ್ಕೆ
ಖಂಡಿತವಾಗಿ ತಿಳಿಸದೇ ಇರುವುದಿಲ್ಲ. ಇದರ ಬಗ್ಗೆ ನಾವು ಶೀಘ್ರವಾಗಿ ಆದಷ್ಟು ಬೇಗ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾದ ಅನಿವಾರ್ಯತೆ ಉಂಟು. ಅಲ್ಲಿ ಇಂದ್ರಸೇನ ಇಂದ್ರಸೇನ ಪಾಂಡವರು ಬರ್ಲಿಕ್ಕೆ ಹೇಳಿದ್ದಾರೆ ಎಂಬುದು ಮಾತ್ರ ಹೇಳು, ಬಾಕಿದ್ದನ್ನು ಅಣ್ಣ ಹೇಳ್ತಾನೆ. ಕೇಳಿ ನಸು ನಗು ತಚ್ಚುತನೋ ಶಿಶುಪಾಲ ಹಳಮಗದಾದ್ಯರಿಗೆ ಕಡೆಗಾಲ ಬಂತೆಂಬಯ ಮನೋರಥ ಸಿದ್ಧಿ ಲೇಸೆನುತ್ತ ಮನದಲ್ಲಿದ್ದ ಆಲೋಚನೆಗಳು ಏಕರೂಪದಳೆಯುವಂತಹ ಸಂದರ್ಭದಲ್ಲಿಯೇ ಇಂದ್ರಪ್ರಸ್ಥದಿಂದ ಇಂದ್ರಸೇನ ಬಂದು ಹೇಳಿದ್ದಾನೆ, ಪಾಂಡವರು ನಿನ್ನ ಬಗ್ಗೆಯೇ ಆಲೋಚಿಸುತ್ತಾ ಇದ್ದಾರೆ, ಆದಷ್ಟು ಶೀಘ್ರವಾಗಿ ಬರಬೇಕು ಎನ್ನುವಂತಹ ಒಂದು ಓಲೆಯನ್ನು ತಂದಿದ್ದಾನೆ. ಹಾಗಿದ್ದರೆ ಸಮಯವೆನ್ನುವುದು ಎಲ್ಲವೂ ಪರಿಪಕ್ವವಾಗಿ ಇದೆ, ಕೂಡಿ ಬಂದಿದೆ ಎನ್ನುವುದು ನನ್ನ ಆಲೋಚನೆಗೆ ಹೊಳೆದ ವಿಷಯ. ಬಹು ಕಾಲದಿಂದ ಇಂತಹದ್ದೊಂದು ಸಂದರ್ಭ ಬರಬೇಕು, ಈ ರೀತಿಯ ಒಂದು ಘಟನಾವಳಿಗಳು ನಡೆಯಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಇದಕ್ಕೆ ಯಾವಾಗ ಒಂದು ಮುಹೂರ್ತ ಬರುತ್ತದೆ, ಯಾವಾಗ ಶುಭ ಸಮಯ ಬರುತ್ತದೆ ಎನ್ನುವಂತಹ ಆಲೋಚನೆಯಲ್ಲಿ ಇದ್ದವನೇ ನಾನು. ಹಾಗಿದ್ದರೆ ಈಗ ಬಂದ ಕರೆಗೂ ನನ್ನ ಆಲೋಚನೆಗೂ ಅದು ಸರಿಯಾಗಿದೆ ಎಂದು ಅಂದುಕೊಳ್ಳುತ್ತಾ ಇದ್ದೇನೆ. ಹಾಗಿದ್ದರೆ ಪಾಂಡವರಿಂದ ಬಂದಂತಹ ಕರೆ ಅದು ಕೂಡ ಧರ್ಮರಾಯನೇ ಹೇಳಿ ಕಳುಹಿಸಿದ್ದಾನೆ ಎಂದು ಸ್ವತಃ ಇಂದ್ರಸೇನ ಹೇಳಿದ್ದಾನೆ. ಹಾಗಿದ್ದರೆ ಇನ್ನು ತಡ ಮಾಡುವುದು ಸರಿಯಲ್ಲ. ಯಾದವ ಸೇನೆಯನ್ನೆಲ್ಲ ಬೇಕಾದ ಹಾಗೆ ಏರ್ಪಾಡು ಮಾಡಿ ಇಲ್ಲಿರಿಸಿಕೊಂಡು ಕರೆಗಾಗಿ ಅತ್ತ ಹೋಗುವಂತೆ ನಿರ್ಧರಿಸುತ್ತಾ ನನ್ನ ಈ ನಿರ್ಧಾರವನ್ನು ನನ್ನವರ ಬಳಿ ಹೇಳಿಕೊಳ್ಳುತ್ತಾ ಕೃಷ್ಣ ಸ್ವಲ್ಪ ಸಮಯದ ಮಟ್ಟಿಗೆ ಇಂದ್ರಪ್ರಸ್ಥಕ್ಕೆ ಹೋಗುತ್ತಾ ಇದ್ದಾನೆ. ಅಲ್ಲಿಯವರೆಗೆ ಇಲ್ಲಿ ಏನಾದರೂ ಆದರೆ ಅದರ ವರ್ತಮಾನವನ್ನು ಕಾಲಕಾಲಕ್ಕೆ ತಿಳಿಸುವ ಹಾಗೆಯೂ ಅದಕ್ಕೆ ಬೇಕಾದಂತಹ ಏರ್ಪಾಡುಗಳನ್ನು ಮಾಡುವ ಹಾಗೆಯೂ ಸೂಚನೆಯನ್ನು ಕೊಟ್ಟು ನೇರವಾಗಿ ಹೊರಡ್ತೇನೆ ಅಂತ ಅಲ್ಲಿಗೆ ಹೊರಡ್ತೇನೆ. ಧರಣಿ ವರ ಇದಿರ್ಕೊಂಡು ಮುರಗನ ಪರವರಿದು ಧರಣಿ ಬರಲಿದಿರ್ಕೊಂಡು
ಕೇಳಿದ್ದೇ ತಡ. ಆ, ಅನುಜಾತರಿಗೆ ಎಲ್ಲರಿಗೆ ಹ್ಮ್. ಒಂದು ರೀತಿಯಲ್ಲಿ ಹ್ಮ್. ಅವನ ಎದುರುಗೊಳ್ಳಲಿಕ್ಕೆ ಬೇಕಾದಂತಹ ಸಂಧಾನವನ್ನೇ ನಾವು ಮಾಡಿದ್ದೇವೆ. ಆ, ಆದ್ದರಿಂದ ಆ. ಇನ್ನು ತಡ ಮಾಡುವುದು ಸರಿಯಲ್ಲ. ಆ. ಅವ ಬರುವಲ್ಲಿಯವರಿಗೆ ನಾವು ಕಾಯುವುದಲ್ಲ, ಭಕ್ತರಾದ ನಾವೇ ಹೋಗಿ ಅವನ ಕಾಲಿಗೆ ಬಿದ್ದರೆ ಹೇಗೆ? ಆದ್ದರಿಂದ ಭೀಮಾರ್ಜುನರೇ, ತಡ ಮಾಡಬೇಡಿ, ಬನ್ನಿ ಬನ್ನಿ ಬನ್ನಿ. ಕೃಷ್ಣ ಬನ್ನೆಯ ಸ್ವಾಮಿ. ಬಾವಯ್ಯ. ವಸಿಷ್ಠ ಕಶ್ಯಪಾದಿಗಳು ಆಲಸ್ಯವಿಲ್ಲದೆ ಮಾಡ್ಪ ಹ. ಆ ತಪಸ್ಸಿಗೂ ಕೂಡ ಅಗೋಚರ ನೆನೆಸಿಕೊಂಡಂತಹ ಪರಂಜ್ಯೋತಿ ಸ್ವರೂಪನಾದಂತಹ ನೀನು ಹ್ಮ್. ಈ ಅಷ್ಟಮಿಯ ದಿವಸ ಇಲ್ಲಿಗೆ ನಮ್ಮನ್ನು ಕಾಣುವ ಸಲುವಾಗಿ ಬಂದರಲ್ಲ. ಹ. ಕಾಠಿಣ್ಯಪೂರಿತವಾದಂತಹ ಈ ಪಾದ ಕಮಲದಲ್ಲಿ ಹ. ನಿನ್ನ ಕೋಮಲ ಕುಸುಮ ಸದೃಶವಾದಂತಹ ಆ ಚರಣಗಳಿಗೆ ಇದೋ ನನ್ನ ಶಿರಸ್ಸನ್ನು ಮಣಿಮುಕುಟ ಸಹಿತ ಚಾಚಿದ್ದೇನೆ, ಉದ್ಧರಿಸಬೇಕು ಅನುಜಾತ ಸಹಿತ. ಎಬ್ಬಿಸಿ ಆಲಂಗಿಸಿಕೊಂಡಿದ್ದೇನೆ, ಎಲ್ಲರನ್ನು ಒಂದೇ ಸಲ ಸಂತೈಸಿಕೊಂಡಿದ್ದೇನೆ. ಕೈ ಮುಗಿದಿದೆ. ಚಾದಿರಿ ಬಳಿದವರನೋ ಮುರಾದಗನುಲಿರಿದ್ದಿ ದಯದಿ ಮನ್ನಿಸಿ ಬಳಿಕ ಕೌಂತೆಯರೊಳ ಲಕ್ಷ್ಮೀಕಾಂತನು ನಗು ನಗುತ್ತ ಒರೆದ ಏಕಾಂತದೊಳು ಏನೋ ಕರೆಸೈದಿ ರಮ್ಮನು ಆ ಧರ್ಮಜ, ಕೃಷ್ಣ 5 ಮಂದಿ ಬಂದು ಒಮ್ಮೆಲೆ ಕೆಳಗೆ ಬಿದ್ದು ಪಾದವನ್ನು ಸ್ಪರ್ಶಿಸಿದ್ದೀರಿ. ಹೌದಪ್ಪ, ನಮ್ಮ ಅದಕ್ಕೆ ನೋವಾಗ್ಲಿಕ್ಕಿಲ್ಲ ಅಂತ. ಯಾಕೆಂತ ಕೇಳಿದ್ರೆ ಕಾಡು ಮೇಡುಗಳಲ್ಲಿ ಅಲೆದಾಡಿದಂತಹ ಕಾಠಿಣ್ಯ ಉಳ್ಳಂತಹ ಪಾದ, ಅದಕ್ಕೆ ಏನಾದ್ರೂ ನೋವಾಗ್ಲಿಕ್ಕಿಲ್ಲ ಅಂತ ಒಂದು ಭಾವ. ಅದರಲ್ಲೂ ನೀವು ಮಣಿದರೆ ನೋವಾದೀತೆ. ಆ, ನನಗೆ ಆಪ್ತರೆನಿಸಿಕೊಂಡವರು ನೀವು. ಆಹಾ, ನಿನ್ನ ಮಾತುಗಳನ್ನು ಕೇಳ್ತಾ ಇದ್ರೆ ಹ, ಯಾವಾಗಲೂ ಇಂತಹ ಮಾತುಗಳನ್ನು ಕೇಳ್ತಾ ಇರಬೇಕು ಎನ್ನುವಂತಹ ಭಾವನೆ. ಆ, ಹೌದು, ಅದು ನನ್ನ ಭಾಗ್ಯ ಸ್ವಾಮಿ. ಅದರ ಅರ್ಥ ಹೊಗಳುವಿಕೆಯನ್ನು ಕೇಳಬೇಕು ಅಂತಲ್ಲ, ಹ, ಆದರೆ ಆ ಭಾವ, ಮಾತಿನಲ್ಲಿರುವಂತಹ ಭಾವ, ಹ, ಭಕ್ತಿ, ಅದರಲ್ಲೂ ಇವತ್ತು ನಿಮ್ಮ ಮುಖವನ್ನು ನೋಡಿದಾಗ ಏನೋ ಒಂದು ಹೊಸತನ, ಹ, ಏನೋ ತಳಮಳ ನಿಮ್ಮ ಎಲ್ಲರ ಮುಖದಲ್ಲಿ ಗೋಚರಿಸ್ತಾ ಇದೆ. ಹ. ಪದೇ ಪದೇ ಕಾಲಿಗೆ ಅಡ್ಡ ಬೀಳುವ ಹಾಗೆ ನಮಸ್ಕರಿಸಿಕೊಂಡು ಮಾತನಾಡ್ತಾ ಇದ್ದೀರಿ. ಹ. ಅದರಲ್ಲೂ ನನ್ನನ್ನು ಕಂಡಾಗ ವಿಶೇಷವಾದಂತಹ ಆನಂದವಾಗುತ್ತಾ ಇದೆ. ಹ. ಇನ್ನೆಲ್ಲ ಮಾತುಗಳು ಹೌದು. ನನ್ನನ್ನು ಕರೆಸಿದವರೇ ನೀವು ಎನ್ನುವ, ನೀವು ಕರೆದಾಗ ಬಾರದಿರುವವನೇ ನಿಮ್ಮ ಈ ಭಾವ ಕೃಷ್ಣ. ನಿಜವಾಗಿ ನೋಡಿದ್ರೆ ದೇವರನ್ನು ಕಾಣ್ಬೇಕಿಕ್ಕೆ ನಾವೇ ಹೋಗ್ಬೇಕು. ಹ. ದೇವರನ್ನು ಕರೆಸಿ ದರ್ಶನ ಮಾಡಿಸುತ್ತಿದ್ದು ಅಲ್ಲ, ದೇವರು ಅಂತ ಹೇಳಿಕೊಳ್ಳುವವರಿಗೆ ನಾನು ಸಿಗುವುದು ಕಷ್ಟ, ಹೌದು. ಬೇಕು ಅಂತ ಹೇಳಿದ್ರೆ ಸಿಗುವುದೂ ಇಲ್ಲ. ಇಲ್ಲ. ಆದ್ರೆ ನಿಮ್ಮ ಪಾಲಿಗೆ ನಾನು ದೇವರು ಅಂತ ಅಲ್ಲ, ಹಾ. ನಾನು ನಿಮ್ಮವರಾಗಿಯೇ ಇದ್ದೇನೆ. ಹಾ. ನೀವು 5 ಮಂದಿ ಆದ್ರೆ ನಿಮ್ಮ 5 ಮಂದಿಗೆ ನಾನೊಬ್ಬ ಹೆಚ್ಚುವರಿಯಾಗಿ ಸೇರ್ಪಡೆ. ಹೌದಪ್ಪ. ಎಲ್ಲರೂ ನನ್ನವರು, ಹಾ. ನಾವೆಲ್ಲ ಒಂದು ಹ್ಮ್. ಎನ್ನುವ ಭಾವನೆಯಿಂದ ಯಾವತ್ತೂ ನಿಮ್ಮ ಬಳಿಗೆ ಬರುವವನೇ ನಾನು. ನೀನು ಭಾವ ಮೈದುನನೆಂಬ ಭಾವದಲ್ಲಿಯೇ ನಾನು ಕರೆಸಿಕೊಂಡದ್ದು. ಆ ಒಂದು ಭಾವಾತ್ಮದಲ್ಲಿಯೇ ಬರುವವನು ನಾನು. ಓಹೋ. ಹಾಗಿರುವಾಗ ಹಾ. ಇವತ್ತು ಯಾಕೋ ಅನಿರೀಕ್ಷಿತವಾಗಿ ಒಂದು ಕರೆ, ಹೌದು. ದೇವರು ಬರಬೇಕು. ಹೌದು. ಅವ ಹೇಳಿದ ಶಬ್ದಗಳು ಅಷ್ಟೇ ಮಧುರವಾಗಿತ್ತು. ಹೌದು. ಅದೆಲ್ಲವೂ ನಿನ್ನದೇ ಪ್ರತಿರೂಪದ ಶಬ್ದಗಳದು. ಯಾಕೆ? ಹಾಗಾಗಿ ಮಧುರೆ ಅಂತ ನಿನಗೆ ಎಲ್ಲ ಮಧುರವಾಗಿ ಕೇಳುವುದು. ಇರಬಹುದು ಏನು, ಅಂತೂ ಹಾ.
ಅಂತಹ ಮಧುರವಾದ ಶಬ್ದಗಳನ್ನು ಕೇಳಿದಾಗ ಹಾ. ತಡ ಮಾಡುವುದು ಸರಿಯಲ್ಲ ಎಂದು ನೇರವಾಗಿ ಬಂದವನು ನಾನು. ಓಹೋ. ಈಗ ಬಂದಾಗ ನನಗೆ ಅರ್ಥ ಆಯಿತು, ಹ್ಮ್ ನೀವು ಕರೆಸುವುದರಲ್ಲಿ ಏನೋ ಗಹನವಾದ ಕಾರಣ ಇದೆ. ಹ್ಮ್ ನಿಮ್ಮ ಮುಖವೇ ಅದನ್ನು ಪ್ರತಿಫಲಿಸುತ್ತದೆ. ಹ್ಮ್. ಹಾಗಿದ್ದರೆ ಇಂದ್ರಪ್ರಸ್ಥದಲ್ಲಾದರೂ ನೀವು ನೆಮ್ಮದಿಯಿಂದ ಇದ್ದೀರಿ. ನಿಮಗೆ ಸಿಗಬೇಕಾದಂತಹ ರಾಯಭಾಗ ಸಿಕ್ಕಾಗಿದೆ. ನೆಮ್ಮದಿಯ ಆಳ್ವಿಕೆಯಲ್ಲಿ, ಅದರಲ್ಲೂ ಈ ಇಂದ್ರಪ್ರಸ್ಥ ನಿನಗೆ ಸಿಗುವಾಗ ಹೇಗಿತ್ತು ಅಥವಾ ನಿಮಗೆ ಸಿಗುವಾಗ ಹೇಗಿತ್ತು, ಈಗ ಹೇಗೆ ನಳನಳಿಸ್ತಾ ಇದೆ, ಅದನ್ನು ಪುನರುಜ್ಜೀವನಗೊಳಿಸಿದವರು ನೀವು. ಇಂತಹ ಒಂದು ವೈಭವದಂತಹ ಇಂದ್ರಪ್ರಸ್ಥದಲ್ಲಿ, ಮಯ ನಿರ್ಮಿತವಾದಂತಹ ಒಂದು ಮಾಯಾ ಅರಮನೆಯಲ್ಲಿ ನೀವು ಈ ರೀತಿಯಾಗಿ ಇರುವಾಗ ಅವಸರದ ಕರೆ ಯಾಕೆ ಅಂತ ಆಲೋಚಿಸಿದಾಗ, ನಿಮ್ಮ ಮುಖವನ್ನು ಗಮನಿಸಿದಾಗ ಏನೋ ತೊಂದರೆಗೆ ಒಳಗಾಗಿದ್ದೀರಿ ಎನ್ನುವುದಂತೂ ನನ್ನ ಮನಸ್ಸಿಗೆ ಹೊಳೆದ ವಿಷಯ. ಅಲ್ಲ, ಸರಿಯಾಗಿ ಮೊನ್ನೆ ಮನೆಮಕ್ಕಳಿಗೆ ಬಂದು ಹೋದ ಪುನಃ ಕರೆಸುವುದಂತ ಹೇಳಿ ಮೊನ್ನೆ ಅದರ ನೆನಪು, ಕೈಯ ಆ ಪರಿಮಳ ಇನ್ನೂ ಹೋಗ್ಲಿಲ್ಲ. ಹೌದಪ್ಪ, ಊಟ ಮಾಡಿದ ಪರಿಮಳ ಅದು ಎಂತದ್ದು, ಅದು ಬೇಡ ಇತ್ತು. ಅದೆಲ್ಲ ಹೇಳುವಂತಹದ್ದೇ ಅಲ್ಲ, ಅದನ್ನೆಲ್ಲ ಅನುಭವಿಸಿಯೇ ಸಹಿಸಬೇಕು. ಹಾಗಾಗಿ ಅಂತಹ ಸವಿರುಚಿ ಭೋಜನದ ಸವಿದಂತಹ ಕೃಷ್ಣನಿಗೆ ಏನು ಕೆಲಸ ಇರಬಹುದು ಎನ್ನುವಾಗ ಏನೋ ಕೆಲಸ ಇದೆ ಎನ್ನುವುದು ಸ್ಪಷ್ಟವಾಗಿ. ಹಾಗಿದ್ದರೆ ಯಾರಿಂದ ತೊಂದರೆ ಬಂದಿರಬಹುದು? ಯಾರಾದರೂ ದಾನವರೇ, ಅಥವಾ ಯಾರಾದರೂ ವೈರಿಕುಲ ಪಾಳಯವೇ, ಅಥವಾ ನಿಮ್ಮ ಮನೆ ಆದಂತಹ ಆ ಕೌರವ ಒಬ್ಬ ಇದ್ದಾನಲ್ಲ, ಪದೇ ಪದೇ ಕಂಕುಳ ಮುಳ್ಳು ಅಂತ ಹೇಳ್ತಾರೆ, ವಿಘ್ನಕಂಟಕ, ಅವನಿಂದ ಮತ್ತೇನಾದರೂ ತೊಂದರೆ ಬಂತೆ? ಎಲ್ಲವೂ ನನ್ನ ಮನಸ್ಸಿಗೆ ಹೊಳೆದ ಆಲೋಚನೆ. ನಾನೇ ಯಾಕೆ ಆಲೋಚನೆ ಮಾಡುವುದು? ಹೇಗೂ ನೀನು ಕರೆಸಿದ್ದಿ, ಏನು ತೊಂದರೆ ಬಂತಯ್ಯ? ಓ ಕಮಲಾಕ್ಷ, ಲಾಲಿಸ್ಬೇಕು. ದನುಜರುಳು ಕೌರವರುಳು ಧನುಜರಿಂದ ಏನಾದರೂ ಭಯ ಆಯಿತೋ ಅಥವಾ ಬಾಧೆ ಆಯಿತೋ? ಈಗ ಇದ್ದಾರೆ ಎಲ್ಲಿಯಾದರೂ ಧನುಜರು? ನೀನು ಯಾವಾಗ ಪ್ರಾರಂಭ ಮಾಡಿದ್ದೆ ಅವರನ್ನೆಲ್ಲ ನಿರ್ಣಯ ಮಾಡಲಿಕ್ಕೆ? ಆದರೂ ಅಳುದುಳಿದವರು ಬದುಕಿ ಬಂದ್ರೆ ಹಾಗೆ ಅವರ ಸಂತಾನದವರು ಕೆಲವರು ಇದ್ರೆ ಏನಂತ ಎರಡನೇ ತಲೆಮಾರು ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದ ಹಾಗೆ ಹುಟ್ಟಿ ಬರ್ತಾರೆ. ಹೌದೌದು. ಮತ್ತೆ ಹೀಗೂ ನಿನ್ನ ತರ್ಕ ಇರಬಹುದು. ನಿನಗೆ ಆಗದೆ ಇರುವಂತಹ ಧನುಜರು ಪಾಂಡವರನ್ನು ಕೆಣಕಿದ್ರೆ ಕೃಷ್ಣ ಬರುತ್ತೆ ಅಲ್ಲ, ಒಂದು ವಿಷಯ ಇರಬಹುದು. ನನ್ನ ತರ್ಕ ಸರಿಯಾದ ತರ್ಕ ಕೇಳಿದ್ದು ನಾನು ಕೆಲವು ಸಲ ಕೆಲವನ್ನು ನೇರವಾಗಿ ಮಾಡ್ಲಿಕ್ಕೆ ಆಗದಿದ್ದರೆ ಪರೋಕ್ಷವಾಗಿ ಆದ್ರೂ ಮಾಡಿ ಆ ತೊಂದರೆ ಇವನಿಗೆ ತಟ್ಟಬೇಕು. ಹಾಗೆ ಮಾಡ. ಒಟ್ಟಾರೆ ನಮ್ಗೆ ತೊಂದರೆ ಆದ್ರೆ ನಿಮ್ಗೆ ತೊಂದರೆ ಆದ್ರೆ ಅಲ್ವಾ? ಕೃಷ್ಣ ಬರ್ತಾನೆ ಆವಾಗ ನೋಡಿಕೊಳ್ಳೋಣ ಇತ್ಯಾದಿ ಇತ್ಯಾದಿ ಭಾವ. ಮತ್ತೊಂದು ಕೌರವ ವರ್ತಮಾನದಲ್ಲಿ ಪಕ್ಕದ ಹೌದು, ವರ್ತಮಾನದಲ್ಲಿ ನಮ್ಮೊಂದು ಪಾಲ್ಪಟ್ಟಿ ಆದ ಮೇಲೆ ಸ್ವಲ್ಪ ನೆಮ್ಮದಿಯಿಂದ ನೆಮ್ಮದಿಯಿಂದ ಇದ್ದಾನೋ ಎಂಬುದೊಂದು ಪ್ರಶ್ನೆ. ಅದು ಅಲ್ಲಿ ಇದ್ದಾನೆ. ನಿಮ್ಗೆ ಭಾಗ ಕೊಟ್ಟಾದ ನಂತರ ಅವನಿಗೆ ನೆಮ್ಮದಿ. ಯಾಕೆ ಅವನು ಬಾಧೆ ಕೊಡುವುದಿಲ್ಲ ಗೊತ್ತುಂಟ? ಅವರದ್ದು ಬಣ್ಣ ಈಗೀಗ ಒಂದು ದೊಡ್ಡ ಬಣ್ಣ ಬಯಲಾಗಿ. ಯಾಕೆಂತ ಕೇಳಿದ್ರೆ ಪಾಂಡವರು ಸತ್ತೇ ಹೋದ್ರು ಅಂತ ಪ್ರಚಾರ ಅಲ್ಲ ಎಲ್ಲ ಮಾಡಿ, ಆಮೇಲೆ ಪಿಂಡ ಪ್ರದಾನವೂ ಒಮ್ಮೆ ಆಗಿದೆ ಅಂತೆ ನಮ್ಗೆಲ್ಲ. ಸೂತಕ ಆಚರಣೆ ಕೂಡ ನಮ್ಗೆ ಮಾಡಿದ್ದಾರೆ ಅವರು. ಆಗ ಏನಾಯ್ತು, ದ್ರೌಪದಿ ಸ್ವಯಂವರದಲ್ಲಿ ನಮ್ಮ ಒಮ್ಮೆಲೆ ಒಂದು ರೀತಿಯಲ್ಲಿ ಪ್ರಕಟಗೊಳ್ಳುವಿಕೆ ಪುನರ್ ಪ್ರಕಟ ಆದದ್ದು. ಅವನಿಗೆ ಕರ್ಣ
ಮನೋಹರ ಆಗಲಿಲ್ಲ. ಹ್ಮ್. ಕಾರಣ ಕಠೋರವಾಗಿ ಹೋಯ್ತು. ಯಾರಿಗೆ? ಧೃತರಾಷ್ಟ್ರನಿಗೆ. ಅಲ್ಲ ಇದ್ದಿರಬಹುದು. ಅಲ್ಲ, ಈಗ ನಮ್ಮತ್ತಾದಂತಹ ಒಳಗಿನ ಬಯಲಾಯ್ತು ಎಂಬಂತ ಇದರಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ಒಂದೊಂದು ಇದೊಂದು ಒಂದು ಅನಿರೀಕ್ಷಿತವಾದಂತಹ ಘಟನೆ ಆಗಿದೆ. ಅವರ ಮನಸ್ಸಿನೊಳಗೆ ಏನೆಲ್ಲ ನಡೀತಾ ಇದೆ ಅದನ್ನು ಊಹಿಸ್ಲಿಕ್ಕೆ ಯಾರಿಗೂ ಸಾಧ್ಯ. ಇದೊಂದು ತೇಪೆ ಹಾಕುವುದಂತ ಉಂಟಲ್ಲ, ಅದೇ ಮಾಡಿದ್ದವ, ಅದೇನಲ್ಲ. ಅದಕ್ಕೆ ಕಣ್ಣಿಗೆ ಮಣ್ಣೆರಚುವುದಂತೆ. ಆ ಮಣ್ಣಿಗೆ ಮಣ್ಣೆರಚಿ ಒಂದು ಇಂದ್ರಪ್ರಸ್ಥವನ್ನು ಕೊಟ್ಟುದರಿಂದ ಅವನ ನೆಮ್ಮದಿ ನಿಂತಾನೆ. ನಮ್ಗೆ ವಿಷಯ ಅದಲ್ಲ. ಮತ್ತೆ ಯಾರಿಂದಲೂ ಭಯ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ಭಯ ಬರುವುದಿದ್ರೆ ಯಾವುದು ಬರ್ಲಿಕ್ಕೆ? ಯಾವ ಭಯ? ಅವತ್ತು ಶತಶೃಂಗದಲ್ಲಿದ್ದೇವಲ್ಲ, ಕಾಡಿನಲ್ಲಿದ್ದೆವು, ಊರಿಗೆ ಬಂದಿದ್ದೇವೆ. ಅಲ್ಲ, ಕಾಡಿನಲ್ಲಿದ್ದಾಗ ನಿಮ್ಮ ಪರಿಚಯವೇ ಅರಿಗಿರಲಿಲ್ಲ, ಮತ್ತೆ ನಿಮಗೆ ಭಯ ಅಂತ ಅಲ್ವಾ? ಈಗ ಭಯ ಯಾವಾಗ ಭಯ ಶುರುವಾಗುವುದು? ಖ್ಯಾತಿ ಹೆಚ್ಚಾದಾಗ. ಯಾಕೆ ಅವ ಹಾರ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಅವನನ್ನು ನೋಡಿಕೊಳ್ಬೇಕು. ಇದು ಜನರ ಭಾವನೆ. ನಿನ್ನ ಕರುಣೆಯ ಒಂದು ಸೆಲೆ ಅಥವಾ ಒಂದು ಸೆಲೆ ಇದ್ರೆ ಸಾಕು. ನಿನ್ನ ಅನುಪಮದ ಕರುಣೆ, ನಿನ್ನ ನಂಬಿಕೆ. ನಂಬಿಕೆ, ಹೌದು, ನಂಬಿಕೆ. ಶ್ರದ್ಧಾವಾನ್ ಲಭತೆ ಫಲಂ ಅಂತ ಒಂದು ಮಾತು ಇರ್ತದೆ. ಅದು ನಿಮ್ಮ ಸತ್ಯ. ಅನುಪಮದ ಕರುಣೆ ಇರಲು ಕಾಡಿನಲ್ಲಿದ್ದವರು ನಾಟಿಗೆ ಹೋಗ್ತಾರೆ. ಅಲ್ಲಿ ಯುವರಾಜನಾಗ್ತಾರೆ. ಅದು ಭೂಷಣಕ್ಕೆ, ವೇದಿಕೆಯ ಭೂಷಣಕ್ಕೆ ಯುವರಾಜ ಆದದ್ದೇನಿಲ್ಲ. ಅಲ್ಲ, ಯೋಗ್ಯತೆ ಇದ್ದವರಿಗೆ ಅದು ಸಿಗ್ತದೆ. ಅದಕ್ಕೆ ಒಂದು ಕಾರಣ ಅನ್ನೋದು ಒಂದು ಸೇರಿಸಿಕೊಳ್ಳೋದು ಅಷ್ಟೇ. ಅರಗಿನ ಅರಮನೆಯಲ್ಲಿ ಮಲಗಿದ್ದರೂ ಕೂಡ ಬೆಂಕಿ ತಾಗುದಿಲ್ಲ. ಅದು ವಿಶೇಷ ಅಲ್ವಾ? ವಿಶೇಷ. ವಿಷ ಕೊಟ್ಟರು ತಾಗುದಿಲ್ಲ ನಮ್ಗೆ. ಅದು ಕೆಲವು ಸಲ ಹಾಗೆ ಆಗಿದೆ. ಇದು ಅನುಪಮದ ಕರುಣೆಯ ಕಾರಣ ಅಲ್ವಾ? ಮತ್ತೆ ಬ್ರಾಹ್ಮಣನಿಗೂ ಹೆಣ್ಣು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲ, ಏಕಚಕ್ರ ನಗರದಲ್ಲಿ ಹೆಣ್ಣು ಕೊಟ್ಟದವ ಬ್ರಾಹ್ಮಣಿಗಲ್ವಾ? ಅಲ್ವಾ? ಅದಕ್ಕೆ ಹೇಳಿದ ಕಾರಣ ಏನು ಅಂತ ಕೇಳಿದರೆ ನಿನ್ನ ಅನುಭವದ ಕರುಣೆ ಇರ. ಏನು ವಿಷಯ ಅಲ್ಲ. ಆದ್ರೆ ಒಂದು ವಿಷಯ ಇಲ್ಲಿ ನಡೆದು ಹೋಯಿತು. ಈ ಹೊಸ ಗೃಹ ಪ್ರವೇಶ ಆದ ಮೇಲೆ ಅದರ ಲಕ್ಷಣವೇನು ಅಂತ ಗೊತ್ತಿಲ್ಲ. ನಾರದರು ಬಂದ್ರು ಪುನಃ ಇಲ್ಲಿ. ಹೌದು, ಇಲ್ಲಿ ಅವರು ಬರ್ಬೇಕಾದವರು ಯಾವುದು? ಅಷ್ಟು ಶೀಘ್ರ ಹೌದು. ಮೊನ್ನೆ ಮನೆ ಮಕ್ಕಳಿಗೆ ಬಂದು ಹೋದವರು ಪುನಃ ಯಾಕೆ ಬಂದ್ರು ಅಂತ ನನಗೆ ಕೂಡ ಅಷ್ಟೇ ಆಶ್ಚರ್ಯ ಆಯ್ತು. ಬಹುಶಃ ನೀವೆಲ್ಲ ಹೇಗಿದ್ದೀರಿ ಅಂತ ನೋಡಿಕೊಳ್ಳಿಕ್ಕೆ. ಹೇಗಿದ್ದೀರಿ ಅಂತ ನನ್ನ ನೋಡ್ಲಿಕ್ಕೆ ಬಂದದ್ದಲ್ಲ. ಮೊದಲಾಗಿ ಅವರು ಕೇಳಿದ್ದೆ ಅಂತ ಗೊತ್ತುಂಟು, ನಿನ್ನ ಸಾಮ್ರಾಜ್ಯದಲ್ಲಿ ಏನು ಮಾಡುತ್ತಿದ್ದಿ ನೀನಂತ. ಹೌದು, ನಿನ್ನ ಪ್ರಶ್ನೆ ರಾಜನೀತಿಯ ಬಗ್ಗೆನೇ ಕೇಳಿದ್ರು. ಒಂದು ದಿನ ಪೂರ್ತಿ ಆಯ್ತು ಅವರು. ಆವಾಗ ನಾನು ಇದನ್ನು ಕೇಳಿಕೆಯಲ್ಲಿ ನನಗೆ ನಾನು ಮಾಡುತ್ತೆ ಅನುಷ್ಠಾನಗೊಳಿಸಿದ್ದನ್ನೆಲ್ಲ ಅವರಿಗೆ ಹೇಳಿದೆ. ಆಮೇಲೆ ಒಂದು ಮಾತು ಅವರಿಗೆ ಹೇಳಿದೆ, ಸ್ವಲ್ಪ ಅತಿಯೂ ಆಗಿರ್ಬಹುದು, ಯಾಜಮಾನ್ಯದಲ್ಲಿದ್ದಾಗೆ ತನ್ನ ಹೆಗ್ಗಳಿಕೆಯ ಮಾತು ಆಗಿರ್ಬಹುದು. ಸ್ವಾಮಿ ಹೇಗಿದೆ ನಮ್ಮ ಅರಮನೆ ಅಂತ ಒಂದು ಸಹಜ. ಅದು ಎಲ್ಲಿಯಾದ್ರೂ ಉಂಟು ಇಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾ, ನಾವು ಆನಂದವನ್ನು ಅನುಭವಿಸುವಾಗ ಅದನ್ನು ಇನ್ನೊಬ್ಬರು ಹೇಳಿದ್ರೆ ಮತ್ತೆ ಎಷ್ಟು ಆಗ್ತದೆ. ಹೌದು, ಅದು ಹೆಚ್ಚಾಗುದಿಲ್ಲ. ದುಃಖ ಹಂಚಿದಷ್ಟು ಕಡಿಮೆ ಆಗುದು, ಆನಂದ ಹೆಚ್ಚಾಗುದು, ಅತಿ ಆಗುದು. ಅವರಲ್ಲಿ ಹಾಗೆ ಒಂದು ಕೇಳಿದೆ, ನನ್ನ ಲೆಕ್ಕದಲ್ಲಿ ಇಲ್ಲಿ ಯಾರು ಇಲ್ಲ ಅಂತ ಭೂಲೋಕದಲ್ಲಿ. ಆದವರೆಲ್ಲವರನ್ನು ವಿವರಿಸಿ ಎಲ್ಲಾ ಸಭೆಯ ಬಗ್ಗೆ ವಿವರಿಸುತ್ತಾ ಮತ್ತೊಂದು ಮಾತನ್ನು ಹೇಳಿದ್ರು. ಏನು? ಇಂದ್ರ ಸಭೆಗೆ ಹೋಗಿದ್ದಾರಂತೆ, ವರುಣ ಸಭೆಗೆ ಹೋಗಿದ್ದಾರಂತೆ, ಯಮನ ಸಭೆಗೆ ಹೋಗಿದ್ದಾರಂತೆ. ಎಲ್ಲ ಹೋಗುವಾಗ ಇಂದ್ರ ಸಭೆಯಲ್ಲಿ ಹರಿಶ್ಚಂದ್ರನನ್ನು ಕಂಡರಂತೆ ಅವರು. ಯಾಕೆಂತ ಕೇಳಿದ್ರೆ ಸತ್ಯವಂತ ದಾನಪುರುಷ. ಆದರೆ ಯಮನ ಸಭೆಯಲ್ಲಿ ಒಂದು ರೀತಿಯಲ್ಲಿ ಮ್ಲಾನವದನಾಗಿ ಕುಳಿತಂತಹ ನಮ್ಮ ಅಯ್ಯನನ್ನೂ ಕಂಡರಂತೆ ಅವರು. ಅದು ವಿಶೇಷ. ಯಾಕೆಂತ ಕೇಳಿದ್ರಿ, ಅಲ್ಲ ಈ ನಾರದರೇ ಹೋಗಿ ನನಗೆ ಈಗ ಇಂದ್ರ ಪ್ರಸ್ತಾಪ ಮಾಡಿರ್ಬೋದು, ಎಲ್ಲ ಬಿಚ್ಚಿ ಕೊಡ್ತಾರಲ್ಲ. ಇಲ್ಲ, ನಾನು ಅಲ್ಲಿ ಹೋಗಿ ಆಗ ಅವರು ನಮ್ಮ ಅಯ್ಯ ಅಲ್ಲಿಂದ ಒಂದು ಮಾತನ್ನು ಹೇಳಿದ್ದಾರಂತೆ. ಅವರು ಕೆಲವು ಸಲ ಬೇಕಾದದನ್ನು ಬೇಕಿದ್ದಷ್ಟೇ ಹೇಳುದು, ಕೆಲವು ಸಲ ಹೆಚ್ಚು ಹೇಳ್ತಾರೆ, ಕೆಲವು ಸಲ ಕಡಿಮೆ ಹೇಳ್ತಾರೆ. ಹೌದೌದು, ನಾವು ಅದನ್ನು ತಿಳ್ಕೊಳ್ಬೇಕು. ಅವರು ಹೇಳಿದಾರಂತೆ, ನಮ್ಮ ಮಕ್ಕಳು ಒಳ್ಳೆ ಇಂದ್ರಪ್ರಸ್ಥದಲ್ಲಿ ಎಲ್ಲ ಗಣಸ್ತಿಕೆಯಲ್ಲಿ ಇದ್ದಾರೆ. ಆಸ್ತಿ ಸ್ವಂತ ಗಳಿಕೆ ಅಲ್ಲ, ಪಿತ್ರಾರ್ಜಿತ ಆಸ್ತಿ ಒಳ್ಳೆ ಇದರಲ್ಲಿ ಇದ್ದಾರೆ. ಅದು ರಾಜರಿಗೆ, ರಾಜ ಮಕ್ಕಳಿಗೆ ಎಲ್ಲ ಬರುವುದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದಾರೆ. ಅಂದ್ರೆ ನಾವೇ ಬಿಟ್ಟು ಹೋದದ್ದು. ಹಸ್ತಿನವನ್ನು ವಿಸ್ತರಿಸಲಿಕ್ಕೆ ಸ್ವಲ್ಪ ಕಟುವಾಗಿ ಹೇಳಿದ್ದಾರೆ ನಮ್ಮ ಅಪ್ಪ. ಈ ಸರಿ ಮಾತಾಡೋದು ಸ್ವಲ್ಪ ಜೋರಾಗಿದ್ದಾರೆ. ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಈ ಪಾಂಡು ಚಕ್ರವರ್ತಿ ಎಷ್ಟು ಹೆಣಗಾಡಿದ್ದಾರೆ ಅಂತ ಲೋಕಕ್ಕೆಲ್ಲ ಗೊತ್ತುಂಟು. ಪರಾಕ್ರಮ ಅಂತ. ಹೌದು, ಹಸ್ತಿನಾವತಿಯಲ್ಲಿ ಅಲ್ಲಿ ಅವರು ಸಂಭ್ರಮಿಸ್ತಾ ಇದ್ದಾರೆ, ರಾಜಭೋಗಗಳನ್ನು ಅನುಭವಿಸ್ತಾರೆ. ಇಂದ್ರಪ್ರಸ್ಥದಲ್ಲಿ ನನ್ನ ಮಕ್ಕಳಿದ್ದಾರೆ, ನನ್ನ ಬಗ್ಗೆ ನೆನಪು ಇಲ್ಲ ಅಂತ. ನೆನಪು ಇಲ್ಲ ಅಂತ ಹೇಳಿದ್ರೆ ಅವರಿಗೂ ಕೂಡ ತನ್ನ ವ್ಯಕ್ತಿತ್ವಕ್ಕೆ ಮೀರಿದಂತಹ ಒಂದು ಆಸೆ ಅಂತ ಹೇಳಿದ್ರೆ, ಇಂದ್ರ ಸಭೆಯಲ್ಲಿ ನಾನು ರಾಜ ಆಗಬೇಕು, ಸಮಾನತೆ. ಹೌದು,
ಹರಿಶ್ಚಂದ್ರಾದಿಗಳ ನಳ ನಹುಷಾದಿಗಳ ಪಂಕ್ತಿಯಲ್ಲಿ ನಾನು ನಿಲ್ಬೇಕು ಎಂಬಂತಹ ಆಸೆಯನ್ನು ಅವರು ತೋಡಿಕೊಂಡಿರ್ಬೇಕಂತ. ಇರ್ಲಪ್ಪ, ತಪ್ಪೇನಿಲ್ಲ ಅದರಲ್ಲಿ. ಹೌದು. ಅವಾಗ ಅದಕ್ಕೆ ಏನು, ನೀವು ಇದನ್ನು ಹೋಗಿ ನಮ್ಮ ಮಕ್ಕಳಲ್ಲಿ ಹೇಳಿ. ನಾರದವರು ಬಂದವರು ಪ್ರಸ್ತಾಪ ಮಾಡಿ 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 ಕೊನೆಗೆ ಪ್ರಸಂಗ ಮುಗಿಸಿದ್ದು ಅಲ್ಲಿ ಈ ವಿಷಯ ಅದಕ್ಕೆ ಏನು ನಾನು ಏನು ಮಾಡ್ಬೇಕಂತೆ ಅವತ್ತಿಗೆ ಅದಕ್ಕೆ ರೂಪಾಯಿ ಹೇಳಿದ್ದಾರೆ, ಅವರೇ ಹೇಳಿದ್ರು. ಅದಕ್ಕೆ ರಾಜ ಹಿರಿಯರು ಮಾಡಿದ ಪುಣ್ಯವನ್ನು ಮಕ್ಕಳು ಬರ್ತದೆ. ಇದು ವಿರುದ್ಧ. ಮಕ್ಕಳ ಪುಣ್ಯದಿಂದಾದರೂ ಅಯ್ಯನಿಗೆ ಒಂದು ಸ್ಥಾನ ಸಿಗಲಿ ಅಲ್ಲಿ ಅಂತ ಅವರು ಬಯಸುವುದಿಲ್ಲ. ಯಾಕೆಂತ ಕೇಳಿದ್ರಿ, ಅವರ ಜೀವಿತಾವಧಿಯಲ್ಲಿ ಅದನ್ನು ಸಾಧಿಸಲಿಕ್ಕೆ ಆಗ್ಲಿಲ್ಲೋ ಏನೋ, ಆವಾಗ ಒಂದು ಸ್ಥಾನಮಾನ ದೊರಕಿದ್ರೆ ನನ್ನ ಪುಣ್ಯಾಸ ಸಂಪಾದನೆಯಲ್ಲಿ ಸಾಕಾಗಲಿಲ್ಲ, ಅದಕ್ಕೆ ಮಕ್ಕಳಾದ್ರೂ ಮಾಡಿ ನನ್ನನ್ನು ಆ ಸ್ಥಾನದಲ್ಲಿ ಕುಳ್ಳಿರಿಸಲಿ ಎಂಬಂತ ಆಸೆಯನ್ನು ಅವರು ತೋಡಿಕೊಂಡ್ರು. ಸಹಜ. ನಾನು ಹೋಗಿ ತಾಯಿಯಲ್ಲಿ ಕೇಳಿದೆ, ಅಪ್ಪ ಸಾಯುವ ಕಾಲದಲ್ಲಿ ಏನಾದ್ರು ಹೇಳಿದ್ದಾರೋ ಅಂತ. ಏನಾದ್ರು ಬಾಕಿ ಇಟ್ಟಿದ್ರೆ ಅಲ್ವಾ ವಿಷಯ, ಯಾಕೆಂದ್ರೆ ಒಳ್ಳೆ ವಿಷಯ. ಹೌದಲ್ಲ, ಕೆಲವರೆಲ್ಲ ಹೇಳುದಿಲ್ಲ, ಸಾಲ ಇದ್ರೆ ಸ್ವಲ್ಪ ಮೂಲದ ಬಗ್ಗೆ ಹೇಳುದುಂಟು. ಇದು ಹೀಗೆ ಅವರು ಹೇಳಿದ್ರು, ಏನೋ ಒಂದು ಯಾಗ ಅಂತೆ, ಯಾರು ಇವರು ಹೇಳಿದ್ದು, ನಮ್ಮ ತಾಯಿ ಗೊತ್ತಿದ್ದೇವೆ, ಅದರ ಬಗ್ಗೆ ಚಿಂತನೆಯಲ್ಲಿದ್ದರು. ಮತ್ತೆ ಈ ಋಷಿ ಶಾಪ, ಕಿಂದ ಮನುಷ್ಯ ಶಾಪ ದೊರಕಿದ ಮೇಲೆ ಅದನ್ನೆಲ್ಲ ಮಾತನಾಡುವುದನ್ನು ಬಿಟ್ಟು ಬಿಟ್ಟಿದ್ರು ಅಂತ ಹೇಳಿದ್ರು. ಒಂದು ರೀತಿಯಲ್ಲಿ ಅವರು ಜರ್ಜರಿತರಾದರು. ನನಗಂತೂ ಆ ವಿಷಯದಲ್ಲಿ ಹೆಚ್ಚಿನ ನೆನಪಿಲ್ಲ. ಯಾಕೆಂತ ಕೇಳಿ, ಅವರು ಸಾಯುವಾಗ ನನಗೆ 16 ವರ್ಷ ಪ್ರಾಯ. ಸಣ್ಣ ಮಕ್ಕಳು 16ರಲ್ಲಿ ಎಂತ ಬರ್ತದೆ. ಆವಾಗ ಈ ಸಂದರ್ಭದಲ್ಲಿ ನಾವಿದ್ದಂತಹ ಸಂದರ್ಭದಲ್ಲಿ ಅವರು ಅದನ್ನು ಹೇಳಿದ್ರು. ಅದಕ್ಕೆ ರಾಜಸೂಯಾದ್ವರವನ್ನು ಮಾಡಬೇಕು ಅಂತ ಇವರು ಹೇಳಿದ್ರು. ಅಪ್ಪನ ಬಯಕೆಯನ್ನು ಮಕ್ಕಳು ಈಡೇರಿಸಿದ್ದಾರೆ. ಹೇಗೆ ರಾಜಸೂಯಾದ್ವರವನ್ನು ಮಾಡುವುದರ ಮೂಲಕವಾಗಿ ಅಪ್ಪನಿಗೆ ಒಂದು ಸ್ಥಾನವನ್ನು ನಾವು ಕಲ್ಪಿಸಬಹುದು, ಅದಕ್ಕೆ ಒಂದು ದಾರಿ ಉಂಟು ಅಂತ ಇವರು ಹೇಳಿದ್ರು, ನಾರದರು ಹೇಳಿದ್ರು. ಈಗ ಏನು ಮಾಡುದು ನಾನು? ನಾನು ಏನು ಹೇಳ್ಬೇಕು? ಅಲ್ಲ, ನೀನಾದ್ರೆ ಏನು ಮಾಡ್ತೀವಿ ಕೃಷ್ಣ? ನನಗೆ ಸ್ಪಷ್ಟ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಆದರೂ ಆಯ್ತು, ನೋಡೋಣ ಅಂತ ಹೇಳಿದ್ದೆ. ಒಂದು ಅಲ್ಲ, ಕೇವಲ ನೋಡೋಣ ಅಂತ ಹೇಳಿದ್ಯಾ ಅಥವಾ ನೀನು ನಿಮ್ಮವರೊಡೆ ಕೂಡಿ ಸಂಕಲ್ಪವು ಮಾಡಿದ್ಯಾ? ಅಲ್ಲ, ನಾರದರ ಸಮ್ಮುಖದಲ್ಲಿ, ನಾರದರಂತಹ ದೇವರ್ಷಿಗಳ ಸಮ್ಮುಖದಲ್ಲಿ ನೋಡೋಣ ಅಂತ ಹೇಳಿದ್ರೆ ಅದರ ಅರ್ಥ ಅದು ಒಂದು ರೀತಿಯಲ್ಲಿ ಸಂಕಲ್ಪ, ಮಾನಸಿಕವಾದ ಸಂಕಲ್ಪವೇ. ಅಲ್ಲಿಂದಲೇ ಸಿದ್ಧತೆ ಆರಂಭ ಆಗುವಲ್ಲ. ಅದಕ್ಕೆ ಸತ್ಯ ಹೇಳ್ತೇನೆ, ನಾನೊಂದು ವೃತವನ್ನೇ ಕೈಗೊಂಡಿದ್ದೇನೆ. ಯಾವ ವೃತ ಕೈಗೊಂಡಲಿ? ವೃತವನೋ ಕೈಗೊಂಡಲಿ ವೃತವನೋ
ವೃತವನ್ನೇ ಕೈಗೊಂಡಿದ್ದೆ. ಆರಂಭಿಸಿಯೇ ಬಿಟ್ಟಿ ನೀನು. ವೃತ್ತ ಅಂತ ಹೇಳಿದ್ರೆ ಎಂಥದ್ದು? ಹ, ಯಜ್ಞ ದೀಕ್ಷಿತನಾದವನೊಂದು ವೃತ್ತವನ್ನು ಕೈಗೊಳ್ಳುವುದಂತ. ಹಸಿದಾರ ವೃತ್ತ ಅಂತ. ಹ, ಹಸಿ ಅಂತ ಹೇಳಿದ್ರೆ ಖಡ್ಗ. ಹ್ಮ್, ಖಡ್ಗದ ಅಲಗಿನ ಮೇಲೆ ಮಲಗುವಂತ ವಿಷಯ ಹ್ಮ್, ವೃತ ಅದು. ಹೇಗೆ ಹೆಂಡತಿ ಪಕ್ಕದಲ್ಲಿ ಮಲಗಿದ್ದರೂ ಕೂಡ ಹ್ಮ್. ಸ್ಪರ್ಶಿಸದೇ ಇರುವಂತಹ ಒಂದು ದೃಢತೆ ಅದು. ನಿಗ್ರಹ ಹಾ, ಸರಿ, ಸರಿ. ಹಾಗೆ ಅಂತಹ ವ್ರತ ನಾನು ಇದನ್ನು ಮಾಡುತ್ತೇನೆ, ಮಾಡಬಲ್ಲೆ, ಹ್ಮ್. ಮಾಡುತ್ತೇನೆ ಎಂಬಂತಹ ಒಂದು ವ್ರತ. ದೃಢ ನಿಶ್ಚಯದ ದೃಢ ನಿಶ್ಚಯ, ಒಂದು ಮಾನಸಿಕವಾಗಿ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ಹ್ಮ್, ಅಷ್ಟು ಮಾತ್ರವಲ್ಲ, ಹ್ಮ್, ಈಗ ಈ ಸುದ್ದಿಯನ್ನು ಹ್ಮ್. ವರ್ತಮಾನದ ಅತಿ ಸನಿಹದಲ್ಲಿ ಯಾರೂ ಮಾಡದೇ ಇರುವಂತಹ ಈ ಕೃತವನ್ನು ಹ್ಮ್. ಧರ್ಮರಾಯ ಮಾಡುತ್ತಾನೆ ಅಂತ ಆಗುವಾಗ ಹ್ಮ್. ಲೋಕದಲ್ಲಿ ಕಣ್ಣು ಕಿವಿಯಾಗ್ತದೆ, ಕಿವಿ ಕಣ್ಣ ಹ, ಅಲ್ವಾ? ಹುಬ್ಬು ಮೇಲೆ ಇರ್ತದೆ. ಮೇಲೆ ಇರ್ತದೆ. ಹ. ಅವನು ಮಾಡುದು ಅವು ಧರ್ಮರಾಯ ಮೊನ್ನೆ ಹೀಗೆ ಪಟ್ಟ ಸಿಕ್ಕಿ ಇನ್ನು ಸ್ವಲ್ಪ ದಿನ ಆಗಲಿ. ಈಗ ಮಗನಿಗೆ ಮದುವೆ ಮಾಡಿದವ ಹ್ಮ್. ಮಗಳು ಬರಿದ ಅನಂತರದ ವರ್ಷದಲ್ಲಿ ಮನೆ ಕಟ್ಟಿದ್ರೆ ಮೊನ್ನೆ ಮದುವೆ ಮಾಡಿದವ ಮನೆ ಅಲ್ಲ, ಅದು ಜನ ವಿಮರ್ಶೆ ಮಾಡುದು. ವಿಮರ್ಶೆ ಮಾಡುದು. ಅರ್ಥಾತ್ ನಿನ್ನ ಯೋಗ್ಯತೆಯನ್ನು ತುಲನೆ ಮಾಡುದು. ಅಗತ್ಯ ಮೊನ್ನೆ ಇಲ್ಲ ಮೊನ್ನೆ ಮನೆ ಕಟ್ಟಿದವನಿಗೆ ಪುನಃ ಮದುವೆ ಮಾಡಲಿಕ್ಕೆ ಎಲ್ಲಿಂದ ಬಂತು? ಇವನಿಗೆ ಹ, ಇದು ಎಲ್ಲಿಂದ ಬಂತು ಅದೇ ಆಲೋಚನೆ. ಅದೇ ವಿಷಯ. ಹಾಗೆ ಆಯ್ತು. ಒಟ್ಟಾರೆಯಾಗಿ ನಾನು ವೃತವನ್ನು ಕೈಗೊಂಡದ್ದು ಆಯ್ತು, ಹ್ಮ್. ಇವರು ಲೋಕದಲ್ಲಿ ಹೇಳಿದ್ದು ಆಯ್ತು. ಹ. ಈಗ ಮಾನಸಿಕ ಸಂಕಲ್ಪವನ್ನು ಮಾಡಿದಂತಹ ನಾನು ಅದಕ್ಕೆ ತಪ್ಪಿದೆ ಎಂದಾದರೆ ಪಾಪಭೂಷ್ಟನಾಗ್ತೇನೆ ನಾನು. ನಿನ್ನ ಯೋಗ್ಯತೆಗೂ ಕುಂದಲ್ಲ. ಕುಂದು. ಹ, ಮೂರು ಲೋಕದವರು ಹ, 3 ಬಾರಿ ಹ. ಕೈತಟ್ಟಿ ನಗಾಡುವಂತಹ ಸ್ಥಿತಿ. ಅಂತ ಪರಿಸ್ಥಿತಿ ಬರ್ತದೆ. ಈಗ ನಗುವವರು ನಮ್ಮ ಪಕ್ಕದಲ್ಲಿ ಇದ್ದಾರೆ. ಹೆಚ್ಚು ದೂರ ಹೋಗಿ ಹೆಚ್ಚು ದೂರ ಹೋಗುದು ಬೇಡ, ಬಾಕಿಯವರೆಲ್ಲ ದೂರ ಹೋಗ್ಬೇಕು, ನಿಮ್ಗೆ ಹತ್ತಿರದಲ್ಲಿ ಇದ್ದಾರೆ. ನಾಡಲ್ಲಿ ಒಂದು ಮಾತುಂಟು, ನಗುವವರ ಮುಂದೆ ಎಡವಿದ್ದ ಹಾಗೆ ಅಂತ. ಅಲ್ಲ, ಮೊದಲೇ ನಗುವವರು. ಹಾಗೆಯೇ ಹಾಗೆ ಆದಿತ್ತು ಕೃಷ್ಣ. ಹ್ಮ್. ಅದಕ್ಕಾಗಿ ನಿನ್ನಲ್ಲಿ ಒಂದು ವಿಜ್ಞಾಪನೆ. ಕೊನೆಯ ಏನು ವಿಜ್ಞಾಪನೆ? ಈಗ ಇದೆಲ್ಲ ಮಾಡಿ ಅದಕ್ಕೆ ಎಲ್ಲ ತಯಾರು ಆಗಿದೆಯಾ? ಕೊನೆಗೆ ಒಂದು ಉಪಸಂಹಾರಕ್ಕೆ ಒಂದು ವಿಜ್ಞಾಪನೆ. ಯಾಗವನು ಪೂರೈಸುವುದೇ ಭವಸಾಗರವನಿ ದಾಟಿಸು ದಾಟಿಸು. ಯಾಗವನು ಪೂರೈಸುವುದೇ ಭವಸಾಗರವ ದಾಟಿಸು. ಭವಸಾಗರವ ದಾಟಿಸೆನು ತಲಿ ಸರಾಗದಲ್ಲಿ ಸರಾಗದಲ್ಲಿ ಪೊಡಮಟ್ಟ ಭೂಪನಲಿದ್ದಿ ನಗು ನಗುತ್ತ ಯಾಗವನ್ನು ಪೂರೈಸುತ್ತಿ ಭವಸಾಗರವನಿ ದಾಟಿಸೆನು ತಲಿಯೇ ಆ ಆ ಆ ಆ ಕೃಷ್ಣ, ನಿಜವಾಗಿ ಹೇಳಬೇಕಿದ್ರೆ ನಿನ್ನಲ್ಲಿ ಅಲ್ಲದೆ ಸತ್ಯವನ್ನು ಬಿಚ್ಚಿಟ್ಟು ಅಂತರಂಗವನ್ನು ಬಚ್ಚಿಟ್ಟು ಹೇಳಲಿಕ್ಕಾಗುವುದಿಲ್ಲ. ನಾವು ಬಿಚ್ಚಿಯೇ ಹೇಳುವುದು. ಅಲ್ಲ, ಇದುವರೆಗೆ ನೀನು ಮಾತಾಡಿದ್ದೆಲ್ಲವೂ ಬಿಚ್ಚಿ ಮಾತಾಡಿದ್ದು. ಹೌದೌದು. ಹ. ಯಾಕಂತ ಕೇಳಿದ್ರೆ ಹ. ವೈದ್ಯರಲ್ಲಿ, ಹ. ನ್ಯಾಯವಾದಿಗಳಲ್ಲೆಲ್ಲ ಬಚ್ಚಿಟ್ಟು ಬಚ್ಚಿಟ್ಟು ಮಾತಾಡಿದ್ರೆ ಖಂಡಿತ ಪ್ರಯೋಜನಕ್ಕೆ ಬರುದು. ನ್ಯಾಯಾಲಯಕ್ಕೆ ಹೋಗುವುದೇ ಸುಮ್ಮನೆ. ಹ. ಅವರಿಗೆಲ್ಲ ಗೊತ್ತುಂಟು. ಆಗಿರುವಾಗ ಎಲ್ಲ ನಿಮ್ಮ ಸಭೆಯಲ್ಲಿ ಅನುಭವ ಯಾವ್ದಾದ್ರು ಇರುವುದು. ಮುಂದೆ ನ್ಯಾಯಾಲಯದಲ್ಲೆಲ್ಲ ನಾವು ಇದ್ದವರೆಲ್ಲ. ಹಾಗಿರುವಾಗ ನಾನು ಹೇಳುವುದು ಇಷ್ಟೇ, ಹ. ನಮ್ಗೆ ಇದುವರೆಗೆ ಕಷ್ಟ ಬಂದಾಗ ಹ್ಮ್. ನಿನ್ನಲ್ಲಿಯೇ ಹೇಳಿದ್ದು, ಹ. ನನ್ನ ಮುಂದೆಯೂ ಕಷ್ಟ ಬರ್ಲಿಕ್ಕಿಲ್ಲ ಅಂತ ಹೇಳಿದ್ದು. ಹ. ಏನು ಅದ್ರಲ್ಲಿ ಭರವಸೆ ಇಲ್ಲ. ಹ. ಕಷ್ಟವನ್ನು ಸುಖವನ್ನು ಕೊಡಬೇಡ ಅಂತ ನನ್ನ ಭಗವಂತನಲ್ಲಿ ಕೇಳುದು. ಯಾಕೆಂತ ಹೇಳಿ ಸುಖವನ್ನು ಕೊಟ್ಟರೆ ನಿನ್ನ ನೆನಪಾಗ್ಬೇಕಲ್ಲ. ಹ, ಹ, ಹಾಗೆ. ಹೌದೌದು. ಹ. ಹಾಗಿರುವಾಗ ಹ್ಮ್. ಯಾಗವನ್ನು ಪೂರೈಸಿ ಹ್ಮ್. ಈ ಭವಸಾಗರವನ್ನು ದಾಟಿಸುವಲ್ಲಿ ಹ. ನನಗೆ ರಾಜಶ್ರೀ ಅಂತಂದ್ರೆ ಏನು ಅಂತ ಸತ್ಯ ಗೊತ್ತಿಲ್ಲ. ತಮ್ಮೊಬ್ಬ ಹೇಳ್ತಾರೆ, ಅವರಿಗೆ ಸುಮ್ಮ ಗೊತ್ತುಂಟು ಅವರಿಗೆ. ನನಗೆ ಸತ್ಯವಾಗಿ ಗೊತ್ತಿಲ್ಲ. ನಿನಗಿಂತ ಹೆಚ್ಚು ತಿರುಗಾಟದ ಅನುಭವ. ಅನುಭವ. ಹ.
ಅವ ಒಂದೇ ಎಂತದ್ದು ಮೊನ್ನೆ ಸಿಕ್ಕಿದ್ದಲ್ಲ ರುದಿರಮುಖಿ, ಅದರಲ್ಲಿ ಅದರ ತುದಿಯಲ್ಲಿ ರಾಜ ಸುಧಾಕರ್ ಉಂಟು ಅಂತ ಅವ ತಿಳ್ಕೊಳ್ತೇವೆ. ಅಂದ್ರೆ ಗದೆ ಮಾಯ ಒಂದು ಕೊಟ್ಟಿದ್ದಾನೆ, ಮೊನ್ನೆ ಕೊಟ್ಟದ್ದು. ಕೊಡುವಾಗ ಅವನಿಗೆ ಇರಲಿ, ಅವನ ಎಲ್ಲ ಉಂಟಲ್ಲ ಆರ್ಮೆಂಟರ್ ಮೊದಲೇ ಅವನಲ್ಲಿ ಬಲ ಇವನಿಗೆ ಅದಕ್ಕೊಂದು ಹೆಚ್ಚು ಸೇರಿದ್ದು ಯವನಾಶ್ವ ಅಂತ ನನ್ನಂತ ಇವತ್ತು ಈಗ ಅದನ್ನೇ ತಿರುಗಿಸಿದ್ದೀವಿ ದಿನ ಮಾತಾಡಿದ್ರೆ ಅದೇ ಬರೋದು. ಇದರಲ್ಲಿ ಆಗ್ತದೆ ರಾಜಸ್ವ ಬೇಕು ಅಂತಹ ನಂಬಿಕೆ ಬೇಕು. ಇರ್ಲಿ, ಬಾಹುಬಲವೇ ಪ್ರಧಾನ ಅಂತ ಅದರ ಅರ್ಥ. ಹಾಗೆ ಆಗುದಿಲ್ಲ. ದೈವ ಬಲವೂ ಬೇಕು, ಚಿಂತನೆಯೂ ಬೇಕು, ಕಾರ್ಯ ಸಾಧನೆಗೆ ಬೇಕಾದಂತ ಮುಂದಾಲೋಚನೆಯೂ ಬೇಕು. ಕೃಷ್ಣ ಇದೆಲ್ಲವನ್ನು ಯಾರು ಮಾಡಿದ್ದಾರೆ ಏನಾದ್ರೂ ನಿನಗೂ ಗೊತ್ತಿದ್ರೆ ನೀನು ಕೂಡ ಹೇಳ್ಬಹುದು. ಇದಕ್ಕಿಂತ ಮೊದಲು ಯಾರಾದ್ರೂ ಮಾಡಿದ್ದಿದ್ರೆ ಹೇಗೆ ಮಾಡಿದ್ದಾರೆ ಇಂಥದ್ದಿದ್ರೆ ಹೇಳ್ಬಹುದು. ನನಗೂ ಗೊತ್ತಿಲ್ಲ ಅಂತ ಅದನ್ನು ಇದು ಮಾಡಿಸುವಲ್ಲಿ ನಿನ್ನದ್ದಾದಂತಹ ಕೊಡುಗೆ, ನಿನ್ನದ್ದಾದಂತಹ ಕಾರುಣ್ಯ ನಮ್ಮಲ್ಲಿ ಬೇಕು ಅಂತ ಕೈ ಮುಗಿದು ಕೇಳಿಕೊಳ್ತೇವೆ. ಧರ್ಮಜ, ನಿನ್ನ ಮಾತುಗಳನ್ನು ಕೇಳುವಾಗ ನಗಬೇಕು, ಅಳಬೇಕು, ಚಿಂತಿಸಬೇಕು ಅಂತ ಅರ್ಥ ಆಗುವುದಿಲ್ಲ. ಮಾತನಾಡುವುದರಲ್ಲಿ ನಿಪುಣ ನೀನು, ಎಲ್ಲವನ್ನು ಸಂಕಲ್ಪ ಮಾಡಿ ಆಗಿ ಒಳಗಿನ ವೇದನೆಯಿಂದಲೇ ಮಾತಾಡುದು ನಾನು. ಈಗ ನೀನು ಇಷ್ಟೆಲ್ಲ ವೇದನೆಯಿಂದಲೇ ಮಾತಾಡು, ಆದ್ರೆ ಆ ವೇದನೆ ಮಾತಿನಲ್ಲಿ ಗೊತ್ತಾಗುದು. ನಿನ್ನಲ್ಲಿ ನಿನ್ಗೆ ಮಂದಹಾಸ ಅಲ್ವಾ? ನಿನ್ನ ಸಮ್ಮುಖದಲ್ಲಿ ನಾನು ನನ್ನ ಸ್ವಭಾವವೇ ಹಾಗೆ. ಯಾರು ಏನು ಮಾಡಿದ್ರು ನನ್ನದು ನಗೆಯಲ್ಲಿ ಹೋಗ್ತದೆ, ಅದನ್ನು ಹಾರಿಸಿ ಬಿಡುವ ಸ್ವಭಾವ ನನ್ನ. ಆದ್ರೆ ಈಗ ನನಗೆ ಯಾಕೆ ನಗೆ? ಎಲ್ಲ ಆಲೋಚನೆ ಮಾಡಿದ್ದೆ. ನಾರದರು ಹೇಳಿದ ಕೂಡಲೇ ಕೃಷ್ಣನನ್ನು ಕರೆಸಬೇಕು ಅಂತ ನೆನಪಾಗ್ಲಿಲ್ಲ. ಅಲ್ಲಿ ತೀರ್ಮಾನ ಆಗಿದೆ, ನೋಡೋಣ, ಸಂಕಲ್ಪ ಆಗಿದೆ. ಅದಕ್ಕೆ ಬೇಕಾದಂತಹ ವ್ರತದ ಆರಂಭವೂ ಆಗಿದೆ. ಇಷ್ಟೆಲ್ಲ ಮಾಡಿದ ನಂತರ ಈಗ ನನ್ನಲ್ಲಿ ಕೇಳುವುದು, ಯಾರಿದ್ದಾರಯ್ಯ ಇದರೊಳಗೆ? ಎಲ್ಲವನ್ನು ನಿರ್ಣಯಿಸಿಕೊಂಡಾಗಿದೆ. ನೀವು ಪರಸ್ಪರ ಅಣ್ಣ ತಮ್ಮಂದಿರು ಎಲ್ಲವನ್ನು ನಿರ್ಧರಿಸಿಕೊಂಡು ಆಗಿದೆ. ಅಲ್ಲ, ನೀನು ಬೇಡ ಅಂತ ಹೇಳಿದ್ರೆ ಮತ್ತೆ ಉಂಟು ಎರಡನೇ ವರ್ಷ ಆಗ್ತದ ಹಾಗೆ? ಅಲ್ಲ ಹೇಳಿದ್ದು ಅಲ್ಲ, ನಾನು ಕೇಳುದು ಆಗ್ತದ? ಹೇಳಿದ ಮೇಲೆ ಬೇಡ ಬೇಡ ಅಂತ ಹೇಳಿದ ಮೇಲೆ ಆದ್ರೂ ಧರ್ಮರಾಯ ಅಥವಾ ಅವನ ತಮ್ಮಂದಿರು ಅದು ಬೇಕು ಹೇಳುತ್ತಿ ಅಂತಲ್ಲ, ಅದಕ್ಕೆ ಹೇಳಿದ್ದು ನಾನು. ಅಲ್ಲ, ನೀವು ಒಮ್ಮೆ ನಿರ್ಧರಿಸಿದ ಮೇಲೆ ಕೃಷ್ಣ ನೀನೇ ಎಲ್ಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನಲ್ಲಿ ಪ್ರಾರ್ಥಿಸಿಕೊಂಡ ಮೇಲೆ ಈಗ ನನಗೂ ಇದು ಉಭಯ ಸಂಕಟ ಅಲ್ವಾ? ಹೌದು, ನನಗೆ ಧರ್ಮರಾಯನಿಗೆ ಧರ್ಮ ಸಂಕಟ, ನಿನಗೆ ಧರ್ಮ ಸಂಕಟ, ನನಗೆ ಉಭಯ ಸಂಕಟ. ನಿಮ್ಮನ್ನು ಬಿಡುವುದು, ನಿಮ್ಮ ಮಾತನ್ನು ಬಿಡುವುದು, ನಿಮ್ಮ ಮಾತನ್ನು ಉಳಿಸುವುದು, ಆಲೋಚನೆ ಮಾಡುವುದು. ನಾನು ಯಾವ ಧೈರ್ಯದಲ್ಲಿ ನೀನು ಇಷ್ಟೆಲ್ಲವನ್ನು ನಿರ್ಧರಿಸಿಕೊಂಡಿದ್ದೀರಿ? ನೀನಾಗ್ಲಿ, ನಿನ್ನ ತಮ್ಮಂದಿರಾಗಲಿ, ಈಗ ಅವರೆಲ್ಲ ನಿನ್ಗೆ ಅಭಿಪ್ರಾಯ ಕೊಟ್ಟಿರಬಹುದು. ನಾವಿದ್ದೇವೆ, ನೀನು ಹೇಳಿದ ಹಾಗೆ ಗದೆಯನ್ನು ಎತ್ತಿಯೋ ಗಾಂಡಿವವನ್ನು ಎತ್ತಿಯೋ ಎಲ್ಲ ಅಭಯ ಕೊಟ್ಟಿರ್ಬಹುದು ನಿನಗೆ. ನಾವಿದ್ದೇವೆ, ಮಾಡ್ತೇವೆ. ಹೇಳಲಿಕ್ಕೆ ಬಹಳ ಸುಲಭ, ಆದರೆ ಮಾಡುವಾಗ ಏನು ಹೇಗೆ ಎನ್ನುವುದು ಅನುಭವಕ್ಕೆ ಬರುವುದು ನಂತರವೇ. ಅದು ಅಲ್ವೇ? ಹೌದು, ಅದನ್ನು ಕ್ರಮಿಸುವಂತ ಹಾಗೆ. ಇದುವರೆಗೆ ನೀವು ಮಾಡಿದ ಸಾಧನೆಗಳು ಅದು ಒಂದು ಹಂತದವರೆಗೆ ಮಾತ್ರ. ಈಗ ರಾಜಸೂಯಾದಂತಹ ಒಂದು ಅಧ್ವರವನ್ನು ಮಾಡಬೇಕಿದ್ರೆ ಅದಕ್ಕೆ ಸಕಲ ಭೂತಳದಲ್ಲಿರುವಂತಹ ರಾಜರುಗಳೆಲ್ಲವನ್ನು ಗೆಲ್ಲುವಂತಹ ಒಂದು ಶಕ್ತಿ ಬೇಕು, ಅಲ್ವೇ? ರಾಜಸೂಯ ಅಧ್ವರದ ಆ ಒಂದು ನಿರ್ಣಯವೇ ಹಾಗೇ ಅಲ್ವೇ? ಅಶ್ವಮೇಧ ಒಂದು ರೀತಿ ಆದರೆ ಇದು ಒಂದು ರೀತಿ. ಎಲ್ಲ ರಾಜರನ್ನು ಒಪ್ಪಿಸುವುದು, ಅವರೆಲ್ಲರೂ ಅಸೂಯೆ ಪಡುವಂತೆ ಅವರೆಲ್ಲರಿಂದಲೂ ಕಪ್ಪವನ್ನು ಸ್ವೀಕರಿಸುವುದು,
ಕಪ್ಪ ಅಗತ್ಯವೇ ಬೇಕಾಗ್ತದೆ. ಹ್ಮ್. ಯಾಕೆಂದ್ರೆ ಮೊನ್ನೆ ಇಂದ್ರಪ್ರಸ್ಥವನ್ನು ಕಟ್ಟಿದವರು ನೀವು. ಹ್ಮ್. ಇಂತಹ ಒಂದು ದೊಡ್ಡ ಅಧ್ವೈರ್ಯವನ್ನು ಮಾಡಬೇಕಿದ್ರೆ ಹ್ಮ್. ಅದಕ್ಕೆ ಬೇಕಾದಂತಹ ವ್ಯಯಕ್ಕೆ ಬೇಕಾದಂತಹ ಹೊನ್ನು ವೆಚ್ಚಗಳೆಲ್ಲವನ್ನು ನೀವು ಸಂಗ್ರಹಿಸಲೇಬೇಕಾಗ್ತದೆ. ಹ್ಮ್. ಹಾಗೆ ಸಂಗ್ರಹಿಸುವುದು ಯಾರಿಂದ? ಎಲ್ಲ ರಾಜರಿಂದಲೇ ಅಲ್ವೇ ಸಂಗ್ರಹಿಸಬೇಕು. ಈಗ ನಮ್ಮಪ್ಪನಿಗೆ ಯೋಗ್ಯ ಸ್ಥಾನವನ್ನು ಕೊಡುವುದು ಅವರ ಖರ್ಚಲ್ಲಿ ನಾವು ಮಾಡುದಾ? ಮತ್ತೆ ನೀವು ಕಪ್ಪ ಕಾಣಿಕೆಯನ್ನು ಸ್ವೀಕರಿಸದೆ ಯಾಗವನ್ನು ಮಾಡ್ತೀರಾ? ಯಾಗದ ಅರ್ಥವೇ ಹಾಗೆ ಅಲ್ವೇ? ಹಾಗೆಯಾ? ಮತ್ತೆ ಹೇಗೆ? ಈಗ ನೀವು ನಾನು ಯಾಗ ಮಾಡ್ತೇನೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿದ್ರೆ, ಬರಿದೇ ಹೇಳಿದ್ರೆ ಅವರೆಲ್ಲರೂ ಸಹಕಾರ ಕೊಡುವುದಿಲ್ಲ. ಆದ್ರೆ ಇದರ ಪಣ ಹೇಗೆ? ಈ ಸಹಕಾರದ ಪ್ರಶ್ನೆ ಎಂತದ್ದು? ಮತ್ತೆ ರಾಜಸೂಯ ಅಧ್ವರದ ಕ್ರಮ ಹೇಗೆ? ಅಲ್ಲ, ನೀನೀಗ ಕೇಳಿದ್ದು ಇದರೊಳಾರೈ ಭೂತಳ ಸದೆದು ಜಯಿಸುವ ಭಟರದು. ಎಲ್ಲರನ್ನು ಜಯಿಸಬೇಕಾಗುತ್ತದೆ. ಎಲ್ಲರನ್ನು ಜಯಿಸುವುದು ಯಾಕೆ? ಅವರಿಂದ ಇರುವಂತಹ ಸಂಪತ್ತನ್ನು ವಶಪಡಿಸಿಕೊಳ್ಳಿಕ್ಕೆ ಅಲ್ವೇ? ಕೇವಲ ಅವರನ್ನು ಮಣಿಸುವುದಕ್ಕೆ ಮಾತ್ರವೇ ಅಲ್ಲ, ಮಣಿಯೂಸಬೇಕು. ಯಾಕೆಂದ್ರೆ ಸ್ಥಾನ ಅಂತಹ ಒಂದು ಎತ್ತರದಕ್ಕೆ ಏರಬೇಕು. ಅದರಲ್ಲಿ ಎರಡೂ ಲಾಭವೇ. ಮಣಿಸುವುದರಿಂದ ಅವರು ನಮಗಿಂತ ಸಣ್ಣವರ, ನಮಗೆ ಅಧೀನರಾಜರ ನಾವು ಬೆಳೆದೆವು, ಒಂದು ಅರ್ಥ. ಅದು ಇನ್ನೊಂದು ಸಂಪತ್ತು ಕೈಗೂಡುತ್ತದೆ ಅಲ್ವೇ? ಅದು ಕೈಯಲ್ಲಿ ಮೈ ಬರುವುದಿಲ್ಲ. ಅದು ಪರೋಕ್ಷ ಅರ್ಥ. ಅದು ನೇರವಾಗಿ ಅದನ್ನು ಯಾರೂ ಕೇಳುವುದಿಲ್ಲ. ಸಂಪತ್ತು ಬೇಕಾಗಿ ನಾನು ಇದ್ದಕ್ಕೆ ಬಂದಿದ್ದೇನೆ ಅಂತ ಹೇಳುವುದಿಲ್ಲ. ನಾವು ರಾಜಸೂಯ ಧ್ವರವನ್ನು ಮಾಡ್ತಾ ಇದ್ದೇವೆ. ಅಧ್ವರದ ಕ್ರಮವೇ ಹೇಗೆ? ಹೋರಾಟಕ್ಕೆ ನಿಲ್ಲಿ ಅಲ್ವೇ? ಹೋರಾಟದ ಅರ್ಥ ಏನು? ಅವರನ್ನು ಮಣಿಸುವುದು, ಅವರಿಂದ ಇದ್ದದಂತೆ ಕೊಂಡುಕೊಳ್ಳುವುದು. ಅವರು ಮಣಿದು ಕಪ್ಪ ಕೊಡಬೇಕಾಗ್ತದೆ. ಮಣಿಯದೆಯೂ ಕಪ್ಪ ಕೊಡಬಹುದು. ಅದು ಸ್ವತಃ ಹಾಗೆಯೇ ಕ್ರಮ ಹಾಗೆ. ಹಾಗಿರುವಾಗ ಇಂತಹ ಒಂದು ಕ್ರಮದ ಅಧ್ವೈರವನ್ನು ಮಾಡಬೇಕಿದ್ರೆ ಎಲ್ಲರೂ ಎಳೆಯರು, ನೋಡಿದ ಅನುಭವ, ತಿರುಗಿದ ಅನುಭವ ಕಡಿಮೆ. ಅಂತಹದ್ರಲ್ಲಿ ಸಕಲ ಭೂತಳದಲ್ಲಿ ಎಷ್ಟೆಷ್ಟು ಪರಾಕ್ರಮಶಾಲಿಗಳಿದ್ದಾರೆ, ಎಂತೆಂತಹ ಬಲಶಾಲಿಗಳಿದ್ದಾರೆ, ಯಾರು ತಿಳಿದಿದ್ದಾರೆ, ಯಾರು ಅವರೆಲ್ಲ ಜಯಿಸಲು ಶಕ್ತರು, ಅದೆಲ್ಲವನ್ನು ಆಲೋಚನೆ ಮಾಡಬೇಕಲ್ಲವೇ? ಮತ್ತೂ ಒಂದು ರೀತಿಯಲ್ಲಿ ಹೇಳುವುದಿದ್ರೆ, ಎಲ್ಲರೂ ಒಂದು ರೀತಿಯಲ್ಲಿದ್ದರೆ, ಈಗ ನೀನು ನನ್ನ ಬಗ್ಗೆ ಹೇಳಿದ್ದೆ, ನನ್ನ ಭರವಸೆಯಿಂದ ಮಾಡುವುದು ಅಂತ ಹೇಳಿಕೊಂಡು, ನಾನೇನು ಯುದ್ಧ ಮಾಡಲಿಕ್ಕೆ ಶಕ್ತ ಏನೂ ಅಲ್ಲ. ಅದು ಒಂದು ಕಾಲದಲ್ಲಿ ನನ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡಿದ್ದೇನೆ. ಅದರ ನಂತರ ನನ್ನ ಅನುಭವ ನಿನಗೆ ಗೊತ್ತಿಲ್ವೇ? ದೀರ್ಘ ಅನುಭವ. ಆ ಮಗದ ಎಷ್ಟು ಸಲ ಬಂದ, ಅವನ ಒಟ್ಟಿಗಿರುವವರು ಕೆಲವರು, ಆ ಒಟ್ಟಿಗಿರುವ ಕೆಲವರನ್ನೆಲ್ಲ ನಾನು ಮಣಿಸಿದ್ದೇನೆ. ಮುರನಾಗಲಿ ಅಥವಾ ಕಾಲಯವನಾಗಲಿ ಎಲ್ಲರನ್ನು ನಾನು ಮಣಿಸಿದ್ದೇನೆ. ನನ್ನ ಮಾವ ಕಂಸನನ್ನು ಬಿಡಲಿಲ್ಲ. ಬಿಡದ ಕಾರಣಕ್ಕಾಗಿ ಅವ ಮಾಗದ ನನ್ನ ಮೇಲೆ ದ್ವೇಷವನ್ನು ಕಟ್ಟಿಕೊಂಡು ಎಷ್ಟೋ ಸಲ ಬಂದವ. ಅವನಲ್ಲಿ ಹೋರಾಡಲಿಕ್ಕಾಗದೆ ನಾನು ಬೆನ್ನು ಕೊಟ್ಟು ಓಡಿದವ. ಅಂತಹ ಎಲ್ಲ ಅನುಭವವನ್ನು ಇಟ್ಟುಕೊಂಡು ಈಗ ಈ ರೀತಿಯಾಗಿ ಮಾಡಿದರೆ ಯಾವ ಧೈರ್ಯ, ಎಲ್ಲಿಯ ಧೈರ್ಯ, ಹೇಗೆ ಸಹಿಸುವುದು? ಅದಕ್ಕಾಗಿ ಕೇಳುವುದು, ಈ ರೀತಿಯಲ್ಲಿ ಭೂತಳದಲ್ಲಿರುವಂತಹ ರಾಜರನ್ನು ಮಣಿಸುವಂತಹ ಸಾಮರ್ಥ್ಯವಂತರು ಯಾರಿದ್ದಾರೆ, ಯಾರು ಇದ್ದಾರೆ ಅಂತ ಹೇಳುವಾಗ ನೀನೇ ಉತ್ತರ ಕೊಡ್ಬೇಕು. ಯಾರಾದರೂ ಅಂತಹ ಸಮರ್ಥರಿದ್ದಾರೆ ಅಂತೇಳಿ ಎದೆ ತಟ್ಟಿ ಹೇಳವಲ್ಲೇ ನೀನು? ಹಿಂಗೆ ಎಂಥದೆಲ್ಲ ಹೇಳಲಿಕ್ಕೆ ಉಂಟು, ಅದನ್ನೆಲ್ಲವನ್ನು ಹೇಳು. ಅದನ್ನೇ ಕೇಳುತ್ತಾ ಹೇಳುವುದು. ಹಾಗಿದ್ದರೆ ಈ ರೀತಿಯಾಗಿ ಒಂದು ಹೋರಾಟದ ನಿರ್ಧಾರದ ಯುದ್ಧ ಇದು, ಅದ್ವೈತ ಇದು. ಹೋರಾಟವೇ ಬಣವಾಗಿರುವಂತಹ ಅದ್ವೈತವನ್ನು ಮಾಡಬೇಕಿದ್ರೆ ಜಗದ ಗಿಳವರನ್ನು ಕೊಲ್ಲುವಂತಹವರು ಯಾರಿದ್ದಾರೆ? ಜಗದ ಗಿಳರಾಯರು ಗೆಲ್ದೆಯಾದರು ಜೈದ್ಯ ಮಗದರಿವರಿಬ್ಬರು ಜೈ ಬರರುಂಟು ಕೈ ಜಗದಿಯಾಗದಿ ಷಡ್ಕರ್ಮಜ ಜನರು ಇದರೊಳಗ ಮರ್ತ್ಯದಿ ಮಿಗಿಲ ರಾಜರಾದವದಿ ನಿಮ್ಮೊಳ ಸದಳವು ನಗೆಗೇಡನೆ ಸಗದಿರಿ ನೀವೆಂದು ಆಗಲೇ ಹೇಳಿದ ಹಾಗೆ ಒಂದೊಮ್ಮೆಗೆ ನೀವು ಎಲ್ಲ ರಾಜರನ್ನು ಸೋಲಿಸಲು ಸಮರ್ಥರಾದರೂ ಸಹ ಇಬ್ಬರನ್ನು ವಿಶೇಷವಾಗಿ ಗಮನಿಸಬೇಕು. ಯಾಕೆ ಈ ಇಬ್ಬರನ್ನು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಅನುಭವದಲ್ಲಿ ನಾನು ಅವರನ್ನು ಕಂಡ ಹಾಗೆ ಅವರನ್ನು ಎದುರಿಸಲಿಕ್ಕೆ ನನ್ನಿಂದಲೇ ಸಾಧ್ಯ ಆಗಲಿಲ್ಲ. ಯಾರು? ಮಗಧ ಒಬ್ಬ, ಮಾಗಧ ಅಧಿಪತಿ ಜರಾಸಂಧ ಮಗಧ, ಇನ್ನೊಬ್ಬ ಚೇತ್ಯದವ ಶಿಶುಪಾಲ ದಂತವಕ್ರ. ಎಷ್ಟು ಉಪಟಳ ನನಗೆ ಕೊಟ್ಟಿದ್ದಾರೆ,
ಯಾವ ರೀತಿಯಾಗಿ ನನಗೆ ಕಿರುಳುಕೊಂಡ ಕೊಟ್ಟಿದ್ದಾರೆ ಎನ್ನುವುದನ್ನು ನಾನು ಪ್ರತ್ಯೇಕವಾಗಿ ವಿವರಿಸಬೇಕಾಗಿಲ್ಲ. ನಾನು ದ್ವಾರಕೆಯನ್ನು ಕಟ್ಟಿದ್ದೇ ಮಗದನ ಉಪಟಳದಿಂದಾಗಿ ದೂರವಾಗಿ ಇರಬೇಕು ಎನ್ನುವ ಕಾರಣಕ್ಕಾಗಿ ಸೋತು ಓಡಿದಂತಹ ನನ್ನನ್ನು ಸೋಲಿಸಿ ಓಡಿದಾಗ ಗಿರಿಯನ್ನೇರಿದಾಗ ಆ ಗಿರಿಯಲ್ಲೂ ನಾವು ಬದುಕಿರಬಾರದು ಎನ್ನುವಂತಹ ಮಾತಿನಿಂದ ಅದಕ್ಕೂ ಬೆಂಕಿ ಹಚ್ಚಿದವು. ಆ ಉರಿ ತಾಳದೆ ನಾವು ಸಮುದ್ರಕ್ಕೆ ಹಾರಿದವರು. ಇದುವೇ ನಮಗೆ ಪ್ರಶಸ್ತ ಸ್ಥಳ ಅಂತ ಹೇಳಿಕೊಂಡು ಅಲ್ಲಿ ನಮ್ಮ ನಗರವನ್ನು ಕಟ್ಟಿದವು. ಅದಕ್ಕೆ ದ್ವಾರ ಇಲ್ಲ ಎನ್ನುವ ಕಾರಣಕ್ಕಾಗಿ ಅದು ದ್ವಾರಕ್ಕೆ. ಆದರೂ ದ್ವಾರ ಇಲ್ಲ ಯಾಕೆ? ದ್ವಾರ ಇಲ್ಲ ನಮ್ಮ ಅಗತ್ಯಕ್ಕಾಗಿ ಇಲ್ಲ. ಅಲ್ಲಿ ನಮಗೆ ಬೇಕೆಡಿಸಿದಾಗ ಬೇಕೆಂದ ಕಡೆಯಿಂದ ಹೋಗಬಹುದು ಎನ್ನುವ ಒಂದು ಕಾರಣಕ್ಕಾಗಿ ಮತ್ತೆ ಮಗಲ ಬಂದ್ರೆ ಮತ್ತೆಂತ ಮಾಡುವುದು. ಇಷ್ಟು 17 ಬಾರಿ ಓಡಿದ ಅನುಭವ ಮತ್ತೆ ಬರಲಿಕ್ಕಿಲ್ಲ ಎನ್ನುವಂತಹ ಯಾವ ಧೈರ್ಯ ಅಲ್ಲ. ಕುಶಸ್ಥಳ ನಿಮಗೆ ಬಹಳ ಪ್ರಶಸ್ತವಾದಂತಹ ಸ್ಥಳ, ಅಭೇದ್ಯವಾದಂತಹ ಸ್ಥಳ ಅಂತ ನಾನು ಕೇಳಿದ್ದೇನೆ. ನಮ್ಮ ಮಟ್ಟಿಗೆ ಅಭೇದ್ಯವಾಗಿದೆ. ಇದುವರೆಗೆ ಅಲ್ಲಿಗೆ ಅವ ಬರಲಿಲ್ಲ. ಆದರೆ ಮುಂದಕ್ಕೆ ಬರಲಿಕ್ಕಿಲ್ಲ ಅನ್ನುವಂತಹದ್ದನ್ನು ಹೇಗೆ ನಿರ್ಧರಿಸುವುದು? ಯಾವುದನ್ನು ನಾವು ಊಹಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಚೇತ್ಯ ಮಗಧದ ಚೈತ್ಯಕನನ್ನು ಸೋಲಿಸುವಂತಹ ಫಲುಭಟರು ನಿಮ್ಮಲ್ಲಿ ಯಾರಿದ್ದಾರೆ? ನನಗೆ ಆಗದ ಕಾರ್ಯವನ್ನು ಮಾಡುವಂತಹವರು ಯಾರಾದರೂ ಇದ್ದಾರೆ? ಹಾಗಿದ್ರೆ ತೋರಿಸು, ಮತ್ತೆ ನೋಡು, ಆಲೋಚನೆ ಮಾಡುವ. ಅವರೆಲ್ಲ ಉಳಿದವರ ಜೊತೆ ಆದ್ರೆ ಮತ್ತೊಂದು ವಿಷಯ ಕೇಳಿದ್ದೇನೆ. ನಿನ್ನೋಳು ಹಾಗೆಯೇ ಬರನು. ಹುಡುಕಿದ್ದು ನಾನು. ನಮ್ಮ ಮೇಲೆ ದ್ವೇಷವನ್ನು ಕಟ್ಟಿಕೊಳ್ಳುವುದು ನಿನ್ನ ಹಾಗೆ ನೆನೆಸಿದಂತಾದ್ರೆ ಅವರು ನಿನ್ನ ಹಾಗೆ ನೆನೆಸೋರ ಮೇಲುಗೆ ಬಂದಂತಾದ್ರೆ ಸುರ ಕನ್ಯೆಯರಿಗೆ ಏನು ಬೇಕೋ ಆ ಸ್ವರ್ಗ ಅಲ್ಲಿಂದ ತೋರಿಸ್ತೇನೆ. ಧೈರ್ಯ ಬೇಕು ಅಂತಿದ್ದಾರೆ. ಒಂದು ಕೈಯಲ್ಲಿ ರುದ್ರನಿಗೆ ಗದೆಯನ್ನು ಎತ್ತಿ ಆವಾಗಲೇ ಅಣ್ಣನನ್ನು ಕೇವಣಿಸುತ್ತಾ ಇದ್ದ. ಆವಾಗಲೇ ಅವ ಹೇಳಿದ ಪ್ರತಿಯೊಂದು ಮಾತಿಗೆ ಎತ್ತಾನ ಅವ ಹೇಳಿ. ಅಲ್ಲ, ಇದಕ್ಕೆ ಯಾವುದು ಆವತಿ ಆಗಲಿಲ್ಲ, ಸತ್ತಾಗಿ ಗೊತ್ತಾಗಲಿಲ್ಲ. ಯೌವನೇಶ್ವರ ಕಾಲದಲ್ಲಿ ಆಗಿರಬಹುದು, ಅದು ಬಿಂದು ಸರೋವರದಲ್ಲಿ ಇರಬಹುದು. ಆದರೆ ಭೀಮಸೇನನ ಕೈ ಸೇರಿದ ಮೇಲೆ ಇದಕ್ಕೆ ಯಾವುದು ಆವತಿ ಆಗಲಿಲ್ಲ. ಈ ನನ್ನ ತಂದೆ, ನಮ್ಮವರ ತಂದೆ ಎಲ್ಲ ಮಾಡುವಂತ ಯಾಗದ ಅಡ್ಡಿ ಬರುವಂತ ಎಲ್ಲರೂ ಈ ಕಡೆಗೆ ಆವತಿಯಾಗಿ ಕೊಡುತ್ತೇನೆ. ಧೈರ್ಯ ಸಾಕ, ತಮ್ಮನ ಮಾತು ಬೇಕಾ? ಅವ ಏನು ಹೇಳ್ತಾ ಇದ್ದಾನಲ್ಲ, ಏನಂತೆ
ಅದಲ್ಲದೆ ಇದ್ರೆ ಹಿಡಿದಿರುವುದು ಏಕೆ ಈ ಗಾಂಡೀವ? ಏಕೆ ಈ ಗಾಂಡೀವಗಳು? ದೇವ, ಇಷ್ಟನ್ನು ಮಾಡ್ಲಿಕ್ಕೆ ಈ ಅರ್ಜುನನಿಂದ ಅಸಾಧ್ಯವಾಗ್ತದೆ ಎನ್ನುವ ಹಾಗಿದ್ರೆ ನಾನು ಪಡೆದುಕೊಂಡಿರುವುದೇಕೆ ಅಗ್ನಿದತ್ತವಾದಂತಹ ಈ ಗಾಂಡೀವವು ಯಾವ ರಥವೂ ಉಂಟು, ಅಶ್ವಗಳು ಇರುವಂತಹ ರಥಗಳನ್ನು ಸೇರಿ ನಾನು ಹೊರಡುತ್ತೇನೆ ಅಂತ ಆದ್ರೆ ಇದೆಲ್ಲ ಬೇಕು. ಬಿರುದು ಮಾದಿಗಳು ನನಗೆ ಬೇಕು. ದೇವರಂತವಾದಂತಹ ಯಾವ ದೇವರ ಹೆಸರಿನಲ್ಲಿರುವಂತಹ ಪ್ರಾಪ್ತವಾಗಿರುವಂತಹ ಅಸ್ತ್ರಗಳು ಅದೆಲ್ಲವೂ ಮಂತ್ರಾಸ್ತ್ರಗಳು ನನ್ನಲ್ಲಿರಬೇಕಾಗಿದ್ರೆ ಇದನ್ನು ಸಾಧಿಸುವುದಕ್ಕೆ ಅಸಾಧ್ಯವಾಯಿತು ಅಂತಾದ್ರೆ ಇದೆಲ್ಲವೂ ನನಗೆ ಬೇಕೇ ದೇವ, ಬೇಕೇ. ಆದ್ದರಿಂದ ತೊಡಗಿಕೊಳ್ಳಬೇಕು ಅನ್ನದೇವ, ಕೂಡಿ ಸಣ್ಣ. ಇದು ಬೇಕಿತ್ತು ವಿಹಿತದಿ ನುಡಿ. ನುಡಿ ಕತ್ರಿ ಪೌಂದಾಗಿ ಸಹಜವೈಸಿ ಜೈವ ಸ್ವಗತಿಗಳು ಪ್ರಪಂಚಗಳ ಬಲ್ಲಗವ ಮಾಡಿ ಧರ್ಮಜ, ನಿನ್ನ ಇಬ್ಬರು ತಮ್ಮಂದಿರ ಮಾತನ್ನು ಕೇಳಿದೆಯಲ್ಲ, ನೀನು ಮಾತನಾಡಿದ ಧಾಟಿಗೂ ಅವರ ಸ್ವರಕ್ಕೂ ವ್ಯತ್ಯಾಸ ಕಂಡೇ ಅಲ್ಲವೇ? ಇದಕ್ಕೆ ಕಾರಣ ನೀನು ನಾನು ಇಂದ್ರಪ್ರಸ್ಥದ ರಾಜ್ಯಸಭೆಯಲ್ಲಿ ಕೆಣಕಿ ಮಾತಾಡಿದಂತಹ ಆ ಸಂದರ್ಭದಲ್ಲಿ ಇಂಥ ಸ್ವರ ಹೇಳಲಿರ್ತದ. ಹಾಗಿದ್ರೆ ಕೆಣಕಿದರೆ ಸ್ವರ ಹೌದು, ಅದನ್ನೇ ನಾನು ಅಪೇಕ್ಷಿಸಿದ್ದು. ನಾನು ಅದನ್ನೇ ನಾನು ಬಂದ ನಂತರ ನೀನೇ ಮಾತನಾಡ್ತಾ ಇದ್ದಿ. ತಂದೆಗೊಂದು ಸದ್ಗತಿ ಬೇಕು, ಅವರು ಬಯಸಿದಂತಹ ಒಂದು ರಾಜಸೂಯಾಧ್ವರದ ಮೂಲಕವಾಗಿ ಅವರಿಗೆ ಅಲ್ಲೊಂದು ಸ್ಥಾನ ಸಿಗಬೇಕು. ಕೇವಲ ಇಷ್ಟನ್ನು ಆಲೋಚನೆ ಮಾಡಿದರೆ ಸಾಕಾಗುವುದಿಲ್ಲ. ಸ್ಥಾನ ಸಿಗಬೇಕಿದ್ರೆ ಏನು ಅರ್ಹತೆ ಬೇಕು, ಏನು ಮಾಡಬೇಕು ಎಲ್ಲವನ್ನು ಆಲೋಚನೆ ಮಾಡಬೇಕು. ಕೆಲವು ಸಲ ಚಿನ್ನವನ್ನು ಹೌದು ಅಂತಾದರೂ ಅದನ್ನು ಅಂತಹವರು ಯಾರಾದರೂ ಇದ್ದಾರಂತ ಹೇಳುವಾಗ ಇಬ್ಬರು ಎತ್ತು, ಬಾಕಿ ಇಬ್ಬರು ಹೇಳಲಿಕ್ಕೆ ತಯಾರಾಗಿದ್ದಾರೆ. ಆದರೆ ಅವರದ್ದಾದಂತಹ ದಾಟಿಯಲ್ಲಿ ಅವರ ಮುಖದಲ್ಲೇ ಗೊತ್ತಾಯಿತು. ಒಟ್ಟಾರೆ ನಮ್ಮ ಸಭೆಯಲ್ಲಿ ಜನ ಇದ್ದಾರೆ ಅಂತ ಆಯ್ತು ನಿಮಗೆ. ಇನ್ನು ಆ ಪ್ರಶ್ನೆಗೆ ಯಾರಿದ್ದಾರೆ ಎನ್ನುವಾಗ ನಾವು ಇದ್ದೇವೆ. ಬೇಕಿದ್ದದ್ದು ಅದುವೇ. ಇಂತಹ ವಿಹಿತದ ಮಾತುಗಳನ್ನು ಕೇಳಲಿಕ್ಕೆ ನಾನು ಅಪೇಕ್ಷಿಸಿದ್ದೇನೆ. ಕೇವಲ ಸಮಾಧಾನವಾಗಿ ಮಾತನಾಡಿದರೆ, ನಿನ್ನ ಹಾಗೆ ನಾಜೂಕಾಗಿ ಮಾತನಾಡಿದರೆ ಅಷ್ಟು ಸುಲಭದಲ್ಲಿ ಯಾವುದು ದಕ್ಕುವುದಿಲ್ಲ. ಈಗ ದೇಹ ಬಲ ಉಂಟು ಅಂತ ಆಯ್ತು, ಮನೋಬಲ ಉಂಟು ಅಂತ ಆಯ್ತು. ಇದು ಎರಡು ಸಾಕಾಗೋದಿಲ್ವ? ದೈವಬಲ ಬೇಕಲ್ಲ, ತಂತ್ರಗಾರಿಕೆ. ಆ ತಂತ್ರಗಾರಿಕೆಯನ್ನು ಮಾಡ್ಲಿಕ್ಕಾಗಿ ನೀನು ಅಪೇಕ್ಷೆ ಮಾಡೋದು ಬೇಡ. ಈಗ ನನಗೆ ಬೇಕಾದಂತಹದ್ದು ಎಲ್ಲವೂ ಇಲ್ಲಿ ಇದೆ ಅಂತ ಆದರೆ ನಾನು ಎಣಿಸಿದಂತಹ ಕಾರ್ಯವನ್ನು ನಡೆಸಿಕೊಳ್ಳಲಿಕ್ಕೆ ನನಗೂ ಒಂದು ಅಪೇಕ್ಷೆ ಇದೆ. ಕೊಡು ನನಗೆ. ಯಮಗೆ ಕೊಡು ಭೀಮಾದು ನರನು, ಯಮಗೆ ಭೀಮಾದು ನರ ಕೊಡು ರಘುರಾಣಿಯರ ವೈಭವ್ಯವ ನಿಮಿಷದಲ್ಲಿ ತರಿಸುವೆನು ಮರಿಸುವೆ ಅವನಿ ಬರನು. ಇನ್ನು ಹೆಚ್ಚು ಮಾತನಾಡುವುದು ಬೇಡ. ತೂಕದ ಮಾತು ಸಾಕಲ್ಲ. ಯಾಕೆಂದ್ರೆ ಯಾವುದು ಆಗಬೇಕು ಅದು ಆಗುತ್ತದೆ ಅಂತ ಹೇಳಿ ದೃಢ ನಿಶ್ಚಯ ಆದ ನಂತರ ಇಲ್ಲಿ ಇಬ್ಬರು ಸಾಕು ನನಗೆ. ಇಬ್ಬರು ಎತ್ತರಿಸಿ ಮಾತಾಡಿದ್ರಲ್ಲ, ಅವರ ಶೌರ್ಯ, ಅವರ ವಿಶ್ವಾಸ ಅವರ ಮಾತಿನಲ್ಲಿಯೇ ಪ್ರಕಟವಾಗ್ತದೆ. ಹಾಗಾಗಿ ಭೀಮಾರ್ಜುನರನ್ನು ಎನಗೆ ಕೊಡು, ರಣವೀಳ್ಯವನ್ನು ಕೊಡು, ನಾವು ನಿನ್ನ ಕಾರ್ಯವನ್ನು ಸಾಧಿಸಿ ಬರ್ತೇವೆ. ಯಾರನ್ನು ಜಯಿಸಿದರೆ ಮತ್ತುಳಿದವರೆಲ್ಲರೂ ಹೆದರಿ ತನ್ನಿಂದ ತಾನೇ ಮಣಿಯುತ್ತಾರೋ ಅಂತಹ ಇಬ್ಬರನ್ನು ಜಯಿಸುವಂತಹ ಕಾರ್ಯದಲ್ಲಿ ಈ ಭೀಮಾರ್ಜುನರನ್ನು ಕರೆದುಕೊಂಡು ನಾನು ಹೋಗುತ್ತೇನೆ. ಕೊಡುವೆ ನನಗೆ. ಆದರೆ ಕೃಷ್ಣ ಒಂದು ಮಾತು,
ಭೀಮಾರ್ಜುನರು ನಿನ್ನ ಪ್ರಚೋದಿತವಾದಂತಹ ಮಾತುಗಳಿಂದ ಒಂದು ರೀತಿಯಲ್ಲಿ ಆವೇಶಗೊಂಡು ಮಾತನಾಡಿದ್ದರೂ ಕೂಡ ಅವರು ತರಳರು. ಎಷ್ಟೇ ಆವೇಶವಿರಲಿ ಅಥವಾ ಎಂತಹದ್ದೇ ವೀರಾವೇಶದ ಮಾತುಗಳಿರಲಿ, ಆದರೆ ಅವರದ್ದಂತಹ ಲೋಕಾನುಭವ ಪರಿಮಿತವಾದದ್ದು ಎಂಬುದನ್ನು ನಾವು ಗಮನಿಸಬೇಕು. ಜರಾಸಂಧನವರ ಬಗ್ಗೆ ನೀನು ಹೇಳಿದಂತಹ ಒಂದು ಕೊಟ್ಟಂತಹ ಚಿತ್ರಣ, ಅವರ ಹಿಂಬಾಲಕರದ್ದಾದಂತಹ ಆ ಮಹಾ ತಂತ್ರಗಾರಿಕೆ, ಇವೆಲ್ಲವನ್ನು ಎನಿಸುವಾಗ ನನಗೆ ಭಯವಾಗುತ್ತಾ ಉಂಟು. ಆದ್ದರಿಂದ ನಾನು ಹೇಳುತ್ತಾ ಇದ್ದೇನೆ, ಭೀಮಾರ್ಜುನರನ್ನು ನಿನಗೆ ಕೊಡುವುದಲ್ಲ, ಅಂದು ನನ್ನ ತಾಯಿ ಹಾಗಿದ್ದಲ್ಲ ನಿನ್ನ ಕಾಳಗುಡಕ್ಕೆ. ಹಾಗೆ ಇಂದು ನಾನು ನಿನ್ನ ಅಂಗ್ರಿಯಲ್ಲಿ ಇವರನ್ನು ಹಾಕುತ್ತಾ ಇದ್ದೇನೆ, ನಿನ್ನ ಮಡಿಲಿನಲ್ಲಿ ಹಾಕುತ್ತಾ ಇದ್ದೇನೆ. ಅವರನ್ನು ಉದ್ಧರಿಸು, ಅವರನ್ನು ರಕ್ಷಿಸು. ಇವರು ನನ್ನ ಉಭಯ ಬಾಹುಗಳು, ನನ್ನ ಎರಡು ಕಣ್ಣಿನ ಕಣ್ಮಣಿಗಳು. ಇವರು ಅವರನ್ನು ರಕ್ಷಿಸುವ ಭಾರ ನಿನ್ನದು. ಅಷ್ಟು ಮಾತ್ರವಲ್ಲ, ಈ ರಾಜಾಸೂಯಾದವರನ್ನು ನಿರಾತಂಕವಾಗಿ ಕೊನೆಗಾಣಿಸುವಂತಹ ಅಥವಾ ಸಂಪನ್ನಗೊಳಿಸುವಂತಹ ಆ ಹೊಣೆಗಾರಿಕೆ ನಿನಗಿರೋದು. ಆದ್ದರಿಂದ ನಾವೆಲ್ಲರೂ ನಿನ್ನ ಪದಕಮಲದಲ್ಲಿ ಬಿದ್ದಿದ್ದೇವೆ. ಸರಿ, ಇಬ್ಬರನ್ನು ನನಗೆ ಒಪ್ಪಿಸಿಕೊಟ್ಟ ಮೇಲೆ ನೀನು ಅದರ ಬಗ್ಗೆ ತಲೆಬಿಸಿ ಮಾಡಬೇಕಾಗಿಲ್ಲ. ಇಲ್ಲ, ಯಾಕೆಂದರೆ ಅವರಲ್ಲಿ ಏನು ಇದೆ ಎನ್ನುವುದನ್ನು ನಾನು ಗಮನಿಸಿ, ನೀನು ಗಮನಿಸಿದ್ಯೋ ಇಲ್ಲವೋ ಬೇರೆ. ಆದರೆ ತಮ್ಮವರನ್ನು ಕೆಳಗುತ್ತಾರೆ, ತಮ್ಮವರಿಗೆ ಒಂದು ಒಳ್ಳೆಯದಾಗಬೇಕು ಎನ್ನುವಂತಹ ಒಂದು ಒಳ್ಳೆಯ ಭಾವ, ಇದೆಲ್ಲವೂ ಕೂಡಿ ಅವರ ಮಾತುಗಳಲ್ಲಿ ಸ್ಪಷ್ಟತೆ ಇದೆ ಎಂದ ಮಾತ್ರಕ್ಕೆ ಅವರು ಸಮರ್ಥರು ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಅವರ ಬಗ್ಗೆ ಚಿಂತೆ ಬೇಡ, ನೀನು ಕಳುಹಿಸುವುದು ಕೃಷ್ಣನ ಜೊತೆ. ಹಾ ನಿಮ್ಮ ಅಣ್ಣನಿಂದ ಒಪ್ಪಿಗೆಯನ್ನು ಪಡೆದು ರಣವೀಳ್ಯವನ್ನು ಪಡೆದಿದ್ದೇವೆ. ಹಾಗಿದ್ದರೆ ರಾಜಸೂಯಾದ್ವರದ ಒಂದು ವಿಶೇಷವಾದಂತಹ ಯಾಗದ ತಯಾರಿಯಲ್ಲಿ ನಾವು ಹೊರಟದ್ದು ಹೌದಾದರೂ ಎದುರಿಗೆ ರಣಾಂಗಣ ನಮಗೆ ಕಾದಿದೆ ಎನ್ನುವುದು ಸ್ಪಷ್ಟವೇ ಅಲ್ವೇ? ಹೌದು. ಅದಕ್ಕಾಗಿ ರಣವೀಳ್ಯವನ್ನು ಪಡೆದದ್ದು. ಅದು ಎಲ್ಲದಕ್ಕೂ ಆಗುತ್ತದೆ ಎನ್ನುವ ಕಾರಣಕ್ಕಾಗಿ ಎಲ್ಲ ಪಾಠಕರನ್ನು ಬರ ಹೇಳಿದ್ದೇವೆ. ಸೇನೆಯು ಒಂದಷ್ಟು ಇದ್ದರೂ ಸಹ ನಾವು 3 ಮಂದಿಯೇ ಮುಂದುವರಿದು ಹೋಗಬೇಕಾಗಿದೆ. ಅದಕ್ಕೆಲ್ಲವೂ ಸಿದ್ಧತೆಯಾಗಲಿ. ನಮ್ಮ ಪ್ರಯಾಣ ಪಾಳಯವರು ಬರ ಹೇಳುವುದಕ್ಕೆ ಹೇಳಿದ್ದೀರಲ್ಲ, ಆ ಪಾಳಯವು ಸಿದ್ಧವಾಗಿದೆ. ಸೇನೆಯು ಸ್ವಲ್ಪ ನಮ್ಮ ಜೊತೆಯಲ್ಲಿ ಇರುತ್ತದೆ. ಎಲ್ಲವೂ ಹಿಂಬಾಲಕರಾಗಿ ಇರುತ್ತೆ. ಹೌದು. ಕೇವಲ ನಾವು ಮಾತ್ರ ಮುಂದಿನಿಂದ ಹೋಗುವ. ನಮಗೆ ಹಿಂಬಾಲಕರಾಗಿ ಬೇಕಿದ್ದ ಸಮಯದಲ್ಲಿ ಉಪಯೋಗಕ್ಕೆ ಬರುವ ಹಾಗೆ ಇರಲಿ. ಆಗಲಿ, ಹೊರಡೋಣ. ಪಯಣದ ಸಿದ್ಧತೆ ಆಗಿದೆ, ಹೊರಟಿದ್ದೇವೆ ನಾವು. ಯಾವ ದಿಕ್ಕು ಎಂದು ನೋಡುವಾಗ ಪೂರ್ವ ದಿಕ್ಕಿನ ಅಭಿಮುಖವಾಗಿ ಹೊರಡುವಂತಹ ಒಂದು
ಯೋಜನೆಯನ್ನು ಹಾಕಿಕೊಂಡು ಹೊರಟವರು ನಾವು. ಹಾ ಅತಿ ದೀರ್ಘಾವಧಿಯ ಪಯಣ. ಹಾ ಹಾಗಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಹೊರಟವರು ನಾವು. ಹಾ ಹೊರಟಂತಹ ಈ ಪಯಣದ ಮಧ್ಯದಲ್ಲಿ ಪಯಣದ ಮೇಲೆ ಪಯಣ ಹ, ನನಗಂತೂ ಸಾಕಾಗುವುದಿಲ್ಲ. ಎಷ್ಟು ಹೋದರೂ ದಾರಿ ಮುಗಿಯುವುದಿಲ್ಲ. ಹೌದು. ಹಾಗಿದ್ದರೆ ನಾವು ಎತ್ತ ಹೋಗುವುದು ಎನ್ನುವಂತಹ ಕುತೂಹಲ ನಿಮ್ಮಲ್ಲೂ ಇರಬಹುದು. ಯೋಜನೆ ಬೇಕಲ್ಲ, ಆ ಯೋಜನೆ ಒಂದು ಯೋಜನೆ ಇದ್ದೇ ಹೊರಡಬೇಕು. ಹಾ ಹೀಗೆ ಎಷ್ಟು ದೂರ ನಡೆಯಬೇಕು. ಹಾ ಅಡವಿಯನ್ನು ಹೊಕ್ಕು ಮುಂದುವರಿದಿದ್ದೇವೆ. ಹಾ. ಗಿರಿ ಗಹ್ವರಗಳನ್ನು ದಾಟಿ ಮುಂದುವರಿದಿದ್ದೇವೆ. ಹಾ ಹೊರೆ ತೊರೆಗಳನ್ನೆಲ್ಲವೂ ದಾಟಿದ್ದೇವೆ. ಹಾ ಹಾಗಿದ್ದರೆ ಪಯಣ ಎಲ್ಲಿಯವರೆಗೆ? ಹಾ ನಮಗೊಂದು ಗಮ್ಯ ಇದೆ. ಯಾವ ಪ್ರದೇಶಪ್ಪ? ಅದುವೇ ಮಗಧ ದೇಶ. ಹಾ ಆ ಮಗಧ ದೇಶದ ಅಲ್ಲಿಯವರೆಗೆ ಹೋಗಬೇಕಿದ್ರೆ ಹಾ ಮೊದಲಾಗಿ ಕಾರ್ಯವನ್ನು ನಾವು ಅಲ್ಲಿಂದಲೇ ಆರಂಭಿಸಬೇಕಾಗಿದೆ ಎನ್ನುವಂತಹ ನಿರ್ಣಯಕ್ಕೆ ನಾನು ಬಂದವ. ಮದನರೆಡೆಗೆ ಬರುತ್ತಾ ಇದ್ದೇವೆ. ಹಾ. ಹಾ ಅಲ್ಲಿಂದ ಯಾಕೆ ಎನ್ನುವುದನ್ನು ನಾನು ಆಗಲೇ ಹೇಳಿದ ಹಾಗೆ, ಹಾ ಅವನನ್ನೊಬ್ಬನನ್ನು ಮಣಿಸಿದರೆ ಹಾ ಬಾಕಿ ಅವರೆಲ್ಲರೂ ತನ್ನಿಂದ ತಾನೇ ಮಣಿಯುತ್ತಾರೆ. ಹಾ ಕೃಷ್ಣನಿಗಾಗಲಿ ಭೀಮಾರ್ಜುನರಿಗಾಗಲಿ ಹಾ ಮಾಗಧನನ್ನು ಮಣಿಸುವಷ್ಟು ಶಕ್ತಿ ಇದೆ ಎಂದು ಲೋಕಕ್ಕೆ ಪ್ರಕಟವಾದರೆ ಹಾ ಅಲ್ಲಿಂದ ಮತ್ತೆ ನಿಮ್ಮದಾದಂತಹ ಪೌರುಷ ಲೋಕಕ್ಕೆ ಪ್ರಕಟವಾಗಿದೆ. ಹಾಗೆ ಮುಂದೆ ಹಿಂದೆ ನೋಡದೆ ಹೋಗುವ ಮುಂದೆ ಹೋಗ್ತಾ ಬಯಲು ಪ್ರದೇಶಕ್ಕೆ ಬಂದಿದ್ದೇವೆ. ಹೌದು. ಕಾಣಿತಾ ಇದ್ದೇವಲ್ಲವೇ 5 ಗಿರಿಗಳು. ಪಾಲಯವ ಪರ್ವತದ ಬುಡದೊಳಗೆ ಸುತ್ತದನ. ಪಾಲಯವ ಪರ್ವತದ ಬುಡದೊಳಗೆ ಸುತ್ತದನ. ಬೇಡಿವ ಪೂರ್ವದ ಹಾಯ್ದು ಶೈಲೋದ್ರದೊಳಗೆ ಶಿವ ಬೇಡಿದ ಎಂಗಳರು. ಬೇಡ ಹೊಯ್ದೆಪ್ಪಿದ ಹೌದು. ಭೀಮಾರ್ಜುನರೇ, ದೇವ. ಇಲ್ಲಿಯವರೆಗೆ ಒಂದು ಹಂತದ ಪಯಣ ಮುಗಿಯಿತು. ಹಾ ಈ ತಪ್ಪಲು ಪ್ರದೇಶದಲ್ಲಿ ಹಾ ಕಾಣುತ್ತಿರುವಂತಹ ಎದುರಿನ 5 ಗಿರಿಗಳನ್ನು ತೋರಿಸ್ತಾ ಇದ್ದೇನೆ. ಹಾ ಇದುವೇ ಒಂದು ರೀತಿಯಲ್ಲಿ ಜರಾಸಂಧನಿಗೆ ವರಬಲವಾದಂತಹ ಅಭೇದ್ಯವಾದಂತಹ ಕೋಟೆ ಇದು. ಹಾ ವಿಪುಲ ವಿಹಾರ ಋಷಭ ಹಾ. ಚೈತ್ಯಕ ಎನ್ನುವಂತಹ ಗಿರಿಗಳು. ಹಾ. ಈ ಗಿರಿಗಳ ಮಧ್ಯದಲ್ಲಿ ಗಿರಿವ್ರಜ ಎನ್ನುವಂತಹ ಪಟ್ಟಣವನ್ನು ನಿರ್ಮಿಸಿ ಹಾ ಯಾವ ವೈಲಿ ಪಾಳಯವು ತನ್ನ ಪುರಕ್ಕೆ ಪ್ರವೇಶಿಸಿದ ಹಾಗೆ ಹಾ ಪ್ರವೇಶಿಸಿದರೂ ತನಗೆ ಗೊತ್ತಾಗುವ ರೀತಿಯಲ್ಲಿ ಅವ ಏರ್ಪಾಡುಗಳೆಲ್ಲವನ್ನು ಮಾಡಿಕೊಂಡಿದ್ದಾನೆ. ಒಂದು ರೀತಿಯ ರಕ್ಷಣೆ, ಒಂದು ರೀತಿಯ ಸ್ವಯಂ ರಕ್ಷಣೆಯಂತಹ ವ್ಯವಸ್ಥೆಗಳೆಲ್ಲವೂ ಅಲ್ಲಿ ಇದೆ. ಹಾಗೆ ಹಾಗಾಗಿ ನಮ್ಮೊಟ್ಟಿಗೆ ಬಂದ ಪಾಳೆಯವನ್ನೆಲ್ಲವನ್ನು ಇಲ್ಲಿಯೇ ಇರಿಸಿಕೊಳ್ಳುವ. ಸ್ವಲ್ಪ ಹಿಂದಕ್ಕೆ ಪರ್ವತದ ಪುಟದಲ್ಲಿ ಯಾರಿಗೂ ಕಾಣದ ಹಾಗೆ ಹಾ. ಅವರು ಇಲ್ಲಿ ವಿಶ್ರಮಿಸಿಕೊಳ್ಳಲಿ. ಹಾಗೆ ಇನ್ನು ಮುಂದಕ್ಕೆ ಇರುವುದು ನಮ್ಮ ಮೂವರಿಗೆ ಕೆಲಸ. ಏನು? ನಾವು ಮೂರುವರು ಆ ಕಾಣುತ್ತಿರುವಂತಹ ಗಿರಿಯನ್ನು ಏರಬೇಕು. ಯಾಕೆ? ಅದರಲ್ಲೂ ವಿಶೇಷವಾಗಿ ಚೈತ್ಯ ಗಾತ್ರಿ ಇದೆ ಅಲ್ಲವೇ, ಹಾ. ಆ ಗಿರಿಯಲ್ಲಿ 3 ನಗಾರಿಗಳು ಕಾಣ್ತಾ ಇದೆ ಅಲ್ಲವೇ. ಏರಿ ಬಂದಾಗ ನಮಗೆ ಇದಕ್ಕೆ ಏನು ಅಂತ ಕರೀತಾರೆ? ಬೇಲಿಗಳು, ಹಾ 3 ಅಭೇದ್ಯವಾದಂತಹ ಬೇಲಿಗಳು. ಹಾ ಈ ಬೇಲಿ ಅವನ ರಕ್ಷಣೆಯ ವ್ಯವಸ್ಥೆಯ ಜಾಲದಲ್ಲಿ ಒಂದು. ಹಾ ವೈರಿ ಪಾಳಯವೊಂದೇನಾದರೂ ಈ ಪುರವನ್ನು ಪ್ರವೇಶಿಸಲು ಪ್ರಯತ್ನ ಪಟ್ಟರೆ ಆವಾಗ ಏನಾಗ್ತದೆ? ಆಗ ಈ ಬೇಲಿಗಳು ತನ್ನಿಂದ ತಾನೇ ಬಾರಿಸಿಕೊಂಡು ಮೊಳಗುತ್ತದೆ. ಕಂಪನವಾಗಿ ಹೌದೌದು. ಆ ಸುದ್ದಿ ಅವನಿಗೆ ಮುಟ್ಟುತ್ತದೆ. ಹಾ. ಅಲ್ಲಿ ಅವ ಜರಾಸಂಧ ಹಾ. ಭಾಗದ ಎಚ್ಚರಗೊಳ್ಳುತ್ತಾನೆ. ಓ ಯಾರೋ ವೈರಿಗಳು ನಮ್ಮ ಪುರವನ್ನು ಪ್ರವೇಶಿಸಿದ್ದಾರೆ. ಹಾ ಆ ಬೇಲಿಗಳು ಕಂಪನವಾದ್ರೆ ಅವನಿಗೆ ಖಂಡಿತ ಸ್ಪಷ್ಟ ಗೊತ್ತು, ಹಾ. ಅದು ವೈರಿಯೇ ಪ್ರವೇಶಿಸಿದ್ದು. ಹಾ. ಯಾಕೆಂದ್ರೆ ಅವನಿಗೆ ಬೇಕಿದ್ದವರು ಬಂದರೆ ಅದು ಏನೂ ಆಗುವುದಿಲ್ಲ ಅವನಿಗೆ. ಹಾ ಹಾಗಾಗಿ ಚೈತ್ಯಕದ ಈ ತುದಿಯನ್ನು ಬಂದು ತಲುಪಿದಾಗ ಹಾ ಮೊದಲಾಗಿ ಆ ಬೇಲಿ ಹಾ. ಅದು ಮೊಳಗಿದರೆ ಇಡೀ ಭೂಮಿಯೇ ಕರ್ಕಶವಾಗುವ ಬಿರಿಯುವ ಹಾಗೆ, ಹಾ. ಆಕಾಶವೇ ನಭೋಮಂಡಲವು ನಡುಗುವ ಹಾಗೆ, ಹಾ. ಕರ್ಣಕಠೋರವಾದಂತಹ
ಶಬ್ದವಾಗುತ್ತದೆ ಅಂತೆ. ಹಾ. ಹಾಗಾಗಿ ಆ ಬೇರಿಗಳು ಯಾವುದು ಅವನಿಗೆ ರಕ್ಷಣೆಯನ್ನು ಕೊಡುತ್ತಾ ಇದೆಯೋ ಹಾ. ಅದನ್ನು ಅಲ್ಲಿ ಹಾಗೆ ಎಡಗೊಡಬಾರದು. ನಾವು ಈಗ ನೀವು ಯಾವ ಬೇರಿಯನ್ನು ಮುರಿಯುತ್ತೀರಿ? 3 ಮಂದಿ 3 ಬೇರಿಯನ್ನು ಏಕಕಾಲದಲ್ಲಿ ಮುರಿಯುವ. ನನಗೆ ರಣವೇ ಅಗತ್ಯ. ಹಾಗಿದ್ದರೆ ಭಯಬೇರಿ ಇದೆ, ಭಯಬೇರಿ ಅಲ್ಲ, ರಣಬೇರಿಯನ್ನ ಭೂಗರ್ಭವೇ ಇಬ್ಬಾಗವಾಗಿ ಹೋಯಿತೆ. ಅಲ್ಲ, ಭೂಕಂಪನವೇ ಸಪ್ತ ಸಾಗರಗಳೇ ಅಡಿಬೇರಾಗಿ ಹೋಯಿತೆ. ಝಂಜಾವಾತವು ಅಲ್ಲ, ಭೂಗರ್ಭದೊಳಗಿದ್ದಂತ ಲಾವಾರಸವೇ ಕುದಿದು ಒಮ್ಮೆಲೆ ಸ್ಫೋಟಗೊಂಡಿತು. ಏನಿದು ಏನಿದು ಶಬ್ದ? ಹೌದು, ಮಾಗದ ಜರಾಸಂಧನಾಮಾಂಕಿತನಾದಂತಹ ನಾನು ಮಗದ ದೇಶವನ್ನು ಪರಿಪಾಲಿಸಿಕೊಂಡು ಬಂದುದರಿಂದಲೇ ಮಾಗದ ಈ ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡವನು. ಮಗದ ಆ ಹೆಸರು ಕೇಳಿದರೆ ಸಾಕು ಉಳಿದವರ ಎದೆ ನಡುಗುತ್ತಾ ಇತ್ತು. ಅಂಥದ್ದರಲ್ಲಿ ಈ ಶಬ್ದದಿಂದಲಾಗಿ ಇಂದು ಮಾಗದನ ಎದೆ ನಡುಗುತ್ತಾ ಇದೆ ಅಂತಾದ್ರೆ ಈ ಶಬ್ದ ಎಲ್ಲಿಂದ ಉಂಟಾದದ್ದು, ಹೇಗೆ ಉಂಟಾಯಿತು? ಸ್ಪಷ್ಟ ಅರ್ಥ ಆಯಿತು ನನಗೆ. ಚೈತಕಾದ್ರಿಯ ತುತ್ತ ತುದಿಯಲ್ಲಿ ಭೈರವೋಪಾಸನೆಯನ್ನು ಮಾಡಿ ಮಹಾದೇವನಾದಂತಹ ಸದಾಶಿವನನ್ನು ಪ್ರಾರ್ಥಿಸಿ ಒಂದು ಕಾಲದಲ್ಲಿ ಋಷಭಾಸುರನ ಸಂಹಾರವನ್ನು ಮಾಡಿ ಆತನ ಮೈಯ ಚರ್ಮವನ್ನೇ ತೆಗೆದು ಅದರಿಂದಲೇ ನಿರ್ಮಿಸಲ್ಪಟ್ಟಂತಹ ಬೇರಿತ್ರಯಗಳು ರಣಬೇರಿ, ಭಯಬೇರಿ, ಕುಶಲಬೇರಿ. ಈ ಆ ಬೇರಿಯ ಕಡೆಯಿಂದಲೇ ಬಂದಂತಹ ಶಬ್ದವಿದು. ಈ ಶಬ್ದವನ್ನು ಈ ಹೊತ್ತಿಗಾಗುವಾಗ ಮೊಳಗಿಸಿದವರು ಯಾರು? ಅದನ್ನು ಬಾರಿಸಿದವರು ಯಾರು? ಅರ್ಥ ಆಗಲಿಲ್ಲ ನನಗೆ. ಕೆಲವು ದಿನಗಳಾಯಿತು ನನಗೆ ದುರ್ನಿಮಿತ್ತಗಳು ಕಾಣಸಿಗುವುದು. ಒಂದು ಕಡೆಯಿಂದ ಉಲ್ಕೆಗಳು, ಧೂಮಕೇತುಗಳು ಕಾಣಸಿಗುವುದು ಕಣ್ಣಿಗೆ. ನನ್ನ ಎಡಗಣ್ಣು ಅದರುತ್ತಾ ಇರುವುದು, ನನ್ನ ಎಡಭುಜವು ಅದರುತ್ತಾ ಇರುವುದು, ನರಿಗಳು ವಿಚಿತ್ರವಾಗಿ ಗೂಡಿಡುತ್ತಿರುವಂತಹ ಶಬ್ದ. ಈಗ ಯಾವುದೋ ಒಂದು ದುರ್ನಿಮಿತ್ತಗಳು ನನ್ನ ಬದುಕಿನಲ್ಲಿ ಆವಾಗ ಆವಾಗ ಕೆಲವು ದಿನಗಳಿಂದ ನಾನು ಕೇಳುತ್ತಾ ಇದ್ದೇನೆ, ಗಮನಿಸುತ್ತಾ ಇದ್ದೇನೆ. ಅದರ ಪರಿಹಾರಕ್ಕೆ ಬೇಕಾಗಿ ಈ ತಂಡುಲಾಪ್ರಸ್ಥ ಎನ್ನುವಂತಹ ಪ್ರದೇಶದಲ್ಲಿ ಚಂಡಕೌಶಿಕರ ನಿರ್ದೇಶನದಂತೆ ಅವರ ಅಧ್ಯಯನದಲ್ಲೇ ಯಾಗವನ್ನು ಕೈಗೊಂಡವನು ನಾನು. ಈ ಮಗಧ ದೇಶವನ್ನು ಸುತ್ತುವರಿದಂತಹ ವಿಪುಲ ವೈಹಾರ, ಋಷಿ, ಋಷಭಗುಂಡ, ಚೈತಕಾದ್ರಿಯ ಸುತ್ತಲೂ ಗಿರಿವ್ರಜವನ್ನೇ ಪಟ್ಟಣವನ್ನಾಗಿಸಿಕೊಂಡು ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಂತಹ ನನಗೆ ಒದಗಿ ಬಂದಂತಹ ಕಂಟಕಕ್ಕೆ ಪರಿಹಾರವಾಗಿ ಗುರುಗಳಾದಂತಹ ಚಂಡಕೌಶಿಕರು ತೋರಿಸಿದಂತಹ ಯಾಗ ಅದು ನಿರಾತಂಕವಾಗಿ ನಿರ್ವಿಘ್ನವಾಗಿ ಸಾಗಬೇಕು ಎನ್ನುವಂತಹ ಉದ್ದೇಶದಿಂದಲೇ ಯಜ್ಞಾದಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಂತಹ ನನ್ನನ್ನು ಈ ಹೊತ್ತಿಗಾಗುವಾಗ ಈ ಬೇರೆ ಈ ರೀತಿಯಾಗಿ ಇಂತಹ ಶಬ್ದದ ಮೂಲಕವಾಗಿ ತಳನುಗೊಳಿಸುತ್ತಾ ಇದೆ ಅಂತಾದ್ರೆ, ಅದರಿಂದ ವಿಚಲಿತರನ್ನಾಗಿಸುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದೆ ಅಂತಾದ್ರೆ, ಯಾವುದೋ ಒಂದು ಆತಂಕ, ಯಾವುದೋ ಒಂದು ಮರಣ ಮೃದಂಗ, ಬೇರೆಯ ಮೃದಂಗ
ಅದು ನನ್ನ ಬದುಕಿಗೆ ಮರಣ ಮೃದಂಗವಾಗಿ ಬಾರಿಸುತ್ತದೋ ಎನ್ನುವ ಹಾಗೆ ಒಂದು ವಿಧವಾದಂತಹ ಆಶಂಕೆ ನನ್ನ ಮನದಾಳದಲ್ಲಿ ಮಾಡುತ್ತಾ ಉಂಟು. ಈ ಯಾಗದ ಪೂರ್ಣಾಹುತಿಯ ಸಂದರ್ಭದಲ್ಲಿ ಬೇಕಾದದ್ದನ್ನು ಬೇಕಾದ ಹಾಗೆ ಕೊಡುತ್ತೇನೆ, ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವ ಹಾಗೆ ಬ್ರಾಹ್ಮಣ ಸಂದೋಹಕ್ಕೆ ನಾನು ಅಪ್ಪಣೆಯನ್ನು ಬಡಿಸಿದವನು, ಅವರನ್ನು ಬರ ಹೇಳಿದವನು. ನಾನು ಬ್ರಾಹ್ಮಣ ವಿರೋಧಿಯಲ್ಲ. ಬ್ರಾಹ್ಮಣರನ್ನು ಪೂಜಿಸುತ್ತಾ ಸದಾ ಅವರಿಗೆ ಬೇಕಾದಂತಹ ಗೌರವವನ್ನು ಕಾಲಕಾಲಕ್ಕೆ ಕೊಡುತ್ತಾ ಬಂದವನು. ನೋಡಿದ್ದೀರ ಬ್ರಾಹ್ಮಣರ ಸಂದೋಹ ಸಾಲುಗಟ್ಟಿ ನಿಂತಿದೆ. ಜರಾಸಂಧ ಕೊಡುತ್ತಾನೆ ಕೇಳಿದ್ದನು ಎನ್ನುವ ಹಾಗೆ, ಅವರ ಹೆಗಲು ದಣಿಯುವ ಹಾಗೆ ಕೊಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ಅವರನ್ನು ಹಾಗೆ ಸಾಲುಗಟ್ಟಿ ಬರುವುದಕ್ಕೆ ಹೇಳಿದ್ದೇನೆ. ಒಬ್ಬೊಬ್ಬರು ದಂಡೋಪದಂಡವಾಗಿ ತಗಡೆ ಬರುತ್ತಾ ಇದ್ದಾರೆ. ಹಾಗಂತ ಈ ಶಬ್ದದಿಂದ ನಾನು ವಿಚಲಿತನಾಗಿದ್ದೇನೆ. ಕ್ಷಣ ಹೊತ್ತು ವಿಚಲಿತನಾದಂತಹ ನಾನು ಅದರಿಂದ ಬಹಿರ್ಮುಖನಾಗಿದ್ದೇನೆ. ಸರಿ, ಗುರುಗಳು ಯಾಗದ ದೀಕ್ಷೆಯಲ್ಲಿರುವ ಹಾಗೆ ಆಜ್ಞೆಯನ್ನು ಪಡಿಸಿದ್ದಾರೆ. ಯಾಗ ನಿರಾತಂಕವಾಗಿ ನಡೆಯುತ್ತಾ ಇದೆ. ಬರುತ್ತಾ ಇದ್ದಾರಲ್ಲ ಬ್ರಾಹ್ಮಣರು, ನೀವು ಯಾರು ವಿಚಲಿತರಾಗಬೇಕಾದಂತ ಅವಶ್ಯಕತೆ ಇಲ್ಲ. ಯಾರು ದಿಗಿಲುಗೊಳ್ಳಬೇಡಿ. ಒಂದು ಕ್ಷಣ ಹೊತ್ತಿನಲ್ಲಿ ಏನೋ ಒಂದು ಕೇಳಿಸುತ್ತಿರುವ ಕಾರಣಕ್ಕೆ ಬೇಕಾದ ಬನ್ನಿ 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 ಬನ್ನಿ. ರಾತ್ರಿಯಾಗಿವರು ಸೂರ್ಯಗೊಂಡಿರದೈರಿ, ಆ ರಾತ್ರಿಯೊಳಗಿವರು ಸೂರ್ಯಗೊಂಡಿರದೈರಿ, ನೂರು ಕೋಟೆಯ ಮುರಿದು ತ್ರಿಜನಾಕಾರದೊಳಗಿವರು ಮೂವರು ಮುಗ್ಗರ ಪರದ್ವಾರಗಳು ಭೀಮಾರ್ಜುನರೇ, ದೇವ, ಸರಿ ರಾತ್ರಿಯ ಸಮಯ ಇದು. ಮೂರು ಬೇರಿಯನ್ನು ಕರ್ಕಶ ಶಬ್ದದಿಂದ ಬಿರಿದಿದ್ದೇವೆ, ನಾವು ಅದನ್ನು ಭೇದಿಸಿದ್ದೇವೆ. ಹೌದು. ಹಾಗಿದ್ದರೆ ಮಾಗದನ ಈ ಪಟ್ಟಣ ಅದು ಅಲ್ಲೋಲ ಕಲ್ಲೋಲವಾಗಿದೆ ಎನ್ನುವುದಂತೂ ಸ್ಪಷ್ಟ. ಮಾಗದನೆನ್ನುವವನು ಈ ಸರಿರಾತ್ರಿಯಲ್ಲೂ ಯಾಗ ದೀಕ್ಷೆಯಲ್ಲಿದ್ದಾನೆಂದಾದರೆ ಅವನಿಗೂ ಒಂದರೆಗಳಿಗೆ ವಿಸ್ಮಯವಾಗಿರಬಹುದು, ಯಾರು ಬೇರಿಯನ್ನು ಬಾರಿಸಿದವರು, ಯಾರು ಬೇರಿಯನ್ನು ಮುರಿದವರು ಎಂದು. ಚರ್ಮ ಅರಿದು ಹೋಗಿದೆ. ಹಾಗಿದ್ದರೆ ನಮ್ಮ ಕೆಲಸ ಇಲ್ಲಿಂದ ಆರಂಭ. ನಾವು ಯಾವ ಹೊತ್ತು ಪ್ರವೇಶಿಸಬೇಕು ಎಂದು ನಿರ್ಧರಿಸಿದ್ದೇವೋ ಅದಕ್ಕೆ ಇದು ಸರಿಯಾದಂತಹ ಅನುಕೂಲಕರವಾದಂತಹ ಸಮಯ. ಹಾಗಂತ ಹೇಳಿ ನಾವು ಹೀಗೆ ಹೋಗುವುದಲ್ಲ. ನಮ್ಮ ನಿಜ ವೇಷವನ್ನೆಲ್ಲವೂ ಇಲ್ಲಿಯೇ ಬಿಟ್ಟು ನಾವು ಬ್ರಾಹ್ಮಣರ ವೇಷವನ್ನು ಧರಿಸಿ ಅಲ್ಲಿಗೆ ಹೋಗಬೇಕಾಗಿದೆ. ಅವ ಮಾಡೋದು ಯಾಗ. ಆ ಯಾಗಶಾಲೆಯಲ್ಲಿ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಾನ ಧರ್ಮಗಳನ್ನು ನಾವು ಮಾಡ್ತಾ ಇದ್ದಾನಂತೆ. ಹಾಗಾಗಿ ನಾವು ಒಂದು ರೀತಿಯಲ್ಲಿ ಸ್ನಾತಕರ ಹಾಗೆ ನಮ್ಮ ಯಜ್ಞೋಪವಿತ ಒಂದು ಇದ್ದ ಹಾಗೆ ಇರಲಿ, ಬೇರೆಲ್ಲವೂ ಒಂದಕ್ಕೊಂದು ಹೊಂದಾಣಿಕೆ ಬಾರದ ಹಾಗೆ. ಸ್ನಾತಕರಿಗೆ ಗಂಧ ಚಂದನಾದಿ ಭಸ್ಮಗಳು ಅದು ನಿಷಿದ್ಧ, ಆದರೂ ಅದನ್ನು ನಾವು ಧಾರಣೆ ಮಾಡಿಕೊಳ್ಳುವ ಮೂಲಕವಾಗಿ ಅವನ ಯಾವ 3 ಕೋಟೆ ಇದೆ ಅದನ್ನೆಲ್ಲವನ್ನು ಸೂರೆಗೊಂಡು ಆ ರಾತ್ರಿ ಎಂತ ಆಗ್ಬೇಕು ಆ ನೆನಪು ಅವನಿಗೆ ಸದಾಕಾಲ ಇರಿಯುವ ಹಾಗೆ, ನನ್ನ ಪಟ್ಟಣವನ್ನು ಈ ರೀತಿಯಾಗಿಯೂ ಭೇದಿಸಿ ಬರಬಲ್ಲವರು ಇದ್ದಾರೆ ಎನ್ನುವ ಹಾಗೆ, ಅವನ ಎದೆ ಬಿರಿಯುವ ಹಾಗೆ ನಮ್ಮ ಈ ವೇಷವನ್ನು ಮರೆಸಿಕೊಂಡು ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಎಡವನ್ನೇ ಉಪಯೋಗಿಸುತ್ತ ನಾವು ಅವನ ಆ ಯಾಗಶಾಲೆಯನ್ನು ಪ್ರವೇಶಿಸಬೇಕು. ಹೇಗೆ? ನಮ್ಮ ಎಡಗಾಲನ್ನು ಮೊದಲಿಟ್ಟು ಪ್ರವೇಶಿಸಬೇಕು. ಯಾಕೆ? ಅದು ನಾವು ಬಂದಂತಹ ದಾರಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ ಎನ್ನುವುದು ಅವನಿಗೆ ಸ್ಪಷ್ಟವಾಗಿ ತಿಳಿಯಬೇಕು. ಬಂದವರು ಯಾರೋ ತನಗೆ ಸರಿಯಲ್ಲದವರೇ ಬಂದಿದ್ದಾರೆ ಎನ್ನುವ ನಮ್ಮ ವರ್ತನೆಯಿಂದಲೇ ಅವನಿಗೆ ಗೊತ್ತಾಗಬೇಕು. ಬರುವಾಗ ಯಾಚಕರ ಹಾಗೆ, ನೋಡುವಾಗ ವಿರೋಧಿಗಳ ಹಾಗೆ, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದ ಪರಸ್ಪರ ವೈರುಧ್ಯದ ರೀತಿಯಲ್ಲಿ ನಾವು ವರ್ತಿಸಿಕೊಳ್ಬೇಕು. ನಮ್ಮ ಎಡಭುಜವು ಹಾರುತ್ತಾ ಇರಬೇಕು. ಯಾರಾದರೂ ಕೈ ಎತ್ತಿ ನಮಸ್ಕರಿಸಿದರೆ ಎಡಕೈಯಿಂದಲೇ ಎತ್ತಿ ನಮಸ್ಕರಿಸಬೇಕು. ಎಲ್ಲವೂ ಅಶುಭ ಸೂಚಕವಾಗಿ ಇರುವ ಹಾಗೆ 3 ಮಂದಿ ಏಕಕಾಲದಲ್ಲಿ ಅವರ ದ್ವಾರದ ಮೂಲಕ ಒಳಗೆ
ನಿರ್ಗಮನದ ದಾರಿಯ ಕಡೆಗೆ ಹರಿಯಿತು. ಅಪರದ್ವಾರದಲ್ಲಿ 3 ಮಂದಿಗಳು ಏಕಕಾಲದಲ್ಲಿ ಅಪರದ್ವಾರದ ಮೂಲಕವಾಗಿ ಪ್ರವೇಶ ಮಾಡಿದಂತಹದ್ದನ್ನು ನಾನು ಗಮನಿಸಿದೆ. ಅಥವಾ ನನ್ನ ಗಮನವನ್ನು ಆ ಕಡೆ ಸೆಳೆಯಲೇಬೇಕು ಎನ್ನುವಂತಹ ಉದ್ದೇಶದಿಂದಲಾಗಿಯೇ ಏನು ಎಡಕಾಲನ್ನು ಎತ್ತಿ ನೆಲದ ಮೇಲೆ ಇರಿಸುತ್ತಾ ಯಾವುದೊಂದು ಅವಜ್ಞೆಯನ್ನು ತೋರಿಸುತ್ತಾ ಇದ್ದ ಕಡೆ ಬರುತ್ತಾ ಇದ್ದಾರೆ. ಎಲ್ಲ ನನ್ನ ಗಮನವನ್ನೇ ಸೆಳೆಯಬೇಕು ಎನ್ನುವಂತಹದ್ದು ಅವರ ಉದ್ದೇಶ ಸ್ಪಷ್ಟ ನನಗೆ ಅರ್ಥ ಆಯಿತು. ಆದುದರಿಂದಲೇ ಕುಳಿತಳಿಂದಲೇ ಎದ್ದಿದ್ದೇನೆ ನಾನು. ಯಾಗ ದೀಕ್ಷಿತನಾದಂತಹ ಸಂದರ್ಭದಲ್ಲಿ ಯಾಗಕ್ಕೆ ಯಾವನೇ ಆದರೂ ಅವಿತ್ರಪಾಣಿಯಾಗಿ ಒಬ್ಬ ಕುಳಿತುಕೊಳ್ಳುತ್ತಾನೆ ಅಂತಾದ್ರೆ ಯಾವ ಕಾರಣಕ್ಕೂ ಯಾಗದ ಪೂರ್ಣಾಹುತಿ ಆಗದೆ ಹೇಳುವ ಆಗಿಲ್ಲ. ನನಗೆ ಗುರುಪದೇಶ ಆಗಲಿಲ್ಲ. ಆದರೂ ನಾನು ಎದ್ದು ನಿಂತೆ. ಬಹುಶಃ ನನ್ನನ್ನು ಎಬ್ಬಿಸಲೇಬೇಕು ಎನ್ನುವಂತಹ ಉದ್ದೇಶದಿಂದಲೇ ಇವರು ಬಂದದ್ದಿರಬೇಕು. ಎದ್ದಾಗಿದೆ. ಅಪರದ್ವಾರದಿಂದ 3 ಮಂದಿಗಳು ನಾವು ಹಿರಿಯರು ಹೇಳಿದ್ದನ್ನು ಕೇಳಿದ್ದೇವೆ. ಒಂದು ಮನೆಯಿಂದ ಯಾರು 3 ಮಂದಿಗಳು ಒಟ್ಟಿಗೆ ಹೋಗಬಾರದಂತೆ, ಒಬ್ಬನ ಮನೆಗೆ ಯಾರು 3 ಮಂದಿಗಳು ಒಟ್ಟಿಗೆ ಪ್ರವೇಶ ಮಾಡಬಾರದಂತೆ. ಹಾಗೆ ಮಾಡಿದರೂ ಆ ಮನೆಗೆ ಮತ್ತೆ ಮತ್ತೊಬ್ಬರು ಮಾಟ ಮಾಡಬೇಕು ಅಂತ ಇಲ್ಲ. ಎಲ್ಲ ಇದು ನನಗೆ ಇದು ಒಂದು ವಿಧದಿಂದ ಕಂಟಕವಾಯ್ತಲ್ಲ. ಉಂಟಲ್ಲ ಒಂದು ರೋಗ, 3 ರೋಗ, ವಾತ ಪಿತ್ತ ಕಫ. ಈ 3 ತ್ರಿದೋಷಗಳಿಗೆ 3 ರೋಗಗಳಿಗೆ ಇವರು ತಾಪರೂಪಗಳಾಗಿ ಬಂದರು. ಅಲ್ಲ ಆಧ್ಯಾತ್ಮಿಕವೋ ಆದಿಭೌತಿಕವೋ ಆದಿದೈವಿಕವೋ ಎನ್ನುವಂತಹ ತಾಪತ್ರಯಗಳಿಗೆ ಇವರು ತಾಪರೂಪರು. ಅರ್ಥ ಆಗಿಲ್ಲ ನನಗೆ. ಇವರನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿದರೆ ಸ್ನಾತಕ ವೃತ್ತಧಾರಿಗಳಾಗಿ ಕಾಣುತ್ತಾ ಇದ್ದಾರೆ. ಸ್ನಾತಕ ವೃತ್ತಧಾರಿಗಳೇ ಹೌದು ಅಂತ ಆದ್ರೆ ಅದಕ್ಕೂ ಇವರಿಗೂ ಸಂಬಂಧ ಇಲ್ಲ. ಬ್ರಾಹ್ಮಣರು ಹೌದು, ಬ್ರಾಹ್ಮಣರೇ ಹೌದು ಅಂತಾದ್ರೆ ಬ್ರಾಹ್ಮಣರಿಗೆ ಯಜ್ಞೋಪವಿತ ಹತ್ಯೆಯದ್ದಾಗಬೇಕು. ಇದು ಹತ್ಯೆಯದ್ದು ಯಜ್ಞೋಪವಿತವು. ಬಹುಶಃ ಎಲ್ಲಿಯಾದರೂ ಬರುವಾಗ ಧೂಳಿನಲ್ಲಿ ಹೊರಳಾಡಿ ಬಹುಶಃ ಹಾಗೆ ಎಲ್ಲಿಯಾದರೂ ಇವರ ಯಜ್ಞೋಪವಿತ ಈ ರೀತಿಯಾಗಿ ಕಂದು ಬಣ್ಣಕ್ಕೆ ತಿರುಗಿದ್ದೋ ಅಂತ ನಾನು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲವೇ ಅಲ್ಲ. ಯಜ್ಞೋಪವಿತ ಇದು ಹತ್ಯೆಯದ್ದಲ್ಲ, ಇದು ಸೆಣಬಿನದ್ದು. ಸೆಣಬಿನ ಯಜ್ಞೋಪವಿತವನ್ನು ಧರಿಸುವುದು ಸ್ನಾತಕ ವೃತ್ತಧಾರಿಗಳಂತ ಬ್ರಾಹ್ಮಣರು, ಅದರಲ್ಲಿ ಬ್ರಾಹ್ಮಣರು ಯಾರು? ಹಾಗಾದ್ರೆ ಇವರು ಬ್ರಾಹ್ಮಣರು. ನೋಡಿದರೆ ಗಂಧಚಂದನಾದಿಗಳನ್ನು ಧರಿಸಿದ್ದಾರೆ, ಕುಂಕುಮ ಧರಿಸಿದ್ದಾರೆ. ಯಾವ ಕಾರಣಕ್ಕೂ ಬ್ರಾಹ್ಮಣರು ಸ್ನಾತಕ ವೃತ್ತಧಾರಿಗಳು ಕುಂಕುಮ ಧಾರಣೆ ಗಂಧಚಂದನಾದಿಗಳನ್ನು ಧರಿಸುವುದಕ್ಕಿಲ್ಲ. ಕೊರಳಲ್ಲಿ ಕೆಂಪಿನ ಮಾಲೆ, ಕೆಂಪು ಬಣ್ಣದ್ದು. ಕೇಳಿದ್ದೇನೆ ನಾನು, ಇವತ್ತು ನಮಗೆ ಒಂದು ವರದಿ ಬಂದಿದೆ, ಯಾರೋ 3 ಮಂದಿ ಕಳ್ಳರು ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದಾರೆ ಅಂತ, ನಮ್ಮ ಊರಿನ ಅಂಗಡಿಯನ್ನು ಪ್ರವೇಶ ಮಾಡಿದ್ದಾರೆ. ಕೈಗೆ ಸಿಕ್ಕಿದ್ದನ್ನು ಗಂಧಚಂದನಾದಿಗಳನ್ನು ಕೈಗೆ ಸಿಕ್ಕಿದ್ದನ್ನೆಲ್ಲ ಅಂಗಡಿಯಿಂದ ತೆಗೆದುಕೊಂಡಿದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಬಹುಶಃ ಈ ಅಪರಾತ್ರಿಯಲ್ಲಿ ಅಪರದ್ವಾರದ ಮೂಲಕವಾಗಿ 3 ಮಂದಿ ಕಳ್ಳರು ಹೀಗೆ ಬಂದಿದ್ದಾರೋ ಯಾರಿರಬಹುದು? ಅರ್ಥ ಆಗುವುದಿಲ್ಲ ನನಗೆ. ನನ್ನನ್ನೇ ಬೆರಗುಗೊಳಿಸಬಲ್ಲಂತಹ ಈ ಚಾಕಚಕ್ಯತೆ ಇವರಲ್ಲಿ ಈ ರೀತಿಯಾಗಿ ಉಂಟು. ಹೌದು ಅಂತಾದ್ರೆ ಏನೋ ಒಂದು ಅಭಿನಯ ಉಂಟು ಅಂತಂದ್ರೆ ನಾವು ಸ್ವಲ್ಪ ಅಭಿನಯಿಸಬೇಕು. ನೋಡೋಣ, ಇವರಲ್ಲೇ ಕೇಳುವ.
ಮಾಡಿದ್ದೇನೆ. ಇಷ್ಟು ಮಾಡಿದ ಮೇಲೆ ನಿಮ್ಮ ಉದರಾಗ್ನಿಯನ್ನು ತಣಿಸಬೇಕು ಅಂತ ಆದ್ರೆ ಅದಕ್ಕೆ ಮಧು ಬೇಕು, ಜೊತೆಗೆ ಪರ್ಕ, ಮಧುಪರ್ಕಾದಿಗಳನ್ನಿಟ್ಟಿದ್ದೇನೆ. ಪೃಷ್ಠಾಗ್ನಿ, ಉದರಾಗ್ನಿ ಇತ್ಯಾದಿಗಳನ್ನು ತಣಿಸಿದ ಬಳಿಕ ತಾವು ಬಂದಂತಹ ಕಾರಣ ಏನು ಎನ್ನುವಂತಹದ್ದು ನನಗೆ ಅರ್ಥ ಆಗಲಿಲ್ಲ. ನೀವು ಯಾರು, ಎಲ್ಲಿಂದ ಬಂದವರು, ಹೇಳಿರೈ ನಿಮಗಾವ ದೇಶ, ಯಾವ ದೇಶದವರು ನೀವು? ಕೆಲವು ದೇಶದಲ್ಲಿ ಕೆಲವು ಶಿಷ್ಟಾಚಾರ ಉಂಟು. ಆಯಾಯ ದೇಶಕ್ಕೆ ಅನುಗುಣವಾಗಿ ಆ ಶಿಷ್ಟಾಚಾರವನ್ನು ಕೆಲವರೆಲ್ಲ ಬಳಸಿಕೊಳ್ಳುತ್ತಾರೆ, ಬೆಳೆಸಿಕೊಳ್ಳುತ್ತಾರೆ. ಒಂದು ಪ್ರದೇಶದಲ್ಲಿದ್ದಂತಹ ಶಿಷ್ಟಾಚಾರ, ಒಂದು ಪ್ರದೇಶದಲ್ಲಿದ್ದಂತಹ ಆಚಾರ ಮತ್ತೊಂದು ಪ್ರದೇಶದಲ್ಲಿ ಇರುವುದಿಲ್ಲ. ಅದು ಇರಬೇಕು ಅಂತಲೂ ಇಲ್ಲ. ಒಂದು ಕಡೆಯಿಂದ ನಾವೊಂದು 400 ಹೆಜ್ಜೆ ನಡೆದುಕೊಂಡು ಹೋದೆವು ಅಂತಾದ್ರೆ ಇಲ್ಲಿರುವಂತಹ ಭಾಷೆಗೂ ಅಲ್ಲಿರುವಂತಹ ಭಾಷೆಗೂ ವ್ಯತ್ಯಾಸ ಇದೆಯಂತೆ. ಈಗ ದಕ್ಷಿಣಕ್ಕೂ ಮಧ್ಯಕ್ಕೂ ಉತ್ತರಕ್ಕೂ ವ್ಯತ್ಯಾಸ ಉಂಟು. ದಕ್ಷಿಣದಲ್ಲಿ ಪೂಜೆ ಮಾಡುವಂತಹ ಬ್ರಾಹ್ಮಣರು ಹೇಗೆ ಶುದ್ಧವಾದಂತಹ ಮಡಿ ಬಟ್ಟೆಯನ್ನುಂಟು ಪೂಜೆ ಮಾಡುವುದು. ಅದು ಮಧ್ಯಕ್ಕೆ ಹೋದರೆ, ಮಧ್ಯಪ್ರದೇಶಕ್ಕೆ ಹೋದರೆ ಅಲ್ಲಿ ಒಣ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದು. ಇನ್ನು ಉತ್ತರಕ್ಕೆ ಹೋದರೆ ಕಂಬಳಿಯನ್ನು ಹೊತ್ತು ಪೂಜೆ ಮಾಡುವುದು. ನಾವು ದಕ್ಷಿಣದಲ್ಲಿ ಹೀಗೆ ಪೂಜೆ ಮಾಡುತ್ತೇವೆ ಅಂತ ಉತ್ತರದಲ್ಲಿ ಹೋಗಿ ಹೇಳಿದರೆ 3 ಹೊತ್ತಿಗೆ ಪೂಜೆ ಮಾಡುವುದಕ್ಕೆ 3 ಮಂದಿ ಬ್ರಾಹ್ಮಣರು ಬೇಕಾದಿತ್ತು, ಅಷ್ಟು ಚಳಿ. ಇಲ್ಲಿ ದೇವರನ್ನು, ದಕ್ಷಿಣದಲ್ಲಿ ದೇವರನ್ನು ಹಾಗೆ ಮುಟ್ಟುವುದಕ್ಕಿಲ್ಲ. ಮಧ್ಯದಲ್ಲಿ ದೇವರನ್ನು ಮುಟ್ಟಬಹುದು, ಉತ್ತರದಲ್ಲಿ ದೇವರ ತಲೆಗೆ ಹಾಕಿ ಕೈ ಹಾಕಿಯೇ ಅಲ್ಲಿದ್ದಂತ ಹೂವನ್ನು ತೆಗೆಯಬಹುದು. ಅಂದ್ರೆ ಒಂದೊಂದು ದೇಶಕ್ಕೆ, ಒಂದೊಂದು ಆಚಾರಕ್ಕೆ, ಒಂದೊಂದು ಕಡೆಯಲ್ಲಿ ಬೇರೆ ಬೇರೆ ಆದಂತಹ ವಿಭಿನ್ನವಾದಂತಹ ಆಚಾರ, ದೇಶಾಚಾರ ಉಂಟು. ಹೀಗೆ ಇರಬೇಕು ಶಾಸ್ತ್ರ, ಹೀಗೆ ಇರಬೇಕು ಅಂತ ಹೇಳುವುದಿಲ್ಲ. ಕೆಲವು ಸಂದರ್ಭದಲ್ಲಿ ರೂಢಿ ಎನ್ನುವಂತಹದ್ದು ಶಾಸ್ತ್ರದ ತಲೆಮೆಟ್ಟಿ ನಿಲ್ಲುತ್ತದೆ. ಅದು ಸಾಧುವಾದದ್ದು, ಅದರ ಕುರಿತಾದಂತಹ ಆಕ್ಷೇಪ ಏನೂ ಇಲ್ಲ. ಹಾಗಾಗಿ ಬೇಳಿರೈ ನಿಮಗಾವ ದೇಶ. ದೇಶ ಅದಾದ ಮೇಲೆ ನೀವು ಯಾರು? ಬ್ರಾಹ್ಮಣರೇ ಹೌದು ಅಂತ ಆದ್ರೆ ನೀವು ನಿಜವಾಗಿ ಬ್ರಾಹ್ಮಣರು. ನೀವು ಬ್ರಾಹ್ಮಣರು ಹೌದು ಅಂತ ಆದ್ರೆ ನಿಮ್ಮ ಅಪ್ಪ ಬ್ರಾಹ್ಮಣನು. ಕೆಲವು ಹಾಗೆಲ್ಲ ಇರುತ್ತದೆ. ತಂದೆ ಬ್ರಾಹ್ಮಣನು, ಮಗ ಬ್ರಾಹ್ಮಣ ಆಗಬೇಕು ಅಂತ ಇಲ್ಲ. ಮಗ ಬ್ರಾಹ್ಮಣನಾಗಬೇಕು ಅಂತ ಆದ್ರೆ ತಂದೆಯಲ್ಲಿ ಬ್ರಾಹ್ಮಣ್ಯ ಉಂಟು, ಬ್ರಾಹ್ಮಣನ ಮಕ್ಕಳೆಲ್ಲರೂ ಬ್ರಾಹ್ಮಣರು ಹಾಗೆ ಕೇಳುವುದಕ್ಕೆ ಹೇಳುವುದಕ್ಕೆಲ್ಲ ಬರುವುದಿಲ್ಲ. ನಿಮ್ಮ ಗೋತ್ರ ಯಾವುದು, ಗೋತ್ರ ಯಾವುದು ಅಂತ ಆದ್ರೆ ಗೋತ್ರದಲ್ಲಿದ್ದಂತಹ ಪ್ರವರಗಳು ಯಾವುದು ಅಲ್ಲ ಗೊತ್ತಿದ್ರೆ ಹೇಳಬಹುದು. ಕೆಲವು ಸಂದರ್ಭದಲ್ಲಿ ಗೋತ್ರ ಯಾವುದು ಅಂತ ಕೆಲವರಿಗೆಲ್ಲ ಗೊತ್ತಿರುವುದಿಲ್ಲ. ಕೆಲವರಿಗೆಲ್ಲ ಹೆಸರು ಇಡುತ್ತಾರೆ. ಕೆಲವರು ನಕ್ಷತ್ರದ ಪ್ರಕಾರವಾಗಿ ಹೆಸರು ಇಡುವುದುಂಟು. ಕೆಲವರಿಗೆ ನಕ್ಷತ್ರವೇ ಗೊತ್ತಿರುವುದಿಲ್ಲ ಹೆಸರಿಡುವುದಕ್ಕೆ. ಆವಾಗ ಎಂಥದ್ದೋ ಒಂದು ನಕ್ಷತ್ರ, ಒಂದು ಹೆಸರು ಇಡುವುದು, ಮತ್ತೆ ಆ ನಕ್ಷತ್ರದಲ್ಲಿ, ಆ ಹೆಸರಿನಲ್ಲಿ ಆ ನಕ್ಷತ್ರ ಹೊಂದುತ್ತದೋ ಅಂತ ನೋಡುವುದು, ಮತ್ತೆ ದೈವಜ್ಞರಲ್ಲೇ ಹೋಗಿ ಕೇಳುವುದು, ಇಂಥದ್ದೊಂದು ಹೆಸರು, ಈ ಹೆಸರಿಗೆ ನಕ್ಷತ್ರ ಎಂಥದ್ದು ಅಂತ. ಮತ್ತೆ ಅವರು ಎಂಥದ್ದೋ ಒಂದು ಹೇಳುತ್ತಾರೆ. ಹಾಗೆ ಕೆಲವು ಸಂದರ್ಭದಲ್ಲೆಲ್ಲ ನಮಗೆ ನಕ್ಷತ್ರಗಳು ಹುಟ್ಟುವಾಗ ಗೊತ್ತಿರುವುದಿಲ್ಲ, ನೆನಪಿಗೆ ಬರುವುದಿಲ್ಲ, ಮತ್ತೆ ಅದಕ್ಕೆ ಅನುಗುಣವಾಗಿ ಒಂದು ಹೆಸರು ಇಡುವುದು. ನಿಮ್ಮ ನಕ್ಷತ್ರ, ಗೋತ್ರ, ಪ್ರವರ ಇದೆಲ್ಲ ಉಂಟು ಅಂತಾದ್ರೆ, ಇಲ್ಲದೇ ಇದ್ರೆ ಯಾವುದು ಆದಿತ್ತು ಒಂದು ಬಾಯಿಗೆ ಬಂದದ್ದನ್ನು ಹೇಳಬಹುದು, ನಾವು ಇಂಥ ಗೋತ್ರದವರು. ಯಾಕಂದ್ರೆ ನಾನು ಅದನ್ನು ವಿಮರ್ಶೆ ಮಾಡುವುದಕ್ಕೆ ಹೋಗುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಗೊತ್ತಿಗಾಗುವಾಗ ಅದನ್ನು ಹೇಳಬಹುದು ಅಂತ ಉಂಟು ಶಾಸ್ತ್ರ. ನಿಮಗಾವ ದೇಶ, ವಿಶಾಲ ಗೋತ್ರವಾಗುವುದು. ಇಷ್ಟು ಮಾತಾಡ್ತೇನೆ. ಮಧುಪರ್ಕಾದಿಗಳನ್ನು ಇಟ್ಟಿದ್ದೇನೆ. ಇವರು ಅರ್ಥ ಕಡೆ ನೋಡುವುದೂ ಇಲ್ಲ, ಅದನ್ನು ಮುಟ್ಟುವುದೂ ಇಲ್ಲ. ಹಾಗಾದ್ರೆ ಇವರು ವೇಷ ಮಾಡಿದ್ದೇನೆ ಹೌದಂತ ಕಾಣುತ್ತದೆ ನಮಗೆ. ವೇಷ ಮಾಡಿದ್ದೇ ಹೌದು ಅಂತ ಆದ್ರೆ ಯಾರಿವರು?
ರೀತಿಯಾಗಿ ಇವರು ಅವಸರದಲ್ಲಿ ವೇಷ ಮಾಡಿಕೊಂಡು ಬಂದಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ವೇಷವೇ ಹೌದು ಅಂತಾದ್ರೆ ಯಾರಿವರೆಂದೆಂಬುದರಿಯದಾಯ್ತು ನನಗೆ ಅಲ್ಲ. ಮಗದನ ಮುಂದೆ ಈ ರೀತಿಯಾಗಿ ವೇಷ ಮಾಡಿಕೊಂಡು ಈ ರೀತಿಯಾಗಿ ಅಪರದ್ವಾರದ ಮೂಲಕವಾಗಿ 3 ಮಂದಿಗಳು ಏಕಕಾಲದಲ್ಲಿ ಬಂದು ನಿಲ್ಲುತ್ತಾರೆ ಹೌದು ಅಂತಾದ್ರೆ ಕಾರಣಿಕರು ಎನ್ನುವಂತಹದ್ದು ಸ್ಪಷ್ಟ. ಇವರು ಯಾವುದೋ ಒಂದು ವಿಧವಾದಂತಹ ತೇಜಸ್ಸು ಇವರ ಮುಖದಲ್ಲಿ ಉಂಟು. ಏನನ್ನು ಸಾಧಿಸಬೇಕು ಅಥವಾ ಏನನ್ನು ಸಾಧಿಸಿದಂತಹ ಒಂದು ಛಲ, ಸಾಧಿಸಬೇಕು ಎನ್ನುವಂತಹ ಹಂಬಲ ಇವರ ಮುಖದಲ್ಲಿ ಸ್ಪಷ್ಟ ಕಾಣುತ್ತಾ ಉಂಟು. ಇವರ ಎಡಗಡೆ ಒಬ್ಬ ಇದ್ದಾನೆ. ಇವನಿಗೆ ಯಾವುದೋ ಒಂದು ವಿಧದಿಂದ ಕರಡಿ ಸಾಧನೆಯನ್ನು ಮಾಡಿ ತನ್ನ ದೇಹವನ್ನು ದೀರ್ಘವಾಗಿ ಬೆಳೆಸಿ ನಿತ್ಯವೂ ಮಲ್ಲಯುದ್ಧವನ್ನು ಮಾಡಿ ಅದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದಂತ ಅಪ್ರತಿಮ ಬಲಶಾಲಿಯಾಗಿ ಕಾಣುತ್ತಾ ಇದ್ದಾನೆ. ಹೊಟ್ಟೆ ದೊಡ್ಡದಿದೆ, ಭೀಕರವಾದಂತಹ ವಿಶಿಷ್ಟವಾದಂತಹ ಕಾಯವನ್ನು ಬೆಳೆಸಿಕೊಂಡವನ ಹಾಗೆ ಕಾಣುತ್ತಾ ಇದ್ದಾನೆ. ಬ್ರಾಹ್ಮಣರಲ್ಲಿ ಈ ರೀತಿಯಾದಂತಹ ದೇಹ ಇರುವುದಕ್ಕೆ ಸಾಧ್ಯವೇ? ಮಧ್ಯದಲ್ಲಿ ಒಬ್ಬ ಇದ್ದಾನೆ, ಅವರಿಗಿಂತ ತೀರ ಭಿನ್ನ. ಒಂದು ವಿಧದಿಂದ ಮೃದುವಾದಂತಹ ಶರೀರವನ್ನು ಹೊಂದಿದ್ದಾನೆ. ಅವನ ಕಣ್ಣು ಒಂದು ಕ್ಷಣಕ್ಕೆ 16,000 ಸುತ್ತು ತಿರುಗುತ್ತದೆ. ಅವರನ್ನು ಇವನ್ ನಿಯಂತ್ರಿಸುತ್ತಾ ಇದ್ದಾನೆ. ಕಣ್ಣು ಅವರ ಕಡೆ ನೋಡುದು, ಇವರ ಕಡೆ ನೋಡುದು. ಈಚೆಯ ಕಡೆ ನೋಡಿದರೆ ಚೆನ್ನಾಗಿ ಕೈಯಲ್ಲಿ ಬಿಲ್ಲನ್ನು ಹಿಡಿದು ಬಾಣವನ್ನು ಪ್ರಯೋಗಿಸಿ ಮಂಡಿಯೂರಿ ನಿಂತು ಬಾಣ ಪ್ರಯೋಗವನ್ನು ಮಾಡಿದಂತಹ ರೀತಿಯಲ್ಲಿ ನನಗೆ ಕಾಣುತ್ತಾ ಉಂಟು. ಜಿಡ್ಡು ಕಟ್ಟಿದೆ ಅವನ ಮೊಣಕಾಲು. ಮಾತ್ರವಲ್ಲ, ಅವನದ್ದಾದಂತಹ ಬೆರಳುಗಳು ಬಾಣವನ್ನು ಹಿಡಿದು ಪ್ರಯೋಗ ಮಾಡಿದಂತಹದ್ದು. ಹೆಗಲಲ್ಲಿ ಬಿಲ್ಲನ್ನು ನೇತು ಬಿಟ್ಟಂತಹ ಸ್ಥಿತಿಯಲ್ಲಿ ಇವರದ್ದಾದಂತಹ ಸ್ಥಿತಿಯನ್ನು ನಾನು ಗಮನಿಸುತ್ತಾ ಇದ್ದೇನೆ. ಪಂಚೆ ಕಟ್ಟುವಾಗ, ಧೋತಿ ಕಟ್ಟುವಾಗ ಬಹುಶಃ ಅದನ್ನು ಮೊಣಕಾಲು ಕಾಣದಾಗಿ ಕಟ್ಟಬೇಕು ಅಂತ ಅವಸರದಲ್ಲಿ ಇವರಿಗೆ ಗೊತ್ತಾಗಲಿಲ್ಲ. ಅದನ್ನು ಎತ್ತಿ ಕಟ್ಟಿದ್ದಾರೆ. ಹಾಗಾಗಿ ನನಗೆ ಇದು ಸ್ಪಷ್ಟ ಕಾಣುತ್ತಾ ಉಂಟು ಇವರ ದೇಹಚರ್ಯೆ. ಅಲ್ಲಲ್ಲಿ ಯಾವುದು ಇವರ ದೇಹದಲ್ಲಿ ಉಂಟಾಗಬಹುದಾದಂತಹ ಬ್ರಾಹ್ಮಣರಲ್ಲಿ ಭಿನ್ನವಾದಂತಹ ಯಾವುದು ಚರ್ಯೆ ಉಂಟು ಇವರ ಮುಖದಲ್ಲಿ, ಇವರ ದೇಹದಲ್ಲೆಲ್ಲ ಕಾಣುತ್ತಾ ಉಂಟು. ಹಾಗಾದರೆ ಯಾರಿವರು? ಶತ್ರುಗಳೇ ನನಗೆ. ಮಖದಲ್ಲಿ ಈ ಹೊತ್ತಿಗಾಗುವ ಶತ್ರುತ್ವವನ್ನು ಕಟ್ಟಿಕೊಂಡು ಎದುರಿಸಿ ಒಂದು ಜಯವನ್ನು ಸಂಪಾದನೆ ಮಾಡುತ್ತೇನೆ ಅಂತ ಹೊರಟವರು ಆರ್ಯಾವರ್ತದಲ್ಲಿ ಯಾರಿದ್ದಾರೆ? ನಾನು ಯಾರಲ್ಲಿ ಕಾಲ್ಕೆದರಿ ಶತ್ರುತ್ವವನ್ನು ಇದುವರೆಗೆ ಕಟ್ಟಿಕೊಂಡವನಲ್ಲ. ಹಾಗಾಗಿ ಶತ್ರುತ್ವವನ್ನು ಕಟ್ಟಿಕೊಳ್ಳಬೇಕು ಎನ್ನುವಂತ ಉದ್ದೇಶವು ನನಗೂ ಇಲ್ಲ. ಹಾಗಾದ್ರೆ ನಾನು ಮಾಡುತ್ತಿರುವಂತಹ ಯಾಗವನ್ನು ಪರೀಕ್ಷಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ವೃತ್ರಾರಿ ಅಜಬವರು, ಕೈಲಾಸಪತಿಯಾದಂತಹ ನಮ್ಮ ಆರಾಧ್ಯ ಮೂರ್ತಿ ಪರಮೇಶ್ವರ ದೇವರು, ಒಂದು ಕಡೆಯಿಂದ ವೈಕುಂಠಪತಿಯಾದಂತಹ ಮಹಾವಿಷ್ಣು, ಮತ್ತೊಂದು ಕಡೆಯಿಂದ ಬ್ರಹ್ಮದೇವರು, 3 ಮಂದಿಗಳು ಏಕಕಾಲದಲ್ಲಿ ಬಂದರು ನನ್ನನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ. ಅವರೇ ಹೌದು ಅಂತಾದ್ರೆ ನನಗೆ ಬೇಕಾದದ್ದನ್ನು ಅವರು ಕಾಲಕಾಲಕ್ಕೆ ಒದಗಿಸಿಕೊಡುತ್ತಾ ಇದ್ರು. ಈ ಕಾಲದಲ್ಲಿ ಏನು ಬೇಕು ಅಂತ ಕೇಳುತ್ತಾ ಇದ್ರು ಹೊರಗೆ. ಅವರಲ್ಲ ಅಂತಾದ್ರೆ ಸೂರ್ಯಮಂಡಲದಲ್ಲಿ ಸೂರ್ಯದೇವನು ಅಥವಾ ಚಂದ್ರದೇವನು ಅಥವಾ ಅದೇ ತೇಜಸ್ಸಿಗೆ ಪ್ರತೀಕವಾದಂತಹ ಇನ್ನೊಂದು ಸ್ವರೂಪ ಉಂಟು, ಅಗ್ನಿದೇವ. ಈ 3 ಮಂದಿಗಳು ದಿವ್ಯವಾದಂತಹ ತೇಜಸ್ವರೀರವುಳ್ಳಂತಹ ವ್ಯಕ್ತಿಗಳು ಈ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದರೆ ಯಾವ ಕಾರಣಕ್ಕೂ ಅವರು ಅಪರರಾತ್ರಿಯಲ್ಲಿ ಅಪರದ್ವಾರದ ಮೂಲಕವಾಗಿ ಪ್ರವೇಶ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅವರೇ ಬರುತ್ತಾರೆ ಹೌದು ಅಂತಾದ್ರೆ ನೇರವಾಗಿ ಯಜ್ಞ ವೇದಿಕೆಯಲ್ಲಿ ಯಜ್ಞಮಂಟಪದಲ್ಲೇ ಅವರು ಪ್ರಸನ್ನಗೊಳ್ಳುತ್ತಾ ಇದ್ರು ನನಗೆ. ಹಾಗಾದ್ರೆ ಈ ಭೂಮಂಡಲದಲ್ಲಿ ನನ್ನನ್ನು ಎದುರಿಸಿ ಗೆಲ್ಲಬಲ್ಲಂತಹ ನಿಲ್ಲಬಲ್ಲಂತಹ ಸಾಮರ್ಥ್ಯ ಯಾರಲ್ಲಿ, ಯಾರಿದ್ದಾರೆ? ಆದವೃತಿಪುರದವರು ಅತ ಜನಮಾನವರು ಆದಂತಿಪುರದವರು
ಸೇನಾಪತಿಯವರಿಗೆ, ಅದು ಭೀಷ್ಮನ ನೇತೃತ್ವದಲ್ಲಿ. ಒಂದು ಕಾಲದಲ್ಲಿ ಭೀಷ್ಮ ದಿಗ್ವಿಜಯವನ್ನು ಕೈಗೊಂಡು ಈ ನಮ್ಮ ಮಗಧ ಪಟ್ಟಣವನ್ನು ಪ್ರವೇಶ ಮಾಡಿದಂತಹ ಹೊತ್ತಿಗೆ ಘನಘೋರವಾದಂತಹ ಸಂಗ್ರಾಮ ಭೀಷ್ಮರಿಗೂ ನಮಗೂ ನಡೆದದ್ದು. ಆ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ಚಂಡಕೌಶಿಕರ ಮಧ್ಯೆ ಪ್ರವೇಶ ಮಾಡಿ ನಮ್ಮಲ್ಲಿ ಒಂದು ವಿಧವಾದಂತಹ ಮಿತ್ರತ್ವವನ್ನು ಮಾಡಿದವರು. ಆವಾಗ ನಮಗೊಂದು ಒಪ್ಪಂದ ಆಗಿದೆ, ನಿಮ್ಮಲ್ಲಿಗೆ ನಾವು ಬರುವುದಿಲ್ಲ, ನಮ್ಮಲ್ಲಿಗೆ ನೀವು ಬರಬೇಡಿ. ಅಲ್ಲಿಗೆ ಶತ್ರುತ್ವ ಉಂಟು ಅಂತಲ್ಲ, ನಿಮ್ಮದು ನಮಗೆ ಬೇಡ, ನಮ್ಮದು ನಿಮಗೆ ಬೇಡ, ನಿಮ್ಮದು ನಿಮ್ಮಲ್ಲೇ ಇರಲಿ, ನಮ್ಮದು ನಮ್ಮಲ್ಲೇ ಇರಲಿ ಎನ್ನುವ ಹಾಗೆ. ಭೀಷ್ಮರ ಒಂದು ವಿಚಾರದ ಬಳಿಕ, ಅವರು ನಮ್ಮಲ್ಲಿಗೆ ಬಂದ ಬಳಿಕ ನಮ್ಮಲ್ಲಿ ಶತ್ರುತ್ವವನ್ನು ಮತ್ತೆ ಈಗ ಹುಟ್ಟಿಕೊಂಡಂತಹ ಕೌರವ, ಅವ ನಮಗೆ ಆಪ್ತ ಜನ. ಆದಂತಿಪುರದವರು ಆಪ್ತ ಜನರು. ಕೌರವನದ್ದಾದಂತಹ ಒಡನಾಟ ನಮಗೆ ಇದ್ದದ್ದೇ. ಅದರಲ್ಲಿ ಒಂದು ವರ್ಗ ಉಂಟು, ಪಾಂಡವರು. ಆದಿತು ಪಾಪ ಕಾಡಿನಲ್ಲಿ ಹುಟ್ಟಿದವರು, ಅವರದ್ದೇ ಅವರಿಗೆ ಸಿಗಲಿಲ್ಲ, ಇನ್ನು ಉಳಿದವರಕ್ಕೆ ಅವರು ಯಾಕೆ ಬರ್ತಾರೆ? ಅವರು ಕೌರವನ ಭೀಷ್ಮರಾದಂತಹ ಅನುಮತಿ ಇಲ್ಲದೆ ಹಾಗೆಲ್ಲ ಮತ್ತೊಬ್ಬರನ್ನು ಸೂರೆಗೊಳ್ಳುವುದಕ್ಕೆ, ಮತ್ತೊಬ್ಬರ ಮೇಲೆ ಶತ್ರುತ್ವವನ್ನು ಕಟ್ಟಿಕೊಳ್ಳುವುದಕ್ಕೆ. ಅದರಲ್ಲಿ ಒಬ್ಬ ಇದ್ದಾನಂತೆ, ಹಿರಿಯವ ಧರ್ಮಜ, ಸ್ವಲ್ಪ ಧರ್ಮಗುಣವನ್ನು ಉಳ್ಳವ ಅಂತ ನಾನು ಕೇಳಿದ್ದೇನೆ ಕರ್ಣಗಾರಣಿಕೆಯಾಗಿ. ಆದಂತಿಪುರದವರು ಆಪ್ತ ಜನ ಪಾಂಡವರು, ಅವರನ್ನು ಒಟ್ಟಿಗೆ ಸೇರಿಸುವ ಇವರು ಆಪ್ತ ಜನರು ಅಂತ. ಇವರಲ್ಲ ಅಂತ ಆದ್ರೆ ಮತ್ತೆ ಯಾರು? ಇನ್ನೊಂದು ವರ್ಗ ಉಂಟು, ಯಾದವರು. ತುರುಗಾಯಿ ರಣ ಹೇಳಿ ಯುದ್ಧ ಆಗುತ್ತದೋ ಆ ಜಾಗದಲ್ಲಿ ನಿಲ್ಲಿಕ್ಕಿಲ್ಲ, ಅವರು ಓಡುವುದೇ. ಹೀಗೀಗ ಹುಟ್ಟಿಕೊಂಡಿದ್ದಾರೆ ಇಬ್ಬರು ಕೃಷ್ಣ ಬಲರಾಮರು. ಅದರಲ್ಲಿ ಒಬ್ಬ ಇದ್ದಾನೆ ಕೃಷ್ಣ, 17 ಬಾರಿ ನಾನು ಬೆಟ್ಟು ತಿಂದು ಓಡಿದವ. ಅವ ಓಡಿದ ಜಾಗದಲ್ಲಿ ಹುಟ್ಟಲಿಕ್ಕಿಲ್ಲ, ಹಾಗೆ ಹೊಡಿದ್ದಾನೆ. ಯಾವ ಅಲ್ಲ, ಗುಂಪುಂಟು ಅದರಲ್ಲಿ, ಪಂಗಡ ತುಂಬಾ ಉಂಟು. ಅಂಧಕರು, ಕೃಷ್ಣಿಗಳು, ಭೋಜರು, ಸಾತ್ವತರು ತುಂಬಾ ಉಂಟು ಅದರಲ್ಲಿ, ಗುಂಪುಗಾರಿಕೆ ತುಂಬಾ ಉಂಟು. ಆದ್ರೆ ಹೋರಾಟ ಅಂತ ಬಂದಾವಾಗ ಅದ್ರ ಒಬ್ಬ ಇದ್ದಾನೆ ಗಂಡಸು, ಆ ಕೃಷ್ಣ ಅಂತ ಹೇಳುವವ ಇದ್ದಾನಲ್ಲ, ಅವನ ಅಣ್ಣ ಬಲರಾಮ, ಅವ ಆದೀತು. ಆದರೆ ಅವ ಹಾಗೆಲ್ಲ ಅಪರರಾತ್ರಿಯಲ್ಲಿ ಅಪರದ್ವಾರದ ಮೂಲಕವಾಗಿ ಹಾಗೆ ಪ್ರವೇಶ ಮಾಡುವುದಕ್ಕೆ ಇಲ್ಲ. ಅವ ಗಂಡಸುತನದಿಂದ ಹೋರಾಡಿಯನು. ಎಲ್ಲ ನನ್ನ ತರ್ಕಕ್ಕೆ ನಿಲುಕುವುದಿಲ್ಲ ಇದು, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ ಇದು. ಹಾಗಂತ ಇವರ ಮುಂದೆ ಬೇಕಾದಷ್ಟು ಅಭಿನಯಿಸಿ ಆಗಿದೆ. ಇನ್ನು ಅಭಿನಯ ಅಲ್ಲ, ಇನ್ನು ತರ್ಕ ಅಲ್ಲ, ಇನ್ನು ಜಿಜ್ಞಾಸೆ ಅಲ್ಲ, ಇನ್ನು ವಿಚಾರಣೆ. ಒಬ್ಬ ನಾಡಿನ ವಿಭುವಾಗಿ ಇವರನ್ನು ವಿಚಾರಿಸಬೇಕಾದಂತ ಅನಿವಾರ್ಯತೆ. ಇಷ್ಟರವರೆಗೆ ನನ್ನ ಜಿಜ್ಞಾಸೆ ಇತ್ತು ನನ್ನಲ್ಲಿ ನಿಮ್ಮ ಕುರಿತಾಗಿ. ಈಗ ಆಗಲ್ಲ, ಮಗಧದ ವಿಭುವಾಗಿ ನಿಮ್ಮನ್ನು ಪ್ರಶ್ನಿಸುತ್ತಾ ಇದ್ದಾನೆ. ಇತ್ತಲೀಗ ಅಪರರಾತ್ರಿಯಲ್ಲೇನು ಕಾರಣ ನಿಮಿತ್ತ ಬಂದಿರಿ
ನಿಮಗೆ ಬರುವುದಕ್ಕೆ ಒಂದು ಕಾರಣ, ಅದೊಂದು ನಿಮಿತ್ತವೇ ಹೌದು. ಇಲ್ಲದೆ ಇದ್ರೆ ನಿರ್ಗಮನದ ದಾರಿಯಿಂದ ನೀವು ಪ್ರವೇಶ ಮಾಡಿದ್ದಾದರೂ ಯಾಕೆ? ಎಲ್ಲರೂ ನೇರವಾಗಿ ನನ್ನ ಸಮ್ಮುಖದಲ್ಲಿ ನಾನು ಮಾಡುತ್ತಿರುವಂತಹ ಯಜ್ಞವೇದಿಕೆಗೆ ದಂಡೋಪದಂಡವಾಗಿ ಬ್ರಾಹ್ಮಣರ ಬರುತ್ತಿರುವಂತಹ ಅವರ ಸಾಲನ್ನು ಬಿಟ್ಟು ನೀವು ಹಿಮ್ಮುಖದ ಹಿಂದಿನ ದಾರಿಯನ್ನು ಪ್ರವೇಶ ಮಾಡಿದ್ದೀರಿ ಯಾಕೆ ಅಂತಾದ್ರೆ ನನಗೆ ಅರ್ಥ ಆಗುತ್ತಾ ಇಲ್ಲ. ಈ ದನ ಮೇಯಿಸುವವರಿದ್ದಾರೆ ಕೆಲವರು, ಅವರು ಯಾವಾಗಲೂ ಮನೆಗೆ ಮುಂದಿನ ದಾರಿಯಿಂದ ಹೋಗುವುದೇ ಇಲ್ಲ. ಅವರಿಗೆ ಅಭ್ಯಾಸ ಆಗಿದೆ, ಯಾವಾಗಲೂ ಅವರು ಹಿಂದಿನ ದಾರಿಯಿಂದಲೇ ಹೋಗುದು. ಮತ್ತೆ ಅವರು ಯಾವಾಗ ಎಲ್ಲಿಗೆ ಹೋಗುದಿದ್ರೆ ಅವರು ಹಿಂದಿನ ದಾರಿಯಿಂದಲೇ ಹೋಗುದು, ಹಿಂಬಾಗಿಲಿಂದಲೇ ಹೋಗುದು. ಬಹುಶಃ ನೀವು ನಿಮ್ಮದು ಇದು ಕೃತ್ರಿಮವೋ ಆ ವರ್ಗಕ್ಕೆ ಸೇರಿದವರು ಏನು ನನಗೆ ಅರ್ಥ ಆಗುವುದಿಲ್ಲ ನಿಮ್ಮದು, ಅಥವಾ ಸಹಜವೋ. ಸಹಜವೇ ಹೌದು ಅಂತ ಆದ್ರೆ ನಾನಿದ್ದಂತಹ ಮಧುವರ್ಗಾದಿಗಳನ್ನು ನೀವು ಸ್ವೀಕರಿಸಲಿಲ್ಲ, ಅದನ್ನೆಲ್ಲರೂ ನೀವು ನೋಡಿದ್ದು ಬಿಟ್ಟರೆ ಬೇರೆ ಯಾವ ಏನನ್ನೂ ನೀವು ಸ್ವೀಕರಿಸಲಿಲ್ಲ. ನಾನು ಒಬ್ಬನೇ ಇಷ್ಟು ಮಾತಾಡುತ್ತಾ ಇದ್ದೇನೆ. ಏನು ಒಬ್ಬನೇ ಮಾತಾಡಿ ಸಾಯ್ಬೇಕು ಅಂತ ನಿಮಗೆ ಉದ್ದೇಶ ಉಂಟು? ನನ್ನದು ಒಬ್ಬನೇ ಮಾತಾಡಿ ಸಾಯಲೇವು ಅಂತ ಅಲ್ಲದೆ ಇದ್ರೆ ಇಷ್ಟು ಮಾತಾಡುವಾಗಲಾದ್ರೂ ತಿರುಗಿ ಮಾತಾಡುವಂತಹ ಉದ್ದೇಶ ನಿಮ್ಮಲ್ಲಿ ಉಂಟು ಅಂತ ಆದ್ರೆ ಒಂದು ಮಾತಾದ್ರೂ ನನಗೆ ಮಾತಾಡಬಹುದಾಗಿತ್ತು. ನೀವು ಯಾರು ನೀವು ಕೃತ್ರಿಮವೋ ಸಹಜವೋ ನನಗೆ ಅರ್ಥ ಆಗಲಿಲ್ಲ. ಇಲ್ಲಿ ಏನಾದ್ರೂ ಅವಸರಕ್ಕೆ ವೇಷ ಮಾಡಿ ಬಂದದ್ದು ಕೆಲವರೆಲ್ಲ ಹಾಗೆ ಅಲ್ಲಿ ಇರ್ತಾರೆ. ಹೊತ್ತಾಗಿ ಬರುವುದು ಏನು ಅಂತ ಗೊತ್ತಿಲ್ಲ, ಒಟ್ಟು ಅವಸರದಲ್ಲಿ ವೇಷ ಮಾಡುದು, ರಂಗಕ್ಕೆ ಹೋಗುದು, ಮತ್ತೆ ಎಲ್ಲಿ ಎಂತದ್ದು ಹೇಗೆ ಅಂತ ಗೊತ್ತಿಲ್ಲ, ಮತ್ತೆ ಇದ್ದಲ್ಲಿ ಎಲ್ಲ ಕಟ್ಟಿದ್ದೆಲ್ಲವೂ ಬಿಚ್ಚಿದು, ಮತ್ತೆ ಎದುರಿನವ ಎಂತದ್ದಾದ್ರು ಕೇಳಿದರೆ ಎಂತದ್ದು ಅಂತ ಗೊತ್ತಿಲ್ಲ. ಅಂತೂ ವೇಷ ಮಾಡಿದ್ದೇನೆ, ಬಂದಿದ್ದೇನೆ. ಆ ವೇಷಕ್ಕೆ ಒಂದು ಗೌರವವೂ ಇಲ್ಲ, ಪಾತ್ರಾಭಿನಯವೂ ಇಲ್ಲ, ಎಂತದ್ದು ಇಲ್ಲ. ಹಾಗೆ ಎಲ್ಲಿ ಆದರೂ ಮಗದ ಇಂಥದ್ದನ್ನೆಲ್ಲ ಕೇಳಿಯೇನೋ ಅಂತ ಗೊತ್ತಿಲ್ಲ. ಹೆದರಬೇಡಿ, ನೀವು ಹೀಗೆ ಒಂದು ಅವಸರಕ್ಕೆ ವೇಷ ಮಾಡಿದ್ದೇ ಹೌದು ಅಂತ ಆದ್ರೆ ಕ್ಷಮಿಸುತ್ತೇನೆ ನಾನು. ನೀವು ಯಾರೇ ಆಗಲಿ ಎಂತದೇ ಆಗಲಿ ಎಲ್ಲಿಂದಲೇ ಬರಲಿ, ಏನಾದ್ರೂ ಭೀತಿ ಬೇಡ ನಿಮಗೆ. ನಿಮ್ಮ ರಕ್ಷಣೆಯ ಹೊಣೆ ನನ್ನದು, ನಿಮ್ಮನ್ನು ನಾನು ರಕ್ಷಿಸುತ್ತೇನೆ. ನಿಮಗೆ ಯಾರಿಂದಲಾದರೂ ಏನಾದರೂ ತೊಂದರೆಯಾಗಿದೆ ಅಂತ ಆದ್ರೆ ನಿರ್ಭೀತಿಯಿಂದ ನನ್ನಲ್ಲಿ ಹೇಳಿ, ನಿಮ್ಮನ್ನು ರಕ್ಷಿಸುತ್ತೇನೆ ನಾನು. ಅದಲ್ಲ ಅಂತ ಆದ್ರೆ ನನ್ನ ಮುಂದೆ ನೀವು ಇದೇ ರೀತಿಯಾದಂತಹ ಸಹಜವನ್ನು ಕೃತ್ರಿಮವನ್ನು ನನ್ನ ಮುಂದೆ ತೋರಿಸಿದ್ದೀರಿ ಅಂತ ಆದ್ರೆ ನಿಮ್ಮ ಯಾವ ವೇಷವು ನಿಮ್ಮ ಯಾವ ಭಾಷೆಯು ನಿಮ್ಮನ್ನು ರಕ್ಷಿಸಲಿಕ್ಕೆ ಜಾಗ್ರತೆ. ಯಾರು ಅದು ನಮ್ಮ ಬಗ್ಗೆ ತಿಳಿಯುವ ಕುತೂಹಲ ಕೊನೆಗೂ ಬಂತ ಬರಲಿ. ಶತ್ರುಗಳಿಗೆ ತಮ್ಮ ನಿಜ ತರ್ಕಿಸಿಕೊಳ್ಳಿಕ್ಕೆ, ಅದನ್ನು ವಿಮರ್ಶಿಸಿಕೊಳ್ಳಿಕ್ಕೆ ಬಹಳ ಸಮಯ ತೆಗೆದುಕೊಂಡೆ ನೀನು. ಕೃತ್ರಿಮರು ಸಹಜರು, ನಾವು ಬಂದುದೇ ನಿನಗೆ ಅರಿವಾಗಬೇಕು ಎನ್ನುವ ಸ್ಪಷ್ಟ ಕಾರಣಕ್ಕಾಗಿ ನಿನಗೆ ಒಳ್ಳೆಯದಾಗಬಾರದು ಎನ್ನುವ ಉದ್ದೇಶವಿಟ್ಟುಕೊಂಡೇ ಬಂದವರು. ಹಾಗಾಗಿ ಅಪರ ದ್ವಾರವನ್ನು ಆರಿಸಿಕೊಂಡಿದ್ದೇವೆ, ಎಡಗಾಲನ್ನು ಮುಂದಿಟ್ಟಿದ್ದೇವೆ.
ಎಡಗೈಯನ್ನೆತ್ತಿ ನಮಸ್ಕರಿಸಿಕೊಳ್ತಾ ಇದ್ದೇವೆ. ಸ್ನಾತಕರಾದರೂ ಸ್ನಾತಕರಲ್ಲದವರ ರೀತಿಯಲ್ಲಿ ಇದ್ದೇವೆ. ಇದೆಲ್ಲವೂ ಯಾಕೆ ಎಂದು ತಿಳಿದೆಯೋ? ನಿನಗೆ ಒಳ್ಳೆಯದಾಗಬಾರದು, ನಿನಗೆ ಅಶುಭವೇ ಆಗಬೇಕು ಎನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲವನ್ನು ಮಾಡಿಕೊಂಡು ಬಂದವರು ನಾವು. ಅದೇನು ಕಾರಣ? ಯಾಕೆ? ಅದಕ್ಕೆ ಕಾರಣ ಬಹಳ ಇದೆ. ಆದ್ರೆ ಎಲ್ಲವನ್ನು ನೀನಾಗಿಯೇ ವಿಮರ್ಶಿಸಿಕೊಳ್ಳಿಕ್ಕೆ ಹೋದೆ. ಅದಕ್ಕಾಗಿ ನಾವು ಮಾತನಾಡದೆ ನಿಂತೆವು. ಈಗ ಕೇಳ್ತಾ ಇದ್ದಿ ಭಯಭೀತರನ್ನು ಭಯಪಡಬೇಡಿ, ನೀವು ಯಾರು, ಭಯ ಎನ್ನುವುದು ನಮಗೆ ಇಲ್ಲ. ಭಯ ಇದ್ರೆ ನಿನ್ನದಾದಂತಹ ಈ ಯಾಗಶಾಲೆಗೆ ಈ ರೀತಿಯಾಗಿ ನಾವು ಬರ್ತಾ ಇದ್ದೇವೆ. ಖಂಡಿತವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಬಗ್ಗೆ ಭಯಗೊಂಡವರು, ನಿನ್ನ ಬಗ್ಗೆ ತಿಳಿದವರು. ಹಾಗಿದ್ದರೆ ಭಯವನ್ನು ಬಿಟ್ಟು ನಾವು ಭಯಮುಕ್ತರಾಗಿ ಬಂದಿದ್ದೇವೆ. ವಿರುದ್ಧ ರೀತಿಯ ವರ್ತನೆಯಲ್ಲಿ ಬಂದಿದ್ದೇವೆ. ನೀನು ಹೇಳಿದ್ರು, ನೀನು ಕೊಟ್ಟರು, ಮಧುಪರ್ಕ್ಯಾದಿಗಳನ್ನು ಸ್ವೀಕರಿಸಲಿಲ್ಲ. ನಮಗೆ ಅಪತ್ಯ. ಯಾಕೆ? ಶತ್ರುವಿನ ಮನೆಯಲ್ಲಿ ಏನೂ ಸ್ವೀಕರಿಸಬಾರದು, ಶತ್ರುಗಳು ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ವರ್ಜಿಸಿದ್ದೇವೆ. ಶತ್ರುವಿಗೆ ನಿಜದ ಅರಿವು ಆಗಬಾರದು ಎನ್ನುವುದಕ್ಕಾಗಿಯೇ ವೇಷವನ್ನು ಮರೆಮಾಚಿದ್ದೇವೆ. ಶತ್ರುವಿನ ಬಳಿಯಲ್ಲಿ ನಿಜ ಹೇಳುವಂತೂ ಇಲ್ಲ. ನಾವು ಶತ್ರುವಾಗಿಯೇ ನಿನ್ನನ್ನು ಸ್ವೀಕರಿಸಿ ಬಂದವ ಕಾರಣದಿಂದಾಗಿ ಈ ರೀತಿಯಾಗಿ ನಿನಗೆ ಎಲ್ಲ ರೀತಿಯಲ್ಲೂ ಅಶುಭವಾಗುವ ರೀತಿಯಲ್ಲಿ ವರ್ತಿಸಿಕೊಂಡು ನಿನ್ನ ಎದುರು ನಿಂತಿದ್ದೇವೆ. ಅದನ್ನು ನೀನು ತಿಳಿದುಕೋ, ಅದನ್ನು ತಿಳಿದುಕೋ. ನೀನು ನನ್ನ ಮುಂದೆ ವೇಷ ಮಾಡಿರುವುದು ನಿಮಗೆ ಶತ್ರುತ್ವ. ಅದಕ್ಕೆ ಕಾರಣ ಏನು? ನಾವು ನಿಮಗೆ ವೈರತ್ವಕ್ಕೆ ಕಾರಣವೇನು ಸೂರಿ ತೋರುತ್ತಾರೆ ಗಮನ ಪ್ರತಿಮೆಗೆ ನಿಮ್ಮ ಆಧಾರವು ಹೋಗದಿರಲಿ. ಈ ಪ್ರಪಂಚದಲ್ಲಿ ಯಾರಿಗೆ ಯಾರು ಶತ್ರುಗಳು ಅಲ್ಲ, ಯಾರಿಗೆ ಯಾರು ಮಿತ್ರರು ಅಲ್ಲ. ಶತ್ರುತ್ವ ಮಿತ್ರತ್ವ ಉಂಟಾಗಬೇಕು ಅಂತಾದ್ರೆ ಅದಕ್ಕೆ ಒಂದೊಂದು ಕಾರಣ ಇರುತ್ತದೆ. ಕಾರಣ ಇಲ್ಲದೆ ಯಾರಿಗೆ ಯಾರು ಶತ್ರುಗಳು ಆಗುವುದಿಲ್ಲ, ಯಾರಿಗೆ ಯಾರು ಮಿತ್ರರು ಆಗುವುದಿಲ್ಲ. ನಿಜ. ನನ್ನಲ್ಲಿ ಶತ್ರುತ್ವ ಉಂಟು. ಮಗಧ ದೇಶವನ್ನು ಪರಿಪಾಲಿಸಿಕೊಂಡು ಬಂದಂತ ಒಬ್ಬ ರಾಜನ ಮುಂದೆ ಸಾಮಾನ್ಯವಾದಂತಹ ನೀವು ನಿಂತು ನಾವು ಶತ್ರುಗಳು ಅಂತ ಹೇಳಬೇಕು ಅಂತಾದ್ರೆ ನನ್ನನ್ನು ಪ್ರಶ್ನಿಸುವುದಲ್ಲ, ಅದು ನನ್ನ ರಾಜತ್ವವನ್ನು ಪ್ರಶ್ನಿಸುವಂತ ಮಟ್ಟಕ್ಕೆ ನೀವು ಹೇಳಿದ್ದೀರಿ ಅನ್ನುವಂಥದ್ದು ಸ್ಪಷ್ಟ ನನಗೆ ಅರ್ಥ ಆಯ್ತು. ಏನು ಅಂದ್ರೆ ಶತ್ರುಗಳು ಅಂದ್ರೆ ಅದರ ಅರ್ಥ ಏನು? ಒಂದು ರಾಜ್ಯವನ್ನು ಪರಿಪಾಲಿಸುತ್ತಾ ಬಂದಂತಹ ನನಗೆ ಯಾವ ಕಾರಣಕ್ಕೂ ಯಾವುದೇ ವಿಭಾಗದಲ್ಲೂ ಶತ್ರುತ್ವವನ್ನು ನಾನು ಕಟ್ಟಿಕೊಂಡವನಲ್ಲ. ಒಬ್ಬರ ಸಂಪತ್ತನ್ನು ದೋಚಿಕೊಳ್ಳಬೇಕೆನ್ನುವಂತ ಉದ್ದೇಶ ನನ್ನಲ್ಲಿ ಇಲ್ಲ. ಅಥವಾ ಒಬ್ಬರ ಮೇಲೆ ದಂಡಯಾತ್ರೆಯನ್ನು ಮಾಡಿ ಬೇಕಾದಂತ ಅವರ ಸಾಮ್ರಾಜ್ಯವನ್ನು ಸ್ವೀಕರಿಸಬೇಕು ಎನ್ನುವಂತ ಉದ್ದೇಶಕ್ಕೆ ನಾನು ಬದ್ಧನಾದವನು ಅಲ್ಲ. ನಮ್ಮಲ್ಲಿ ಎಷ್ಟು ಉಂಟು ಅದನ್ನು ಬೆಳೆಸುವುದು ಹೇಗೆ, ಅದನ್ನು ಉಳಿಸುವುದು ಹೇಗೆ, ಕನಿಷ್ಠ ಪಕ್ಷ ಮುಂದಿನ ತಲೆಮಾರಿಗೆ ಅದನ್ನು ಒದಗಿಸಿಕೊಡುವುದು ಹೇಗೆ, ಇದನ್ನು ನಾನು ಬೆಳೆಸಿಕೊಂಡವನು. ಈ ಮಗಧ ಸಾಮ್ರಾಜ್ಯವನ್ನು ನನ್ನ ತಂದೆಯಾದಂತಹ ಬೃಹದ್ರಥ ಭೂಪಾಲರ ಪರಿಪಾಲಿಸಿಕೊಂಡು ಬಂದದ್ದು ಹಾಗೆ, ಅವರಂತಾದಂತಹ ನಿರೂಪ ನನಗೆ ಅವರು ಬೆಳೆಸಿಕೊಂಡದ್ದು ಹಾಗೆ. ದಿಗ್ವಿಜಯವನ್ನು ಮಾಡಿ ಬೇಕಾದ ಹಾಗೆ ಸಾಮ್ರಾಜ್ಯವನ್ನು ವಿಸ್ತರಿಸಬಹುದಾಗಿತ್ತು. ಆದರೆ ಆ ಪ್ರಮೇಯವನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗಂತ ದಿಗ್ವಿಜಯವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಇಲ್ಲಿಗೆ ಯಾರಾದ್ರೂ ಬಂದ್ರು ಅಂತ ಆದ್ರೆ ಅವರ ಮಂಡೆಗೆ ಹೊಡೆದು ನಮ್ಮ ತನವನ್ನು ನಾವು ಉಳಿಸಿಕೊಂಡವರಿದ್ದೇವೆ ಆದ್ದರಿಂದ ಈ ಕ್ಷಣದವರೆಗೂ. ಅಂಥದ್ರಲ್ಲಿ ನನ್ನ ಮುಂದೆ ನಿಂತು ಶತ್ರುತ್ವ ಏನು ಕಾರಣ ಏನು? ಅದಕ್ಕೆ ನಿನಗೆ ಅರಿವಾಗದೇ ಇರಬಹುದು. ತೋರಿರಿ ಪರ ಸೆರೆಯೋಳಿಟ್ಟು ತೋರಿಸಿದ್ದ ತೋರಿರಿ ಪರ ಸೆರೆಯೋಳಿಟ್ಟು ತೋರಿಸಿದ್ದ ವೈರನಿಯು ನೋಳಿರು ನಾಡಿ ಮರ ಸೆರೆಬಿದು ಮಗದ, ನನಗೆ ಯಾವ ದುರುದ್ದೇಶವೂ ಇಲ್ಲ. ರಾಜ್ಯವನ್ನು ವಿಸ್ತರಿಸುವಂತಹ ಯಾವುದೇ ಆಕಾಂಕ್ಷೆ ಇಲ್ಲ. ಯಾರ ಮುಂದೆಯೂ ದಂಡೆತ್ತಿ ಹೋಗಲಿಲ್ಲ. ಯಾರೂ ವೈರಿಗಳಿಲ್ಲ. ಎಲ್ಲವೂ ನಿನ್ನದೇ ಮಾತುಗಳು. ಆದರೂ ನಾನು ನಿನ್ನಲ್ಲಿ ಕೇಳ್ತೇನೆ, ಏನು ಗೊತ್ತೇ? ದಂಡಯಾತ್ರೆಯನ್ನೇ ಮಾಡಲಿಲ್ಲವೇ ನೀನು? ನಿನ್ನ ಗುರುಗಳಾದ ಚಂಡಕೌಶಿಕರನ್ನು ಮುಂದಿಟ್ಟುಕೊಂಡು ಅದೆಷ್ಟು ಬಾರಿ, ಅದೆಷ್ಟು ಸಲ ಭೂಮಂಡಲವನ್ನು ಸುತ್ತಿ, ಅದೆಷ್ಟು ರಬರನ್ನು ನೀನು ಸೆರೆಯಾಳಾಗಿ ಬಂಧಿಸಿ ತಂದೆನ್ನಿಟ್ಟಿದ್ದಿ.
86,000 ಮಂದಿ ಯುವ ರಾಜರಿದ್ದಾರೆ ಎನ್ನುವಂತಹ ವರ್ತಮಾನವನ್ನು ನಾನು ಕೇಳಿದ್ದೇನೆ. ಇದು ನನಗೆ ತಿಳಿದಂತಹ ಅಂಕಿಅಂಶ. ಹಾಗಿದ್ದರೆ ಇಂತಹ ರಾಜಕುವರರೆಲ್ಲವನ್ನು ಬಂಧಿಸಿ ನೀನು ತಂದಿಟ್ಟುಕೊಂಡೆ ಎಂದಾದರೆ ಅವರಲ್ಲಿ ಯಾರೂ ನಿನಗೆ ವೈರತ್ವವನ್ನು ಕಟ್ಟಿಕೊಂಡಿರಲು ಸಾಧ್ಯವಿಲ್ಲವೇ? ಏನೂ ಇಲ್ಲದ ರೀತಿಯಲ್ಲಿ, ಈ ರೀತಿಯಲ್ಲಿ ನನಗೆ ದುರಾಸೆಗಳಿಲ್ಲ, ರಾಜ್ಯವನ್ನು ವಿಸ್ತರಿಸುವ ಆಕಾಂಕ್ಷೆಗಳಿಲ್ಲ, ನಾನು ಒಳ್ಳೆಯ ಮಾರ್ಗದಿಂದ ರಾಜ್ಯವನ್ನು ನಡೆಸ್ತಾ ಇದ್ದೇನೆ ಅಂತ ಹೇಳುವುದೇ ಹೌದಾಗಿದ್ದರೆ ಈ ಕ್ರತು ಯಾಕೆ? ಅಷ್ಟೊಂದು ಯುವರಾಜರನ್ನು ಸೆರೆಗೆ ತಂದಿಟ್ಟದ್ದು ಯಾಕೆ? ನೀನು ಯಾವ ಉದ್ದೇಶದಿಂದ ಅವರನ್ನು ಸೆರೆಯಲ್ಲಿಟ್ಟಿದ್ದಿ? ಇದೆಲ್ಲವೂ ದುರುದ್ದೇಶವಲ್ಲವೇ? ನೀನೇ ಹೇಳಬೇಕು. ದುರುದ್ದೇಶ ಅಲ್ಲವಂದಾದರೆ ಆ ರಾಜಕುಮಾರರು ಏನು ಮಾಡಿದ್ದಾರೆ? ನಿನಗೆ ಏನು ಮಾಡಿದ್ದಾರೆ? ಈಗ ಅಷ್ಟು ಮಂದಿ ಭೂರಣ್ಯಪಾಲರನ್ನು ಸೆರೆಯಲ್ಲಿರಿಸಿದ್ದೇನೆ. ನಿನ್ನ ಸಂತಾನದವರು ಯಾರಿದ್ದಾರೆ ಅದರಲ್ಲಿ? ನಿನಗೆ ತಮ್ಮನು ಸುಡುವ ಬಾಂಧವನು ನಿನಗೆ ತಮ್ಮನು ಸುಡುವ ಎರೆಂಬೆಲೈ ಸೆರೆಬೆಡಿ ಬಡೆಗಿ ಬಾರಿ ಎರೆಂಬೆಲೈ ಸೆರೆಬಿಡು ಬಡೆಗಿ ಬಾರಿ ಇದನೆ ತನುಭೂತವ 86,000 ಎಷ್ಟೇ ಇರಲಿ, ಅದು ನಿನಗೆ ಮುಖ್ಯ ಅಲ್ಲ. ಅಷ್ಟೂ ಮಂದಿಗಳನ್ನು ನಾನು ತಂದು ಸೆರೆಯಲ್ಲಿರಿಸಿದ್ದೇನೆ. ಒಂದೋ ನರಮೇಧ ಮಾಡಿ ಅದು ದುರುದ್ದೇಶ ಅಲ್ವೇ? ಅಲ್ಲದೇ ಇದ್ರೆ ಅವರನ್ನು ಇರಿಸಿಕೊಂಡು ನನ್ನ ಸೇನೆಯಲ್ಲಿ ಬೇಕಾದ ಹಾಗೆ ಅವರಿಗೆ ಸೇನೆಯ ಹೊಣೆಯನ್ನು ಕೊಟ್ಟು ಅವರಿಗೆ ಸೇನೆಯಲ್ಲಿ ಉದ್ಯೋಗವನ್ನು ಕೊಟ್ಟು ಅವರ ಕೈಯಲ್ಲಿ ಆಯುಧ ಕೊಟ್ಟು ನುಡಿಸಿದರು ನನ್ನ ಸೇನೆಯಲ್ಲಿ. ಅದು ಏನು ಬೇಕಾದ್ರೂ ಮಾಡಿ ಏನು, ಅದು ನನ್ನ ಈ ಮಗದನ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅಷ್ಟೂ ಮಂದಿಗಳನ್ನು ಸೆರೆ ಬಿಡು, ಭೂರಿಮೃಪಾಲನ್ನು ತಂದು ಸೆರೆಯಲ್ಲಿರಿಸಿದ್ದೀಯಲ್ಲ ಅಂತ ಹೇಳುವುದಕ್ಕೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಆಗ್ಬೇಕು? ಉದ್ದೇಶ ಉಂಟು, ಸ್ಪಷ್ಟ ಉಂಟು. ಯಾರು ನನ್ನನ್ನು ವಿರೋಧಿಸುತ್ತಾರೋ, ಯಾರು ನನ್ನ ಕುರಿತಾಗಿ ವಿರೋಧಾಭಾಸದ ಭಾವನೆಯನ್ನು ಹೊಂದುತ್ತಾರೋ, ಯಾರು ನನ್ನ ಕುರಿತಾಗಿ ವಿರೋಧದ ನುಡಿಗಳನ್ನಾಡುತ್ತಾರೋ ಅವರು ನನಗೆ ವಿರೋಧಿಗಳು. ಇದು ನನ್ನ ರಾಜಕೀಯ ಪ್ರಜ್ಞೆ. ಈ ಪ್ರಜ್ಞೆಯನ್ನು ಬೆಳೆಸಿಕೊಂಡವರು ಇಷ್ಟೋ ಮಂದಿಗಳು ನನ್ನ ಸಮ್ಮುಖದಲ್ಲಿ ಆಡದೇ ಇದ್ರು ಕರ್ಣಾಕರ್ಣಿಕೆಯಾಗಿ ನನ್ನ ಕುರಿತಾಗಿ ವಿರೋಧಾಭಾಸದ ನುಡಿಗಳನ್ನು ಆಡಿದವರು, ವಿರೋಧದ ನುಡಿಗಳನ್ನೇ ಹೇಳಿದವರು. ಆದುದರಿಂದಲೇ ಅವರನ್ನು ತಂದು ನನ್ನ ಸೆರೆಯಲ್ಲಿರಿಸಿದ್ದೇನೆ. ನಾಳೆ ಯಾರು ಹೇಳುವುದಕ್ಕಿಲ್ವಲ್ಲ. ವಿರೋಧಿಗಳೇ ಹೌದು ಅಂತಾದ್ರೆ ಒಂದೋ ನನ್ನ ಎದೆಗೆ ಎದೆ ಕೊಟ್ಟು ನನ್ನ ದೃಷ್ಟಿಗೆ ದೃಷ್ಟಿಯನ್ನಿಟ್ಟು ಅವರು ಹೋರಾಟವನ್ನು ಮಾಡಬೇಕು. ಹಿಮ್ಮುಖವಾಗಿ ಯಾರಾದ್ರೂ ನನ್ನ ಕುರಿತಾಗಿ ಮಾತಾಡುವುದಕ್ಕೆ ಹೊರಟರು ಅಂತಾದ್ರೆ ಅವರಿಗೆ ಅದೇ ಶಿಕ್ಷೆ ಅಂತ ಭಾವಿಸಿ ತಂದಿರಿಸಿದ್ದೇನೆ. ಈಗ ಅಷ್ಟೂ ಮಂದಿಯನ್ನು ಸೆರೆ ಬಿಡುವುದಕ್ಕಾಗುವುದಿಲ್ಲ. ಈಗ ಅದರಲ್ಲಿ ನಿನ್ನ ಕುಟುಂಬದವರು ಯಾರಿದ್ದಾರೆ? ನಿನ್ನ ಅಣ್ಣ ಇದ್ದಾನ, ತಮ್ಮ ಇದ್ದಾನ, ಮಾವ ಇದ್ದಾನ, ಭಾವ ಇದ್ದಾನ, ಯಾರಿದ್ದಾರೆ ಹೇಳು. ಅವರನ್ನು ಒಂದು ವೇಳೆ ನೀನು ಬಿಟ್ಟು ಕೊಡಬೇಕು ಅಂತ ನನ್ನ ಸಮ್ಮುಖದಲ್ಲಿ ದಯನೀಯವಾದಂತಹ ಸ್ಥಿತಿಯಲ್ಲಿ ನೀನು ಬೇಡಿದೆ ಅಂತಾದ್ರೆ ಬಿಟ್ಟು ಕೊಡುತ್ತೇನೋ ಇಲ್ವೋ ಅದು ಬೇರೆ ಪ್ರಶ್ನೆ. ಅದು ಕೇಳುವಂತ ರೀತಿಯಲ್ಲಿ ನೀನು ಕೇಳಿದರೆ ನಾನು ಬಿಟ್ಟು ಕೊಟ್ಟೇನು. ಹಾಗಾಗಿ ಅದು ಬಿಟ್ಟು ಎಲ್ಲರನ್ನು ಬಿಟ್ಟು ಕೊಡುವಂತ ಹೇಳುವುದಕ್ಕೆ ಬಂದ್ರೆ ಬಾಯಲ್ಲಿ ಹಲ್ಲು ಇರ್ಲಿಕ್ಕಿಲ್ಲ, ಜಾಗ್ರತೆ. ಈಗ ಯಾರು ನನಗೆ ಸಂಬಂಧಿಗಳು, ಯಾರು ಸಂಬಂಧಿ ಅಂತ ಆಗ್ಬೇಕಾಗಿಲ್ಲ. ನಾನು ವಿಶ್ವ ಕುಟುಂಬಿ ಅಲ್ವೇ? ತಲೆಯಲ್ಲಿ
ಇದ್ದರೆ ಬಿಟ್ಟುಕೊಡುತ್ತೇನೆ ಎನ್ನುವಂತಹ ಮಾತು ಇದು ಔದಾರ್ಯವೋ ಅಥವಾ ನನಗಾಗಿ ತೋರಿಕೆಯೋ ಅರ್ಥ ಆಗುವುದಿಲ್ಲ. ಆದರೆ ನಾನು ಹೇಳುವುದು ಹೇಗೆ ಗೊತ್ತೇ, ನನಗೆ ಎಲ್ಲರೂ ಸಂಬಂಧಿಗಳು. ಈ ವಿಶ್ವವೆಲ್ಲವೂ ಕುಟುಂಬವೆಂದೇ ಭಾವಿಸಿದವನು ನಾನು, ವಿಶ್ವ ಕುಟುಂಬಿ ನಾನು. ನನಗೆ ಒಬ್ಬರು ಇಬ್ಬರು ಸಂಬಂಧಿಗಳು ಅಂತ ಹೇಳಬೇಕಾಗಿಲ್ಲ. ಒಂದು ರೀತಿಯಲ್ಲಿ ಇಳೆಯಲ್ಲಿರುವಂತಹ ಕಳರನ್ನೆಲ್ಲ ತರಿದು ಅವರಿಗೆ ಶಿಕ್ಷೆ ಕೊಡುವ ಮೂಲಕವಾಗಿ ಒಳ್ಳೆಯ ಶಿಷ್ಟರನ್ನು ಸಂಪ್ರದಾಯವಾಗಿ ಅವರನ್ನು ರಕ್ಷಿಸುವುದು ಇದು ನನಗೆ ಧರ್ಮ ಅಂತ ತಿಳಿದುಕೊಂಡವನು. ಆ ಧರ್ಮದ ಮೂಲಕವಾಗಿ ಯಾರಿಗೆಲ್ಲವನ್ನು ನಾನು ಒಳಿತು ಮಾಡಿದ್ದೇನೋ ಆ ಧರ್ಮ ನನ್ನನ್ನು ಕಾಯುತ್ತದೆ ಎನ್ನುವ ರೀತಿಯಲ್ಲೂ ತಿಳಿದವನು ನಾನು. ಹಾಗಾಗಿ ಧರ್ಮ ಮಾರ್ಗದಲ್ಲಿ ನಡೆದವನು ನಾನು, ಧರ್ಮಿಷ್ಠರನ್ನು ರಕ್ಷಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತವನು ನಾನು. ಅಧರ್ಮಿಗಳಿಗೆ ಶಿಕ್ಷೆಯಾಗಬೇಕು ಎನ್ನುವಂತಹ ಒಂದು ಎಚ್ಚರಿಕೆಯನ್ನೂ ಕೊಡುವವನು ನಾನೇ ಹೌದು. ನೀನು ಮಾತಾಡುವುದು ಮಗಳು ಯಾಕೆ ಬಾಯಿಗೆ ಬಂದಂತೆ ಬಾಯಿ ಮುಗಿದಲ್ಲ. ಯಾವುದು ಧರ್ಮ? ಯಾವುದು ರಾಜನಾದವನು ರಾಜದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ರಾಜನೀತಿಯನ್ನು ಪರಿಪಾಲಿಸುತ್ತಾನ ಅದು ಧರ್ಮ. ಒಬ್ಬ ಅಭಿಷೇಚನಗೊಂಡಂತಹ ರಾಜನ ಮುಂದೆ ಧರೆಯ ಧರ್ಮದ ಹೊಣೆ ಅನ್ನೋದು. ಮಾತಾಡುವುದಕ್ಕೆ ಎಲ್ಲರೂ ಮಾತಾಡುತ್ತಾರೆ. ಒಂದು ಬಗಳುವುದು ಅಂತ ಒಂದು ಉಂಟು. ಪ್ರಾಣಿಗಳು ಮಾತಾಡುತ್ತದೆ, ಅದು ಬೇರೆ ಬೇರೆ ಭಾಷೆಯಲ್ಲಿ. ಒಂದು ಊರಿನಲ್ಲಿ ಒಂದು ಉಂಟು, ಅದು ಎಂತದ್ದು ಅಂತ ಅರ್ಥ ಆಗುವುದಿಲ್ಲ, ಬಗಳುವುದೇ. ಅದಕ್ಕೆ ಬಗಳುವುದು ಅಂತ ಹೇಳುದು. ಉಳಿದದ್ದಾದ್ರೆ ಮಾತಾಡಿದರೆ ಅರ್ಥ ಆಗುತ್ತದೆ, ಅದಕ್ಕೆ ಮಾತಾಡಿದರೆ ಅರ್ಥ ಆಗುದಿಲ್ಲ. ಅದು ಮಾತಾಡಿದರೆ ನನ್ನ ಮುಂದೆ ನಿಂತು ಸತ್ಯ ಹೇಳು, ನಿನಗೆ ಸತ್ಯ ಹೇಳಿದರೆ ಸತ್ತು ಹೋಗುತ್ತೇನೆ ಅಂತ ಗುರುದೇವರ ಶಾಪ ಉಂಟ ನಿನಗೆ? ಅಲ್ಲ, ಇಷ್ಟರವರೆಗೆ ನಿನ್ನ ಕೃತ್ರಿಮ ಮಾಡಿದ್ದು ಸ್ಪಷ್ಟ ನನಗೆ ಅರ್ಥ ಆಯಿತು. ಹಾಗಾಗಿ ಮತ್ತೆ ಮತ್ತೆ ನಾನು ಪ್ರಶ್ನಿಸುವುದಕ್ಕೆ ಹೊರಟರೆ ವಂಚನೆಯನ್ನು ಮಾಡುವುದಕ್ಕೆ ಹೊರಟಿದ್ದೀರಿ. ನೋಡು, ನಿನ್ನ ಯಾವ ವೇಷವು ಯಾವ ಭಾಷೆಯನ್ನು ನೀನು ರಕ್ಷಿಸುವುದಕ್ಕಿಲ್ಲ. ಸತ್ಯ ಹೇಳಿದರೆ ಬದುಕುತ್ತಿ, ಅದಲ್ಲ ಅಂತ ಆದ್ರೆ ಕಾಣುತ್ತಿರುವಂತಹ ಕಟಾರಿಂದ ನಿನ್ನ ಕತ್ತು ಯಾರು ಕುಸಿದಿ ಏನು ಮಾಡ್ತೀನಿ ಕೇಳಿ ಮಾಡುವುದೇನು ತಾನಗುಳಲಿ ಧುಳಿ ವೈರೇಂದ್ರ ಬಾಲ ಚೌಪಟ ಮಲ್ಲ ನೀತನು ಭೀಮಸೇನ ಗಣಗ ಭುಜ ಬಲದ ಸಮಪಲಿ ಅರ್ಜುನ ದೇವರುಡೈ ಕಾಳಗವ ಕೊಡು ನಮ್ಮ ಮರಿ ಮರಳೆದ ನಸುರಾರಿ ನೀನು ಏನು ಎಷ್ಟು ಎನ್ನುವುದಕ್ಕಾಗಿಯೇ ಈ ರೀತಿಯಾಗಿ ನಾನು ವರ್ತನೆಯನ್ನು ಮಾಡಬೇಕಾಯಿತು. ಈಗ ನನ್ನ ಬಗ್ಗೆ ಏನೂ ಆದಾಗ ಹೋದಾಗ ಯಾರು ನೀನು ಸತ್ಯ ಹೇಳುವಂತ ಹೆದರಿಸ್ತಾ ಇದ್ದಿ. ನಿನ್ನ ಹೆದರಿಕೆ ಏನು ನನಗಾಗುವುದಿಲ್ಲ, ಅಥವಾ ನನ್ನ ಬಳಿ ಇರುವಂತಹ ಇಬ್ಬರಿಗೂ ಏನು ಹೆದರಿಕೆ ಇಲ್ಲ. ನಾನು ಹೇಳುವುದು ಇಷ್ಟೇ, ನಾನು ಹೇಳಲು ಬಂದದ್ದು ಸತ್ಯವನ್ನೇ. 86,000 ಯಾವ ರಾಜಪುವರನನ್ನು ನೀನು ಸೆರೆಯಲ್ಲಿಟ್ಟಿದ್ದೀಯೋ ಅದನ್ನು ಬಿಡಿಸಿಕೊಂಡು ಹೋಗಲೇ ಬಂದವ ನಾನು. ಇನ್ನು ನನ್ನ ಬಗ್ಗೆ ಕೇಳಿದ್ದಿ ಯಾರು ನೀನು ಅಂತ ಹೇಳಿಕೊಂಡು ಅವರಿವರ ಬಗ್ಗೆ ಕೇಳ್ತಾ ಇದ್ದಿ. ನನ್ನ ಬಲಬದಿಯಲ್ಲಿ ದೀರ್ಘದೇಹಿಯಾಗಿ ಇರುವವನೇ ಅವನೇ ವೈನಿ ಚೌಪಟಮಲ್ಲ ಭೀಮಸೇನ ಎಂದುಕೊಂಡು, ಇನ್ನು ಎಡಬಲದಲ್ಲಿರುವವನು ದೀರ್ಘಬಾಹುವಾಗಿ ಭುಜಬಲವನ್ನು ಸಾರಿ ಲೋಕಕ್ಕೆ ತೋರಿಸುವವನು ಸಾಕ್ಷಾತ್ ಪರಶಿವನ ನಿಂತು ಮುಂದೆ ನಿಂತರು ಅವನಿಗೆ ಸರಿದಂಡಿಯಾಗಿ ಹೋರಾಡಬಲ್ಲ ಅರ್ಜುನ. ಅವರಿಗೆ ಮಣ್ಣಾಗ್ಲಿ, ನೀನು ಯಾರು? ಇಷ್ಟು ಹೇಳಿದ ನಂತರ ನನ್ನ ಪ್ರವರವನ್ನು ಹೇಳಲೇಬೇಕಲ್ಲವೇ? ಅಸುರಾರಿ ಎಂದು ಕರೆಸಿಕೊಳ್ಳುವಂತಹ ಧೂಳೀಪಟಗೊಳಿಸುವಂತಹ ಅಸುರಾರಿಗಳನ್ನು ಧೂಳೀಪಟಗೊಳಿಸಿದಂತಹ
ನಾನೇ ಹೆಸರುಳ್ಳವ ಅಚ್ಯುತ ಅನಂತ ಬೇರೆ ಬೇರೆ ಹೆಸರಿಂದ ಕರೆಯಿದ್ದಾರೆ ನನ್ನನ್ನು. ಅದು ಬಿಡು, ಅದು ಕೆಲವರೆಲ್ಲ ಊರಿನಲ್ಲಿ ಇದ್ದಾರೆ. ಒಂದು ಊರಿನಲ್ಲಿ ಸಾಲ ಮಾಡಿದರೆ ಮತ್ತೆ ಬೇರೆ ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಹೆಸರು ಇಟ್ಕೊಂಡು ತಿರುಗಾಡುವವರು. ಅದೆಲ್ಲ ಬೇಡ ನನಗೆ. ಸರಿ, ಸ್ಪಷ್ಟ ನನಗೆ ಅರ್ಥ ಆಗುವಾಗ ಹೇಳು. ಅಷ್ಟು ಹೇಳಿದ್ರು ಅರ್ಥ ಧೂಳಿ ಕೊಟ್ಟಂದ್ರೆ ಕೆಲವರೆಲ್ಲ ಧೂಳು ತಿಂದು ಬದುಕುವುದು ಕೃಷ್ಣ ಎಂದು ಕರೆಯುತ್ತಾರೆ. ಎಂತದ್ದು? ಕೃಷ್ಣ. ಯಾರು? ನಿನಗೆ ಅರ್ಥ ಆಗುವ ಕೃಷ್ಣ. ನಾನು ಯಾರು ನೀನು? ಕೃಷ್ಣ. ತಿಳಿಯದಾದಿರಿ ಮನಸ್ಸಗೆ ಕುರಿತಾಗಿ ತಿಳಿಯಲಾದಿರೆ. ಬೇರೆ ಯಾರು ಅಲ್ಲ, ನನಗೆ ಮೊಮ್ಮಗಳು. ಅಂದ್ರೆ ಬಹಿರಂಗವಾಗಿ ಇವನ ಕುರಿತಾಗಿ ಹೇಳೋದಕ್ಕೆ ನಮಗೆ ಸ್ವಲ್ಪ ನಾಚಿಕೆ ಆಗಿದೆ. ಹೇಳದ ನಿರ್ವಾಹ ಇಲ್ಲ ನಮಗೆ. ನನ್ನ ಮಕ್ಕಳ ಗಂಡ ಇದ್ದಾನಲ್ಲ, ಮಗಳ ಗಂಡ ಕಂಸ, ಕಂಸನಿಗೆ ಇವ ಅಳಿಯ. ಅಂದ್ರೆ ಕಂಸನ ತಂಗಿ ದೇವಕಿ, ದೇವಕಿಯ ಮಗ. ಇವನ ಕುರಿತಾಗಿ ಎಂತೆಂತ ಕಥೆಗಳನ್ನ ಏನೇನು ಎಲ್ಲೆಲ್ಲಿ ಯಾವ ಯಾವ ವಿಧಾನದಲ್ಲೆಲ್ಲ ಹುಟ್ಟಿಕೊಂಡಿದ್ದಾರೆ. ಇವ ಹುಟ್ಟುವುದಕ್ಕಿಂತ ಮೊದಲೇ ಗೊತ್ತಾಗಿದೆ ಇವ ಇಂತಹ ಸಮಯಕ್ಕೆ ಇಂಥ ದಿವಸವೇ ಹೀಗೆ ಹುಟ್ಟುತ್ತಾನೆ ಅಂತ. ಕಂಸನಿಗೆ ಬೇರೆ ತಂಗಿಯಂದಿರು ಬೇರೆ ಯಾರು ಇರ್ಲಿಲ್ಲ. ಹಾಗಾಗಿ ತನ್ನ ಚಿಕ್ಕಪ್ಪನ ಮಗಳಾದಂತಹ ದೇವಕಿ, ಲವಣೆ ದೇವಕಿ, ಅವಳಿಗೆ ಮದುವೆ ಮಾಡಿದ್ರು. ಆ ಮದುವೆಯ ದಿಬ್ಬಣದಲ್ಲಿ ನೂತನ ವಧುವರನ್ನು ಸೇರಿಸಿಕೊಂಡು ಪುರವನ್ನು ಪ್ರವೇಶ ಮಾಡುವಾಗ ಅಶರೀರಮಣಿ ಆಯ್ತಂತೆ. ಬೀಗುತ್ತಾ ಇದೆಯಲ್ಲ ನೀನು, ಅದೇ ದೇವಕಿಯ ಗರ್ಭದಿಂದ 8ನೇ ಗರ್ಭದಿಂದ ಹುಟ್ಟುವಂತಹ ಮಗುವಿನಿಂದ ನಿನಗೆ ಮರಣ ಅಂತ. ಕೆಲವು ನಕ್ಷತ್ರದಲ್ಲಿ ಕೆಲವು ಮಕ್ಕಳು ಹುಟ್ಟಿದರೆ ಆಗುವಂತಹ ಅನಾಹುತ ನಾನು ಯೋಚಿಸುವುದು. ಕೆಲವು ನಕ್ಷತ್ರದಲ್ಲಿ ಹುಟ್ಟಿದರೆ ಒಂದು ಮಕ್ಕಳಿಗೆ ಗಂಡಾಂತರ, ಇಲ್ಲದೆ ಇದ್ರೆ ಮಕ್ಕಳ ತಂದೆ ತಾಯಿಗಳಿಗೆ ಗಂಡಾಂತರ. ನೋಡಿ, ಇವ ಹುಟ್ಟುವಾಗಲೇ, ಇವ ಹುಟ್ಟುವುದಕ್ಕಿಂತ ಪೂರ್ವದಲ್ಲೇ ತಂದೆ ತಾಯಿಗಳು ಸೆರೆಮನೆ ವಾಸ. ಅಂತ ಒಂದು ನಕ್ಷತ್ರದಲ್ಲಿ ಹುಟ್ಟಿದವ ಇವ. ಅಷ್ಟಮಿಯ ತಿಥಿ
ರೋಹಿಣಿ ನಕ್ಷತ್ರ, ಶ್ರಾವಣ ಮಾಸ, ಅದು ಕಳ್ಳರೂ ಹೊರಗೆ ಬರುವುದಕ್ಕೆ ಹೆದರುವಂತಹ ಕಾರಗತ್ತದೆ. ಅಂತ ಸಂದರ್ಭದಲ್ಲಿ ಇವ ಕಳ್ಳರ ಕುಳಗುರು ಇವ ಹುಟ್ಟಿದ್ದಾನೆ. ಇವ ಹುಟ್ಟಿದ ಬಳಿಕ ಕಳ್ಳರೆಲ್ಲ ಉರುಬಿಟ್ಟಿದ್ದಾರೆ. ಕೆಲಸವೇ ಇಲ್ಲ ಕಳ್ಳರಿಗೆಲ್ಲ. ಇದ್ದ ಕಳ್ಳತನವನ್ನೆಲ್ಲ ಇವನೇ ಮಾಡುದು, ಮತ್ತೆ ಉಳಿದವರಿಗೆ ಕೆಲಸ ಇಲ್ಲ. ಇವ ಹುಟ್ಟಿದ ಬಳಿಕ ಎಂಥದ್ದೆಲ್ಲ ಕದ್ದಿದ್ದಾನೆ. ಬೆಣ್ಣೆ ಕದ್ದಿದ್ದಾನೆ, ಹಾಲು ಕದ್ದಿದ್ದಾನೆ, ಮೊಸರು ಕದ್ದಿದ್ದಾನೆ. ಅದು ಸಾಕಾಗ್ಲಿಲ್ಲ ಅಂತ ಹೆಣ್ಣು ಮಕ್ಕಳ ಸೀರೆ ಕದ್ದಿದ್ದಾನೆ. ಎಲ್ಲಿಯವರೆಗೆ ಅಂದ್ರೆ ಹೆಣ್ಣು ಮಕ್ಕಳು ಸೀರೆ ಉಡುವುದಕ್ಕೆ ಹೆದರ್ತಾರೆ. ಇವ ಹೋಗಿ ಹಸಿಮೈಯ ಹೆಣ್ಣು ಮಕ್ಕಳ ಸೀರೆ ಸರಗಿ ಕೈ ಹಾಕುದು, ಸೆಳೆಯುವುದೇ ಸೀರೆಯನ್ನು. ತಂದೆ ತಾಯಿಗಳಿಗೆ ಹೇಳುವುದಕ್ಕೆ ಉಪಾಯ ಇಲ್ಲ, ಉಳಿದವರಿಗೆ ಹೇಳುವುದು ಹೇಗೆ? ಅವಾಗ ನಮ್ಮ ಸೀರೆ ಸರಗಿಗೆ ಕೈ ಹಾಕಿದಂತೆ ಯಾವ ಮುಖದಲ್ಲಿ ಮುಖ ಹೊತ್ತು ಹೇಳುವುದು ತಂದೆ ತಾಯಿಗಳಲ್ಲಿ? ಹೆಣ್ಣು ಮಕ್ಕಳೆಲ್ಲ ಸೀರೆ ಉಡುವುದಕ್ಕೆ ಕೆಲವು ಸಲ ಹಿಂದೆ ಮುಂದೆ ಯೋಚಿಸಿದ್ದುಂಟು. ಅಲ್ಲ, ಒಂದು ವೇಳೆ ಹೇಳಿದರು ಅಂತ ಆದ್ರೂ ನಾಳೆ ಮದುವೆ ರೀತಿಯಾಗಿ ನಿಲ್ಲುವವರು ಅವರನ್ನು ಕೃಷ್ಣ ಸೀರೆ ಸರಗಿಗೆ ಕೈ ಹಾಕಿದಂತಾದ್ರೆ ಮದುವೆ ಆಗುವುದು ಯಾರು? ಸಮಸ್ಯೆ ಇತ್ತು. ಅಂತ ಸಮಸ್ಯೆಯನ್ನು ಎಲ್ಲಿಯವರೆಗೆ ಅಂದ್ರೆ ಹೆಣ್ಣು ಮಕ್ಕಳು ನದಿ ದಂಡೆಯಲ್ಲಿ ಸ್ನಾನ ಮಾಡುವಾಗ ಅವರ ಬಟ್ಟೆಯನ್ನು ತಕೊಂಡು ಹೋಗಿ ನದಿ ದಂಡೆಯಲ್ಲಿ ಕುಳಿತು ಯಾವಾಗ ಎದ್ದು ಬರ್ತಾರೆ ಅಂತ ಕಾದಿದ್ದಾನೆ. ಅಂತ ದುರ್ಬುದ್ಧಿ ಅವರು. ಅದಕ್ಕೆ ಈಗೀಗೆಲ್ಲ ಕೆಲವರೆಲ್ಲ ಕತೆ ಕಟ್ಟಿದ್ದಾರೆ. ಹೆಣ್ಣು ಮಕ್ಕಳೆಲ್ಲ ಬರಿಮೈಯಲ್ಲಿ ಸ್ನಾನ ಮಾಡಬಾರದಂತೆ. ಇನ್ನು ಕೆಲವರೆಲ್ಲ ವೃತ ಮಾಡುವವರೆಲ್ಲ ಹೇಳ್ತಾರೆ ಅದು ಹೆಣ್ಣು ಮಕ್ಕಳು ಕಾತ್ಯಾಯನ ದೇವಿ ವೃತ ಮಾಡ್ತಾ ಇದ್ರು, ಹಾಗಾಗಿ ಅವರು ಬರಿಮೈಯಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು, ಅದನ್ನು ತಿದ್ದುವುದಕ್ಕೆ ಇವು ಮಾಡಿದ್ರು. ಅಲ್ಲ, ಇವನದ್ದೆಲ್ಲ ಎಂತೆಂತ ಕತೆ ಹುಟ್ಟಿಕೊಳ್ಳುತ್ತದೆ. ಎಲ್ಲೋ ಹುಟ್ಟಿದ, ಎಲ್ಲೋ ಬೆಳೆದ, ಏನು ಮಾಡಿಯನು, ಏನಕ್ಕೇನು ಮಾಡಿಯನು ಇವನ ಕುರಿತಾಗಿ ತಿಳುವಳಿಕೆ ನನಗೆ ತಿಳಿಯಾಗಿಯೇ. ಹಾಗಾಗಿ ನನಗೆ ಇವನ ಕುರಿತಾಗಿ ಯಾವ ಶಂಕೆಯೂ ಇಲ್ಲ, ಪೂರ್ತಿ ತಿಳುವಳಿಕೆ ಆಗಿದೆ ನನಗೆ. ಕೃಷ್ಣ ಏನು ಅದು, ಏನು ಅದು ಯುದ್ಧ ಕೊಡುವಂತ ಹೇಳ್ತೀವಿ, ಏನು ಅದು? ಎಂತದದು ಕೊಳಲಗಾಡು ಅಲ್ಲ 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 ಪಶು ಸಮೂಹವು ಅಲ್ಲದೇ ಇದ್ರೆ ಈ ಹೋರಾಟ ಅಂದ್ರೆ ಯಾದವರಿಗೆ ಯಾವ ಸಂದರ್ಭದಲ್ಲಾದರೂ ನೀನು ನನ್ನ ಮುಂದೆ ನಿಂತು ಹೋರಾಟ ಮಾಡಿದ್ದುಂಟು? ನಿನ್ನ ಮುಖ ನೋಡಿದ್ದೆ ನಾನು ಇವತ್ತು, ಹೆಚ್ಚು ನಿನ್ನ ಬೆನ್ನು ನೋಡಿದ್ದೆ ನಾನು. ನಿನ್ನ ಬೆನ್ನು ನೋಡುತ್ತಾ ಇದ್ರೆ ನನಗೆ ಮೊದಲೇ ನಿನ್ನದು ಪರಿಚಯ ಸಿಗುತ್ತಾ ಇತ್ತು, ಮುಖ ನೋಟ ಇಲ್ವಲ್ಲ, ಹಾಗಾಗಿ ನಿನ್ನದು ಪರಿಚಯ ಸಿಗಲಿಲ್ಲ. ನೀನು ನನ್ನ ಮುಂದೆ ನಿಂತು ಓಡಿದ್ದೆ ಹೆಚ್ಚು. ನೀನು ಮಾಡಿದ್ದೆ ಬಾಲ್ಯದಲ್ಲಿ ನನ್ನ ಮಕ್ಕಳ ಗಂಡನಾದಂತಹ ಕಂಸನನ್ನು ಕೊಂದೆ. ಅದು ಸಾಲದು ಅಂತ ಶಕಟ ಧೇನುಕ ಇತ್ಯಾದಿ ಇತ್ಯಾದಿ ರಾಕ್ಷಸರನ್ನೆಲ್ಲ ಇತ್ಯಾದಿಗಳನ್ನೆಲ್ಲ ಸಂಹರಿಸುವುದಕ್ಕೆ ಬಂದೆ. ಬೇಡ, ಪ್ರಧಾನವಾಗಿದ್ದಂತಹದ್ದು ಹಂಸಡಿಂಬಿಕರು, ಒಂದು ದೇಹದ ಎರಡು ಪ್ರಾಣಗಳ ಹಾಗೆ ಇದ್ದಂಥವರು. ಹಂಸನ ಪ್ರಾಣ ಡಿಂಬಿಕ, ಡಿಂಬಿಕನ ಪ್ರಾಣ ಹಂಸ. ಹಂಸಡಿಂಬಿಕ ಹಂಸ ಬಳಗಲ ಎಲ್ಲ ಧ್ವಂಸ ಮಾಡಿದಂತದ್ದು. ಅವರನ್ನಾದರೂ ನಿನಗೆ ನೀರಿನಲ್ಲಿ ಮುಳುಗಿಸಿಕೊಳ್ಳುವಂತ ಅವಕಾಶ ಸಿಕ್ಕಿತ್ತು ನಿನಗೆ. ಇದು ಮಗಧನ ರಾಜ್ಯ, ಇದು ಮಗಧನ ಪಟ್ಟಣ. ಮಗಧ ಹೇಳಿದ್ದು ನಡೆಯುತ್ತದೆ, ಮಗಧ ಮಾಡಿದ್ದನ್ನು ಮಗಧ ಹೇಳಿದ್ದನ್ನು ಮಾಡಿ ತೋರಿಸುವವನಿದ್ದಾನೆ. ಅಂತವನ ಮುಂದೆ ಯುದ್ಧ ಕೊಡುವಂತ ಹೇಳುವುದಕ್ಕೆ ಇವರನ್ನು ಅಲ್ಲ, ನಿನಗೆ ಜನ ಸಿಕ್ಕಿದ್ದು. ಓ ಹುಡುಗರೇ, ಹಂಸದಿಪಿಕಾರ
ನಿರ್ಮಾಣ ಮಾಡಿದ್ದೇನೆ. ಹಂಸ ಡಿಂಬಿಕರ ಕಂಸ ಬಲಗಳ ಧ್ವಂಸಗೈದಂತ ಆ ನಿನ್ನ ವಿಕ್ರಮ ಇದೆಯಲ್ಲ, ಅದು ಇಂದು ಸಿಕ್ಕಿದೆ ನೀನು ನನ್ನ ಕೈಗೆ. ಧ್ವಂಸ ಮಾಡುತ್ತೇನೆ ಇಲ್ಲಿ ನಿನ್ನನ್ನು ಧ್ವಂಸ ಮಾಡುತ್ತೇನೆ. ಹಾಗಾಗಿ ಇಲ್ಲಿಯವರೆಗೆ ಬಂದದ್ದು ತಪ್ಪಾಯಿತು ಅಂತ ಕಾಲಿಗೆರಗಿ ರಕ್ಷೆಯೋ ಶಿಕ್ಷೆಯೋ ಅದು ಮಗದನಿಗೆ ಬಿಟ್ಟದ್ದು. ಅದಷ್ಟನ್ನು ಮಾಡುವುದಕ್ಕೆ ಹೊರಟೆ ಅಂತಾದ್ರೆ ಉಳಿದಿತ್ತು, ಉಳಿಗಾಲ ಬಂದಿತ್ತು. ಇಲ್ಲ ಅಂತಂದ್ರೆ ಧ್ವಂಸದಿತ್ತು, ಧ್ವಂಸ ಆಗಿತ್ತು. ಎಲ್ಲೋ ಮದಮುಗನೇ ಮದಮುಗನಿಗೆ ಪಿತೃ ಬಹಳ ಮದಮುಖನಾಗಿ ಮಾತನಾಡುತ್ತಾ ಇದ್ದೀಯ. ಇದುವರೆಗೆ ನಾನೇ ಮಾಡಿದ್ದು ಸರಿ, ನಾನು ಮಾಡಿದ್ದೆಲ್ಲವೂ ಸರಿ, ನಾನು ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ನನ್ನನ್ನು ಕಂಡಾಗ ಬಹಳ ಕೇವಲವಾಗಿ ಮಾತನಾಡುತ್ತಾ ಬಹಳಷ್ಟು ನಗೆಯಾಡಿದೆ. ಇನ್ನು ನನ್ನ ಜೊತೆ ಬಂದಂತಹ ಇಬ್ಬರನ್ನು ನೋಡಿದಾಗ ಬರೇ ಹುಡುಗರು ಏನು ಮಾಡಿಯಾರು ಎನ್ನುವ ತರದಿ ನೀನು ಮಾತನಾಡುತ್ತಾ ಇದ್ದೀಯೆ. ಎಲ್ಲವೂ ನಿನ್ನ ಸಮವಾಗಿ ನಿನ್ನದೇ ನೇರಕ್ಕೆ ನಿನ್ನ ಮಾತುಗಳು. ಹಿಂದೆ ನಾನು ಓಡಿರಬಹುದು 17 ಬಾರಿ, ಅದು ಬೇರೆ ವಿಷಯ. ಎಲ್ಲವೂ ಕಾಲಕ್ಕೆ ಅನುಗುಣವಾಗಿಯೇ ನಡೆಯುತ್ತದೆ, ಎಲ್ಲಕ್ಕೂ ಕಾಲ ಕೂಡಿ ಬರಬೇಕು ಎನ್ನುವಂತಹ ಮಾತು ಒಂದಿದೆ. ಅಂತಹ ಸಮಯಕ್ಕಾಗಿಯೇ ನಾನು ಕಾದವನು. ಇಂದು ನಿನ್ನ ಸದನದೊಳಗಿಂತ ನನ್ನ ವದನವ ತೋರಿಸಿ ನಾನು ಮಾತನಾಡಬೇಕಿದ್ರೆ ನಾನು ಭಯಭೀತಗೊಂಡು ಓಡಿದವನಲ್ಲ. ಸಂದರ್ಭಕ್ಕೆ ಕಾದು ಇಂದು ನಿನ್ನ ಸದನವನ್ನು ಹೊಕ್ಕು ಮಾತನಾಡುತ್ತಿದ್ದೇನೆ ಎನ್ನುವುದನ್ನು ನೀನು ಅರಿಯಬೇಕಿತ್ತು. ನಿನ್ನ ಬಗ್ಗೆ ಭಯಗೊಂಡವನಾಗಿದ್ದರೆ ಅಥವಾ ನಿನ್ನ ಬಗ್ಗೆ ಅಂತಹ ಒಂದು ಎಲ್ಲವನ್ನೂ ನಾನು ಇಟ್ಟಿದ್ದನಾದರೆ ಓಡಿದವನು ಅಂತ ಇದ್ದರೆ ಇಲ್ಲಿಯವರೆಗೆ ಬರುವ ಧೈರ್ಯವನ್ನು ಮಾಡ್ತಾ ಇದ್ದೇನೆ. ಅದು ನೀನು ಹೇಳಿದಂತಹ ಈ ಇಬ್ಬರು ಹುಡುಗರನ್ನು ಕಟ್ಟಿಕೊಂಡು ಹಾಗಿದ್ದರೆ ಬಂದಿದ್ದೇನೆ ನಾನು, ನಿಂತಿದ್ದೇನೆ ನಾನು. ಕದನವ ಕೊಡು, ನಮ್ಮ ಮೂವರೊಳಗೆ ಸಂಗ್ರಾಮವನ್ನು ಮಾಡುವಂತ ನಾನು ನೇರವಾಗಿ ಕರೆಯುತ್ತಾ ಇದ್ದೇನೆ. ನಿನ್ನ ಯಾವ ಬಲವಿದೆಯೋ ಆ ಬಲವನ್ನು ನೋಡಿಕೊಳ್ಳುವಂತಹ ಆ ಒಂದು ಸಾಮರ್ಥ್ಯ ನಮ್ಮಲ್ಲೂ ಇದೆ ಅಂತ ನಾನು ಹೇಳಿದ್ದೇನೆ. ಇನ್ನು ವಿಟಗನ್ನಿಕೆಯರಾಡುವಂತಹ ಆಸ್ಥಾನವೆಂದು ನನ್ನನ್ನು ವಂದಿಸಿದೆ. ಅಂತಹ ವಿಟಗನ್ನಿಕೆಯರ ಸ್ಥಾನ ನಿನ್ನದು. ಇದು ನಿನ್ನ ಸ್ಥಾನದಲ್ಲಿ ನಿಂತು ನಿನಗೆ ಎಚ್ಚರಿಕೆಯನ್ನು ಕೊಟ್ಟು ನಾವು ಸಾಯಲು ಬಂದವರಲ್ಲ, ಸಾಯಿಸಲು ಬಂದವರು ಎನ್ನುವಂತಹ ಮಾತುಗಳ ಮೂಲಕವಾಗಿ ಏನು ನಿನ್ನ ನಿರ್ಧಾರ? ಇದಾದರೆ ಈಗ ಸ್ಪಷ್ಟ ಆಯಿತು. ಹುಡುಗರೇ, ಅವ ಹೇಗೂ ಹಾಗೆ, ಅವನು ಬೆಟ್ಟು ಬಿದ್ದ ಜಾಗದಲ್ಲಿ ಅವನು ನಿಲ್ಲುವುದಿಲ್ಲ. ಈಗ ನನಗೆ ಸ್ಪಷ್ಟ ಆಯಿತು ನಿಮ್ಮನ್ನು ಕಟ್ಟಿಕೊಂಡು ಬಂದಿದ್ದಾನೆ ಅಂತಾದ್ರೆ ಈಗ ಒಂದು ತೀರ್ಮಾನ ಆಗುತ್ತದೆ. ಯಾವುದು ಬಲ್ಲಿರ? ನನ್ನ ಮಕ್ಕಳಿಗೆ ಅಂತೂ ವೈದವ್ಯವನ್ನು ಗಮನಿಸಿದವ ಇವ. ಇಂದು ಇವನನ್ನು ಸಂಹಾರ ಮಾಡಿ ಇವನ ರಕ್ತದಲ್ಲಿ ನನ್ನ ಮಕ್ಕಳಿಗೆ ವೈದವ್ಯದ ರಕ್ತದರ್ಪಣವನ್ನು ಕೊಟ್ಟು ನನ್ನ ಮಕ್ಕಳ ವೈದವ್ಯಕ್ಕೆ ಕಣ್ಣೀರಿಗೆ ಕೊನೆಯನ್ನು ಕಾಣಿಸುವುದಕ್ಕೆ ಬೇಕಾಗಿ ನಾನು ಸಿದ್ಧನಿದ್ದೇನೆ, ನೊಕ್ಕ ಕಟ್ಟಿ ನಿಂತಿದ್ದೇನೆ. ಆದ್ರೆ ನೀವೊಂದು ಕೆಲಸ ಮಾಡಿ ಮಕ್ಕಳೇ, ಅವನ ಬಗ್ಗೆ ನಿಲ್ಲಬೇಡಿ. ಅವ ನಿಲ್ಲಿಕ್ಕಿಲ್ಲ. ಅವ ನಾನು ಬಿದ್ರೆ ಅವ ಓಡುತ್ತಾನೆ. ಅದಕ್ಕಾಗಿ ನಿಮಗೊಂದು ಕೆಲಸ ಮಾಡಿ, ನೀವೆಲ್ಲ ಅಲ್ಲಿಂದ ಆ ಜಾಗ ಬಿಟ್ಟು ಇಲ್ಲಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ. ನನ್ನ ಆ ದೃಷ್ಟಿಯಿಂದಾಗಿ ನಾವು ಇದ್ದೇವೆ. ಹೌದೇನೋ? ಈ ಹೊತ್ತು ಹೇಳುತ್ತಾ ಇದೆಯಲ್ಲ, ಯಾತಕ್ಕಾಗಿ ಬಂದಿದ್ದೇವೆ ನಾವು ಎಂಬುದಾಗಿ.
ಯಾಚಕರಾಗಿ ಬಂದಂತ ನಮಗ ನಿನ್ನದು ಯಾವ ಲಕ್ಷ್ಯವಲ್ಲ, ಯಾವ ಲಕ್ಷ್ಯ ಅಲ್ಲ. ರಾಜಾದಿರಾಜರನ್ನು ಸೆರೆಯಲ್ಲಿಟ್ಟದ್ದು ಕೂಡ ನಮ್ಮವರು ಅಂತ ನನಗೆ ತಿಳಿದಾಗಿದೆ, ನಮ್ಮವರು ಅಂತ ತಿಳಿದಾಗಿದೆ. ಹಾಗಿದೆ ನಮ್ಮವರನ್ನು ಕೂಡ ನೀನು ಈ ರೀತಿಯಲ್ಲಿ ಇಟ್ಟುಕೊಳ್ಳುವವ ಅಲ್ಲ ಅಂತ ನನಗೆ ಅರ್ಥವಾಗುತ್ತಾ ಇದೆ. ಬುದ್ಧಿವಾದವನ್ನು ಹೇಳಲಿಕ್ಕೆ ನಮಗೆ ಬರ್ತಾ ಇದ್ದೇನೋ. ಅಕ್ನಾವತಿಯ ಕಡೆಗೆ ತಲೆ ಹಾಕಿ ಮಲಗದ ಜಾತಿ ನೀನು, ಆದ ಕಾರಣ ಹೇಳ್ತಾ ಇದ್ದೇನೆ. ಕೃಷ್ಣನನ್ನು ಯಾವ ವಿಚಾರದಲ್ಲಿ ಕೂಡ ಹೇಳಿದರೆ ಮುಂದೆ ಹಿಂದೆ ನೋಡುವಂತವರು ನಾವಲ್ಲ. ಆದ ಕಾರಣ ಹೇಳ್ತಾ ಇದ್ದೇನೆ ನಾನು. ಏನ್ ಗೊತ್ತಾ ನಿಮಗೆ, ಕೃಷ್ಣನ ಜೊತೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾವುದು ಯಾಚಕರಾಗಿ ಬಂದವರು ಗೊತ್ತಾ ನಿಮಗೆ? ಯುದ್ಧೋಪಯಾಚನೆಯಿಂದ ಬಂದವರು ನಾವು. ಹಾಗಾದರೆ ಯುದ್ಧದ ಸಿದ್ಧತೆಯಲ್ಲೇ ನೀವು ಮಾಡಿ ಬಯಸಿ ನೀವು ಬಂದದ್ದೇ ಹೌದು ಅಂತ ಆದರೆ ನಾನೇನು ರಣ ಹೇಳಿಯಲ್ಲ. ಯುದ್ಧ ಅದನ್ನು ಮರಣವನ್ನು ಮಹಾನಾಮಿ ಅಂತ ಸ್ವೀಕಾರ ಮಾಡಿದೆನು ನಾನು. ನಿಮ್ಮ ಹೋರಾಟವನ್ನು ಕೊಡುವುದಕ್ಕೆ ನೀವು ಸಿದ್ಧರಾಗಿಯೇ ಹೌದು ಅಂತ ಆದ್ರೆ 3 ಮಂದಿಗಳು ಏಕಕಾಲದಲ್ಲಿ ಬನ್ನಿ. ನಿಮ್ಮ 3 ಮಂದಿಯ ಜೊತೆಯೂ ಹೋರಾಟವನ್ನು ಮಾಡಬಲ್ಲಂತಹ ಸಾಮರ್ಥ್ಯ ನನ್ನಲ್ಲಿಂಟು. ಬನ್ನಿ ಬನ್ನಿ ಬನ್ನಿ. ಈಗ 3 ಮಂದಿಯಲ್ಲಿ 3 ಮಂದಿ ಕಾದಾಡುವುದು ಸರಿಯಾ ದೇವರೇ? ಒಬ್ಬರನ್ನು ಆರಿಸಿಕೊಳ್ಳಬಹುದು. ಆರಿಸಿಕೊಳ್ಳಲಿಕ್ಕೆ ಬೇಕಾದವರು ಒಬ್ಬ ಆಯ್ಕೆ ನನಗೆ ಬಿಟ್ಟದ್ದು. ಹೌದೌದು. ಇವನದ್ದು ಎಂತದ್ದು ಅಂತ ನನಗೆ ಮೊದಲೇ ಗೊತ್ತಾಗಿದೆ. ಗೊತ್ತಾಗಲಿ. ಅವ ಫಲಾಯನ ಪಂಡಿತ, ನೀನು ಇನ್ನೊಬ್ಬ ಸಣ್ಣವ, ಅವ ಆಗ್ಲಿಕ್ಕಿಲ್ಲ. ಏನಾದ್ರೂ ನನ್ನ ಮುಂದೆ ನಿಂತು ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ದೃಷ್ಟಿಗೆ ದೃಷ್ಟಿಯನ್ನಿಟ್ಟು ಕಾದುವುದಕ್ಕೆ ಸಮರ್ಥನಿದ್ರೆ ಅದು ಸ್ವಲ್ಪ ನೀನಾದೀತು ಅಂತ ನಾನು ಭಾವಿಸಿದ್ದೇನೆ. ನೀನು ಮಲ್ಲಕಂಸನ ಮಾವ. ಹೌದು. ಹೌದಲ್ಲ? ಮಲ್ಲ ಮಾಘದ ಎಂಬುದಾಗಿ ನಿನ್ನ ತಲೆಯಲ್ಲಿ ಉಂಟು. ನಿನ್ನ ಆ ಮಲ್ಲತನದ ವಿದ್ಯೆ ಏನೆಲ್ಲ ಉಂಟು ಅದನ್ನು ಪ್ರದರ್ಶನಕ್ಕೆ ನಾನೇ ಸರಿದು ಗ್ರಹಿಸಿದ್ದೇನೆ. ಹಾಗಾಗಿ ಏನಾದ್ರೂ ವ್ಯವಸ್ಥೆ ಬೇಕು. ಬರುವಾಗ ಬರಿಗೈಯಲ್ಲಿ ಬಂದಿದ್ದೀನಿ ಅಂತ ಕೇಳಿದ್ದೇನೆ ನಾನು. ಅದಕ್ಕೆ ಬೇಕಾಗಿ ಇದು ಗಂಧ ಚಂದನಾದಿ ಸುವಸ್ತುಗಳನ್ನು ತರಿಸಿದ್ದೇನೆ. ಯುದ್ಧ ಯಾವಾಗ ಅಂತ ಮೊದಲು ಹೇಳು. ಅದು ಬೇಕಾದಂತ ಸಿದ್ಧತೆಯನ್ನೆಲ್ಲವನ್ನು ಮಾಡಿಕೊಳ್ಳಿ. ಬೇಕಾದಂತ ಆಯುಧ ಯಾವುದು ಬೇಕು ಅದನ್ನು ಕೇಳಿ ಅದನ್ನೆಲ್ಲವನ್ನು ವ್ಯವಸ್ಥೆ ಮಾಡುತ್ತೇನೆ. ಆದುದರಿಂದ ಕಾರ್ತಿಕ ಶುದ್ಧ ಪಾಠ್ಯದಲ್ಲಿ ಆರಂಭ ಇದೆ. ಅದೇ ಆರಂಭ. ಹೌದು. ಎಷ್ಟು ದಿವಸ ಆಯ್ತು ಅಂತ ಮತ್ತೆ ನೀನೇ ಲೆಕ್ಕ ಹಾಕಬೇಕು. ಯುದ್ಧ ಮುಗಿಯುವಾಗ ನೀನೇ ಹೇಳಬೇಕು ಎಷ್ಟು ದಿವಸ ಇಷ್ಟ ಆದ ಮೇಲೆ ಇನ್ನು ಮುಂದೆ ಹಿಂದೆ ನೋಡ್ಲಿಕ್ಕಿಲ್ಲ. ಇನ್ನು ನಮಗೆ ಲೋಕ ಕಲ್ಯಾಣ ಹಂತದ ಕೆಲಸ ದೇವರಿಗೆ ಅವರ ಜೊತೆಯಲ್ಲಿ ಹೋಗ್ಲಿಕ್ಕೆ ಉಂಟು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇಲ್ಲ ಎಲ್ಲಾ ಚಿತ್ರಣವನ್ನು ಕೃಷ್ಣ ನೋಡ್ತಾ ಇರ್ಬೇಕು. ಯಾರು ಇದರಲ್ಲಿ ಚಿತ್ರಣವನ್ನು ಹೌದಾ? ಹಾಗಾದ್ರೆ ತೊಡಗೋಣ. ಪ್ರಕಟ ಆಗ್ಲಿಲ್ಲ. ಹೆಣ್ಣೋ ಗಂಡ ಅಂತ ತೀರ್ಮಾನ ಆಗ್ತದೆ. ಅಲ್ಲ, ನೀನು ಸಹಸ್ರ ಗಜತ್ರಾಣಿ ಎನ್ನುವಂಥದ್ದು ಇದುವರೆಗೆ ಪ್ರಕಟ ಆಗ್ಲಿಲ್ಲ, ಎಲ್ಲಿಯೂ ಪ್ರದರ್ಶನವಾಗಿಲ್ಲ. ಅದಕ್ಕೊಂದು ನಿನಗೊಂದು ವೇದಿಕೆಯನ್ನು ನಾನೇ ಸಿದ್ಧಪಡಿಸಿ ಕೊಡುತ್ತೇನೆ. ಆದುದರಿಂದಲೇ ಒಂದು ಮಗದ ತಿಟ್ಟು, ನಮ್ಮಲ್ಲಿ 2 ತಿಟ್ಟು ಉಂಟು. ಒಂದು ಮಗದ ತಿಟ್ಟು, ಮಗದ ಮಟ್ಟು. ನಿನ್ನದು ಅದು ಆಚೆ ಕಡೆ ತೆಕ್ಕಿನದ್ದು. ನೋಡೋಣ ನಮ್ಮ ಬಡಗಿನದ್ದು ಏನು, ತೆಕ್ಕಿನದ್ದು ಏನು, ಯಾವುದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದುವುದಕ್ಕಾಗುತ್ತದೆ ಎನ್ನುವಂಥದ್ದು. ಆ ತಿಟ್ಟಿಗೆ ಸರಿಯಾದಂತ ಪೆಟ್ಟು. ಇದಕ್ಕೆ ನೀವು ಸಿದ್ಧರಿದ್ರೆ ನೋಡೋಣ ನೋಡೋಣ. ಒಂದೆಡೆಯಿಂದ ನೋಡುವಾಗ ನಮ್ಮ ಭೀಮಸೇನನೇ ಕೈ ಸೋಲುವ ಹಾಗೆ ಕಾಣುತ್ತಾ ಇದೆ. ಕಾರಣ ಸ್ಪಷ್ಟವಾಗಿದೆ. 2 ಸೀಳಾಗಿ ಹುಟ್ಟಲ್ಪಟ್ಟಂತಹ ಈ ಜರಾಸಂಧ ಚೆರೆ ಎಂಬ ರಕ್ಕಸಿಯಿಂದ ಜೋಡಿಸಲ್ಪಟ್ಟವನಾಗಿ ಎಷ್ಟು ಬಾರಿ ಸೀಳಿದರೂ ಮತ್ತೆ ಮತ್ತೆ ಅವ
ಭೀಮಸೇನನಿಗೆ ಈ ವೀಳ್ಯದೆಲೆಯನ್ನು ಸೀಳಿ ಅದನ್ನು ಆಚೆ ಈಚೆ ಮಾಡಿ ಬಿಸಾಡುವಂತೆ ಸಂಜೆ ಮಾಡಿದ್ದೇನೆ. ನೋಡೋಣ. ಆಕೆಯಂತೆ ಈ ಹೊತ್ತು ಇವರ ತಲೆ ಕೆಳಗೆ ಮಾಡಿ ಬೇರೆ ಬೇರೆ ಸಿಲು ಮಾಡಿ ಬೇರೆ ಭೀಮಾರ್ಜುನರೇ, ನೋಡಿದಿರಲ್ಲವೇ ಜರಾಸಂಧನ ಪರಾಕ್ರಮವೇನು ಎನ್ನುವುದನ್ನು ನೀವು ಅರಿತುಕೊಂಡಿರಿ. ಅವನಿಗೆ ಈ ಪರಾಕ್ರಮ ಬರಲು ಕಾರಣವು ಅವನ ಹುಟ್ಟೇ ಕಾರಣವಾಗಿತ್ತು. ಇಬ್ಬರು ಪತ್ನಿಯರಿಗೆ ಸಮಪಾಲು ಮಾಡಿಕೊಟ್ಟಂತಹ ಆ ಯಜ್ಞಪ್ರಸಾದ, ಆ ಯಜ್ಞಪ್ರಸಾದದಿಂದ ಇಬ್ಬರು ರಾಣಿಯರಲ್ಲಿ ಹುಟ್ಟಿದ ಎರಡು ಸೀಳಾಗಿ ಹುಟ್ಟಿದಂತಹ ಜರಾಸಂಧ ಅವನನ್ನು ಮತ್ತೆ ಜರೆ ಎಂಬ ರಕ್ಕಸಿ ಒಟ್ಟುಗೂಡಿಸಿದ್ದರಿಂದ ಜರಾಸಂಧನೆಂಬ ಹೆಸರು ಬಂತು. ಅವನಿಗೆ ಈಶ್ವರನ ವರಬಲವೂ ಇದೆ. ಸಾಕಷ್ಟು ವರಬಲವನ್ನು ಪಡೆದು ಈ ವರ್ತಮಾನ ಕಾಲದಲ್ಲಿ ಅಧರ್ಮಿಯಾಗಿ ಮೆರೆಯುತ್ತಾ ಇದ್ದಂತಹ ಅವನನ್ನು ಈ ರೀತಿಯಾಗಿ ಮಣಿಸುವ ಮೂಲಕವಾಗಿ ಲೋಕಕ್ಕೆ ಭೀಮಾರ್ಜುನರ ಸಾಮರ್ಥ್ಯ ಏನು, ಅರ್ಜುನನ ಮಾರ್ಗದರ್ಶನ ಏನು ಎನ್ನುವುದನ್ನು ತೋರಿಸಿಕೊಟ್ಟ ಹಾಗಾಯಿತು. ತನ್ಮೂಲಕವಾಗಿ ಧರ್ಮರಾಯ ಮಾಡಬೇಕಾದಂತಹ ರಾಜಸೂಯ ಯಾಗಕ್ಕೆ ಮಾರ್ಗ ಸುಸೂತ್ರವಾಯಿತು. ಎಲ್ಲ ರಾಜರು ದಿಗ್ಬೆರಗಾಗಿ ನೋಡುವಂತಾಯಿತು. ಈ ಕಥೆಗೆ ಇಲ್ಲಿಗೆ ಮಂಗಳವನ್ನು ಹಾಡಲಿಕ್ಕೆ ಯಾರು ಕಥೆಯನ್ನು ಕೇಳ್ತಾರೋ ಹೇಳ್ತಾರೋ, ಯಾರು ಹಾಡಿಸ್ತಾರೋ, ಯಾರು ಹಾಡಲು ಪ್ರಯತ್ನಿಸ್ತಾರೋ ಅಥವಾ ಯಾರು ಅದಕ್ಕೆ ಸಹಕಾರ ಕೊಡ್ತಾರೋ ಎಲ್ಲರಿಗೂ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಸಕಲ ಸನ್ಮಂಗವನ್ನು ಗಳಿಸಲಿ ಎನ್ನುವ ಪ್ರಾರ್ಥನೆಯ ಮೂಲಕ ಕಥೆಗೆ ಮಂಗಳವನ್ನು ಹಾಡೋಣ. ಭದ್ರಂ ಶುಭಂ ಮಂಗಳ. ಗರಗಳು